20 ವರುಣದೇವನ ಅವಕೃಪೆಗೆ ಒಳಗಾಗಿದೆಯಾ ಬೆಳ್ತಂಗಡಿ ತಾಲೂಕು ಅನ್ನುವಂತಹ ಆಘಾತ ಎಲ್ಲರಿಗಾಗಿದೆ. ಯಾಕೆಂತಂದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ವರುಣದೇವನ ಅವಕೃಪೆ ಬಹಳಷ್ಟು ಕಡೆ ಮೂಡಿದೆ. ಅದರಲ್ಲೂ ಪ್ರಮುಖವಾಗಿ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು ಬಹಳಷ್ಟು ಕಡೆಗೆ ಗುಡ್ಡ ಕುಸಿತ ಆಗಿದೆ. ಇವತ್ತು ಏನೇನಾಗಿದೆ, ನಿನ್ನೆ ರಾತ್ರಿ ಅಂದ್ರೆ ನಿನ್ನೆ ಸಂಜೆಯ ತನಕ ಮಳೆ ಇರಲಿಲ್ಲ. ಸಂಜೆಯ ನಂತರ ಸುರಿದಂತಹ ಧಾರಾಕಾರ ಮಳೆಗೆ ಬೆಳ್ತಂಗಡಿ ತಾಲೂಕು ತತ್ತರಿಸಿ ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ವರುಣಾಘಾತ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಏನೇನಾಗಿದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅನ್ನುವಂಥದ್ದನ್ನು ತಿಳಿಸುವುದಕ್ಕಾಗಿ. ಬಹಳಷ್ಟು ಸಲ ನಾವು ಆರಾಧನೆ ಮಾಡುವಂತಹ ದೇವರಿಗೂ ಕೂಡ ಪ್ರಕೃತಿ ಮುನಿದು ತೊಂದರೆಗಳಾಗ್ತವೆ ಅನ್ನೋದಕ್ಕೆ ಉದಾಹರಣೆ ರೆಕ್ಕೆದ ಒಂದು ದೇವಸ್ಥಾನದ ಪರಿಸ್ಥಿತಿ. ರೆಕ್ಕೆದ ದೇವಸ್ಥಾನದಲ್ಲಿ ಏನಾಗಿದೆ ನೋಡಿ. ರೆಕ್ಕೆದ ದೇವಸ್ಥಾನದ ಒಂದು ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇದ್ದೀವಿ. ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ, ಕೋಲಾರು, ರೆಕ್ಕೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ಕುಸಿದಂತಹ ಗುಡ್ಡ ನೇರವಾಗಿ ಗರ್ಭಗುಡಿಯ ಸುತ್ತಲೂ ಕೂಡ ಚಾಚಿಕೊಂಡಿರುವಂಥದ್ದು. ಈ ಹಿಂದೆ ಅಂದ್ರೆ ಕಳೆದ ವರ್ಷವೂ ಕೂಡ ಈ ಒಂದು ದೇವಸ್ಥಾನದ ಎರಡೂ ಬದಿಯಲ್ಲೂ ಕೂಡ ಇದೇ ರೀತಿಯಾಗಿ ಮಣ್ಣು ಕುಸಿದಿತ್ತು. ಈ ಬಾರಿ ಅಂದ್ರೆ ಕಳೆದ ವರ್ಷ ಇಷ್ಟು ತೀವ್ರತೆಯಲ್ಲಿರಲಿಲ್ಲ, ಬದಲಾಗಿ ಈ ಬಾರಿ ಇದಕ್ಕಿಂತ ಹೆಚ್ಚು ತೀವ್ರತೆಯನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯಂತಹ ಅಚ್ಚರಿ ಇಲ್ಲ. ಇದು ನೋಡಿ ದುರ್ಗಾಪರಮೇಶ್ವರಿ ದೇವಸ್ಥಾನ, ಕೋಲಾರು, ರೆಕ್ಕೆದ ದೃಶ್ಯಗಳನ್ನು ನಾವೀಗ ತೋರಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ನಲ್ಲಿ ನೀವೀಗ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಕೋಲಾರು ದುರ್ಗಾಪರಮೇಶ್ವರಿ ದೇವಸ್ಥಾನದ ರೆಕ್ಕೆದ ದೃಶ್ಯಾವಳಿ ಮೇಲ್ಗಡೆಯಿಂದ ಅಂದ್ರೆ ಅದರ ಸುತ್ತಲೂ ಇರುವಂತಹ ಒಂದು ಬೃಹತ್ ಗುಡ್ಡ ಸಂಪೂರ್ಣವಾಗಿ ನೆಲಕ್ಕೆ ಬಂದು ಕೆಳಗಡೆಗೆ ಬಂದು ಧರೆಗೆ ಕುಸಿದು ಇದೀಗ ಆ ದೇವಸ್ಥಾನವನ್ನ ಆವರಿಸಿಕೊಂಡಿರುವಂತಹದನ್ನ ನಾವೀಗ ನಿಮಗೆ ತೋರಿಸ್ತಾ ಇರುವಂತದ್ದು. ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ, ಕೋಲಾರು, ರೆಕ್ಕೆದ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇರುವಂತದ್ದು ಹೇಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ದೀವಿ. ಯಾಕಂತಂದ್ರೆ ಈ ಹಿಂದೆಯೂ ಕೂಡ ಇಲ್ಲಿ ಇಂತಹದೇ ಒಂದು ತೊಂದರೆ ಆಗಿತ್ತು, ಆದ್ರೆ ಇಷ್ಟರ ಮಟ್ಟಿಗೆ ಆಗಿರಲಿಲ್ಲ. ಅಲ್ಲಿ ನೋಡಿ ಹಿಂಬಾದಿಯಲ್ಲಿ ಬಹಳಷ್ಟು ಗರ್ಭಗುಡಿಯ ತುದಿಯ ತನಕ ಅಂದ್ರೆ ಗರ್ಭಗುಡಿಯ ಮಾಡಿಗೆ ತಾಗುವಷ್ಟು ಮಣ್ಣು ಬಂದು ನಿಂತಿರುವಂತದ್ದನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಬಹಳ ಆಘಾತವನ್ನ ಉಂಟು ಮಾಡ್ತಾ ಇದೆ. ಪ್ರಮುಖವಾಗಿ ಬರೆ ಕುಸಿತ ಆಗ್ತಾ ಇದೆ. ಬಹಳಷ್ಟು ಮನೆಗಳಿಗೆ ತೊಂದರೆಗಳಾಗ್ತಾ ಇವೆ. ಆದರೆ ಅದರ ಜೊತೆಗೆ ನಾವು ಆರಾಧಿಸುವಂತಹ ತಾಯಿ ದುರ್ಗಾಪರಮೇಶ್ವರಿಗೂ ಕೂಡ ತೊಂದರೆ ಆಗ್ತಾ ಇದೆ. ದುರ್ಗಾಪರಮೇಶ್ವರಿಯ ಗರ್ಭಗುಡಿಯತ್ತ ಬಹಳ ದೊಡ್ಡ ಮಟ್ಟಿನಲ್ಲಿ ಮಣ್ಣು ಬಂದು ನಿಂತಿರುವಂತದ್ದು ಕೂಡ ಆಘಾತವನ್ನ ಸೃಷ್ಟಿ ಮಾಡಿದೆ. ಇದೀಗ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನವೀನ್ ರೆಕ್ಕೆಯ ಸಂಪರ್ಕದಲ್ಲಿದ್ದಾರೆ. ನವೀನ್ ರೆಕ್ಕೆ ಅವರು ಅರಸಿನಮಕ್ಕಿ ಗ್ರಾಮ ಪಂಚಾಯತಿನ ಈ ಹಿಂದಿನ ಅಧ್ಯಕ್ಷರಾಗಿದ್ದವರು. ನವೀನ್ ರೆಕ್ಕೆ ಅವರಿಗೆ ಈ ದೇವಸ್ಥಾನದ ಬಗ್ಗೆ ಮತ್ತು ಈ ಒಂದು ಆಘಾತದ ಬಗ್ಗೆ ಇದು ಹೇಗಾಯ್ತು ಅನ್ನೋದರ ಬಗ್ಗೆಯೂ ಕೂಡ ಚೆನ್ನಾಗಿ ಗೊತ್ತಿದೆ. ಜೊತೆಗೆ ಈಗ ನಮ್ಮ ಜೊತೆಗೆ ನವೀನ್ ರೆಕ್ಕೆ ಸಂಪರ್ಕದಲ್ಲಿದ್ದಾರೆ. ನವೀನ್ ರೆಕ್ಕೆ ನಮಸ್ತೆ. ನಮಸ್ತೆ ಸರ್. ಏನಾಗಿದೆ ನವೀನ್ ರೆಕ್ಕೆ ಇಲ್ಲಿ? ಯಾಕೆ ಕಳೆದ ವರ್ಷವೂ ಕೂಡ ಕುಸಿದಿತ್ತು, ಈ ವರ್ಷವೂ ಕೂಡ ಕುಸಿತ ಇದೆ, ಏನಾಗಿದೆ ನವೀನ್? ಕಳೆದ ವರ್ಷ ಕುಸಿತಿತ್ತು. ಕಳೆದ ವರ್ಷ ಸಣ್ಣ ನೀರಾವರಿ ಇಲಾಖೆಯಿಂದ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಡೆಗೋಡೆ ಮಾಡಿದ್ರು. ಕಳೆದ ವರ್ಷ ಮಳೆ ಕಡಿಮೆ ಇದೆ, ಆದ್ರೆ ಈ ಸಲ ಭಾರಿ ಮಳೆ ಎಂದು ಮತ್ತೆ ಗುಡ್ಡ ಮಾತ್ರ ಭಾರಿ ಎತ್ತರವಾಗಿರುವಂತ ಗುಡ್ಡ. ಆ ತಡೆಗೋಡೆಯ ಗುಡ್ಡದ ಸಾಮರ್ಥ್ಯಕ್ಕೆ ತಡೆಗೋಡೆಯು ನಿಲ್ಲುವುದಿಲ್ಲ. ಅಂದ್ರೆ ನೀರು ಜಾಸ್ತಿ ಈಗ ಮಳೆಗಾಲ ಇರುವುದರಿಂದ ಮಣ್ಣು ಮತ್ತು ನೀರು ಮಿಕ್ಸ್ ಆಗಿ ತಡೆಗೋಡೆ ಮೇಲ್ಗಡೆಯಿಂದ ಬಂದು ಗರ್ಭಗುಡಿ ಒಳಗಡೆ ಬಂದಿದೆ. ಓಕೆ. ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಮಾಡ್ಲಿಕ್ಕೆ ಆಗಲ್ಲ, ಅಂದ್ರೆ ದೇವಸ್ಥಾನದ ಸುತ್ತ ಮಣ್ಣಿದೆ, ಒಳಗಡೆಯಿಂದ ಸುತ್ತ ಮಣ್ಣಿದೆ. ಹಾಗೆ ಇವತ್ತು ಬೆಳಿಗ್ಗೆ ಹೋದ ಅರ್ಚಕರು ಹೇಳಿದ್ರು, ನನಗೆ ಪೂಜೆ ಮಾಡ್ಲಿಕ್ಕೆ ಧೈರ್ಯ ಇಲ್ಲ, ಹೇಗೆ ದೇವಸ್ಥಾನದ ಒಳಗಡೆ ಹೋಗುದು, ಗುಡ್ಡ ಬರ್ತಾನೆ ಉಂಟು ಅಂತ ಹೇಳಿದ್ರು. ಆ ಪರಿಸ್ಥಿತಿ ಇದೆ. ಅಲ್ಲಿಯ ಪಕ್ಕದಲ್ಲೊಂದು ಮನೆ ಇದೆ, ಅದಕ್ಕೇನು ತೊಂದರೆ ಆಗಲ್ಲ. ಆದ್ರೆ ಮೇಲ್ಗಡೆಯಿಂದ ರಬ್ಬರ್ ಗಿಡ ಇದೆ, ರಬ್ಬರ್ ಗಿಡ ಬೀಳ್ತಾನೆ ಇದೆ. ಇವತ್ತು ಬೆಳಿಗ್ಗೆ ಆಗುವಾಗ 17 ರಬ್ಬರ್ ಗಿಡ ಬಿದ್ದಿದೆ. 17 ರಬ್ಬರ್ ಗಿಡ ಬಿದ್ದಿದೆ, ಬೀಳ್ತಾನೆ ಇದೆ. ಅಂದ್ರೆ ಒಂದು ಗುಡ್ಡ ಬೀಳ್ತಾ ಎತ್ತರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಓಕೆ. ಮತ್ತೆ ಗುಡ್ಡದ ಎತ್ತರ ಮತ್ತು ಜಾಸ್ತಿ ಆಗ್ತಾ ಇದೆ. ಓಕೆ. ಈಗ ನವೀನ್, ಈಗ ಇದನ್ನ ಕ್ಲೀನ್ ಮಾಡುವಂತ ಕಾರ್ಯ ಹೇಗೆ? ಈಗ ಏನಾದ್ರೂ ತಯಾರಿ ಮಾಡ್ಕೊಂಡಿದ್ದೀರಾ ಹೇಗೆ?
ಆದ್ರೆ ಈಗ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾ ಇನ್ನು ಮಳೆಗಾಲ ಮುಗಿದ ಮೇಲೆ ಬೇಸಿಗೆಗಾಲ ಬರಬೇಕು. ಅಷ್ಟರವರೆಗೆ ಅದನ್ನು ತೆಗಿಲಿಕ್ಕೆ ಅಂದ್ರೆ ಏನಾದ್ರೂ ನಾವು ಇಟಾಚಿಯಲ್ಲಿ ತೆಗಿಲಿಕ್ಕೆ ಹೋದ್ರೆ ಹಾ. ಇಟಾಚಿಯ ಕೊಕ್ಕಿಯಿಂದ ಮಣ್ಣು ಬೀಳಲ್ಲ. ಅಂದ್ರೆ ಅಷ್ಟು ಇದಿದೆ, ಅಂದ್ರೆ ಮಣ್ಣು ಮತ್ತು ನೀರು ಮಿಕ್ಸ್ ಆಗಿದೆ. ಹಾ ನಾವು ಅಲ್ಲಿ ಭಾಷೆಯಲ್ಲಿ ಅದೇನ ಒಂದು ಇದು ಹಸಿ ಒಂಥರ ಗಟ್ಟಿ ಮಣ್ಣು ಅಲ್ಲ ಅದು. ಹಾ ಅದು ತೆಗಿಲಿಕ್ಕೆ ಆಗಲ್ಲ. ಇನ್ನು ಮುಟ್ಲಿಕ್ಕೆ ಹೋದ್ರೆ ಮತ್ತೆ ಇದ್ದದ್ದು ಬೀಳ್ತದೆ. ಹ್ಮ್ ಈಗ ಮಳೆಗಾಲ ಹೋಗುವ ತನಕ ಹಾಗೇನೆ ಕಾಯ್ಬೇಕಾಗ್ತದೆ ಅಷ್ಟೇ. ಹ್ಮ್ ಈಗ ಏನು ವಾಸ್ತವ ಇದೆ ಹಾಗೇನೆ ಕಾಯ್ಬೇಕಾಗ್ತದೆ. ಅಲ್ಲ, ಈ ಅಂದ್ರೆ ದೇವಸ್ಥಾನದ ಒಳಭಾಗದ ಮಣ್ಣನ್ನು ಕೂಡ ತೆಗಿಲಿಕ್ಕೆ ಆಗೋದಿಲ್ವಾ? ಸಾಧ್ಯ ಇಲ್ಲ, ತೆಗೆದ್ರೆ ಅದನ್ನು ಬರ್ತದೆ ಮತ್ತೆ ಬರುತ್ತೆ. ಬರುತ್ತೆ. ಈಗ ದೇವಸ್ಥಾನ ಮಳೆಗಾಲ ಮುಗಿಯೋ ತನಕ ಹೀಗೆ ಇರ್ತದಾ? ಇದು ಈ ಬ್ರಹ್ಮಕಲಶಕ್ಕೆ ಮುಂಚೆನು ಈ ತರ ಆಗಿತ್ತು. 3 ವರ್ಷ ಆಯ್ತು ಬ್ರಹ್ಮಕಲಶ ಆಗಿ. ಹಾ ಅವಾಗಲೂ ಮಣ್ಣು ತೆಗಿಲಿಕ್ಕೆ ಆಗ್ಲಿಲ್ಲ. ಬೇಸಿಗೆಗಾಲ ಬಂದ ಮೇಲೆನೆ ತೆಗ್ದದ್ದು. ಬೇಸಿಗೆ ಕಾಲದಲ್ಲೂ ನೀರು ಹರಿದು ಹೋಗುವ ಆ ಸ್ಥಳ ಅದು. ನೀರು ಹರಿದು ಹೋಗ್ತಾ ಇರ್ತದೆ ಅಲ್ಲಿಂದ. ಆ ದೇವಿಯ ಏನು ಸಾನ್ನಿಧ್ಯ ಇದೆ ಅದರ ಹಿಂದುಗಡೆಯಿಂದ ಬೇಸಿಗೆ ಕಾಲದಲ್ಲೂ ನೀರು ಮೇಲೆ ಹೋಗ್ತಾ ಇರ್ತದೆ. ಅಂದ್ರೆ ನೀರಿನ ಹೊರತೆ ಇದ್ದೇ ಇರುತ್ತೆ ಅಲ್ಲಿ ಅಂತ. ಲಾಸ್ಟ್ ತನಕ ಹೊರತೆ ಇರುತ್ತೆ. ಅಲ್ಲ, ಈಗ ಅದಕ್ಕೆ ಏನಾದ್ರೂ ಶಾಶ್ವತ ಪರಿಹಾರದ ರೀತಿಯಲ್ಲಿ ಏನಾದ್ರೂ ತಡೆಗೋಡೆ ನಿರ್ಮಾಣ ಮಾಡುವಂತದ್ದು ಅಂತದ್ದು ಏನಾದ್ರೂ ಮಾಡ್ಲಿಕ್ಕೆ ಆಗಲ್ವಾ? ಈಗ ಒಂದು ಸಲ ತಡೆಗೋಡೆ ಆಗಿದೆ. ಅಂದ್ರೆ ದೊಡ್ಡ ಮಟ್ಟದ ಅನುದಾನ ಬೇಕಾಗ್ತದೆ. ದೊಡ್ಡ ಮೊತ್ತದ್ದು ಬೇಕಾಗ್ತದೆ. ಇದು ಸಣ್ಣ ಮಟ್ಟ ಇದೇ ರೀತಿ ನೋಡಿ. ಈಗ ತಡೆಗೋಡೆ ಆಲ್ರೆಡಿ ಆಗಿದೆ. ಅಲ್ಲಿ ಎಲ್ಲಿ ಆಗಿದೆ ತಡೆಗೋಡೆ? ತಡೆಗೋಡೆ ಆಗಿದೆ. ಈಗ ತಡೆಗೋಡೆ ಮೇಲ್ಗಡೆ ಮಣ್ಣಿದೆ. ತಡೆಗೋಡೆಯನ್ನ ತಳ್ಕೊಂಡು ಬಂದಿದ್ಯಾ? ಅದನ್ನ ಮೇಲ್ಗಡೆಯಿಂದ ತಳ್ಕೊಂಡು ಬಂದಿದೆ ಮಣ್ಣು. ಓ, ತಡೆಗೋಡೆ ಇದೆ, ಅದರ ಮೇಲ್ಭಾಗದಿಂದ ಬಂದಿದ್ದು. ತಡೆಗೋಡೆ ಏನಾದ್ರೂ ತಡೆಗೋಡೆ ಏನೂ ಆಗ್ಲಿಲ್ಲ? ತಡೆಗೋಡೆ ಇದೆ ಅಂದ್ರೆ ಕ್ರಾಸ್ ಆಗಿದೆ, ಮಿಡ್ಲ್ ಅಲ್ಲಿ ಕ್ರಾಸ್ ಆಗಿದೆ, ಕಟ್ ಆಗಿ. ಈಗ ಉದ್ದ 150 ಮೀಟರ್ ತಡೆಗೋಡೆಯಲ್ಲಿ ಮಿಡ್ಲ್ ಭಾಗದಲ್ಲಿ ಕಟ್ಟಿ ಆಗಿ ಅದು ವಾಲ್ ಇದೆ. ಓಕೆ. ಹಾಗೆ ಇನ್ನು ಹೈಟ್ ಆಗಿ ತಡೆಗೋಡೆ ಮಾಡಿದ್ರೆ ಏನಾದ್ರೂ ನಿಲ್ಬಹುದು ಅಷ್ಟೇ. ಈಗ ನೀವು ಏನಾದ್ರೂ ಅಲ್ಲಿಗೆ ಭೇಟಿ ಕೊಟ್ರಾ? ನಾನು ನಿನ್ನೆ ಹೋಗಿದ್ದೇನೆ. ಮತ್ತೆ ಒಂದು 10 ದಿನ ಹಿಂದುಗಡೆ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಬಂದಿದ್ರು. ಮತ್ತೆ ಅದಕ್ಕೆ ಈ ದೊಡ್ಡ ದೊಡ್ಡ ಕಲ್ಲು ಬೋಲ್ಡ್ರಸ್ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ತಂದು ಇಟ್ಟಿದ್ರು ತಡೆಗೋಡೆಗೆ, ಈ ಕಡೆ ಬರಬಾರದು ಅಂತ. ಆದ್ರೂ ಬಂದಿದೆ. ಈಗ ನೀವು ಇದನ್ನ ಯಾರಿಗಾದ್ರೂ ತಿಳಿಸಿದಿರಾ, ನಮ್ಮ ಸಂಬಂಧಪಟ್ಟವರಿಗೆ? ತಹಸೀಲ್ದಾರ್ ಫೋನ್ ಮಾಡಿದೆ ಬೆಳಿಗ್ಗೆ, ಸಂಜೆ ಬರ್ತೇನೆ ಅಂತ ಹೇಳಿದ್ರು, ಬರಲಿಲ್ಲ. ಬೇರೆ ಯಾರಿಗೆ ಹೇಳಿದಿರಿ? ಶಾಸಕರಿಗೆ ಫೋನ್ ಮಾಡಿದೆ ಮೊನ್ನೆ. ಹಾಗೆ ಅವರು ಇಂಜಿನಿಯರ್ ಅನ್ನು ಕಳಿಸಿದ್ರು, ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರು. ಮತ್ತೆ ಇದಕ್ಕಿಂತ ಮುಂಚೆ ಕೆಲಸ ಮಾಡಿದ ಕಾಂಟ್ರಾಕ್ಟರ್ ಬಂದು 2 ದಿನ ಕೆಲಸ ಮಾಡಿದ್ರಲ್ಲಿ. ಅಂದ್ರೆ JCB ತಂದು ಬೋಲ್ಡರ್ಸ್ ಕಲ್ಲನ್ನೆಲ್ಲ ಇಟ್ಟು ಟ್ರೈ ಮಾಡಿದ್ರು, ಆದ್ರೂ ಅದು ನಿಲ್ಲಿಲ್ಲ. ಓಕೆ. ಇದು ಕುಸಿದದ್ದು ನಿನ್ನೆಯಾ? ಒಂದು 10 ದಿನದ ಹಿಂದೆ ಸ್ವಲ್ಪ ಕುಸಿದಿತ್ತು. ಈಗ ನಿನ್ನೆ ರಾತ್ರಿ ಫುಲ್ಲು ಕುಸಿದಿದೆ. ಫುಲ್ ಕುಸಿದಿದೆ. ಯಾರು ಇರದೇ ಇರುವಂತ ಸಂದರ್ಭದಲ್ಲಿ? ಯಾರು ಇಲ್ಲ, ರಾತ್ರಿ ದೇವಸ್ಥಾನದಲ್ಲಿ ಯಾರು ಇರಲ್ಲ. ದೇವರು ಕಾಪಾಡಿದ್ದಾರೆ ಅಷ್ಟೇ ಅಲ್ವಾ? ಇದ್ರೆ ತುಂಬಾ ತೊಂದರೆ ಆಗ್ತದೆ. ಅದು ಏನ್ ಮತ್ತೆ ಹೇಳಿದ್ರೆ, ಈಗ ನಾವು ಇಲ್ಲಿ ಬೇರೆ ಕಡೆ ನೋಡ್ತೇವಲ್ಲ, ನೀರಿನ ಜೊತೆ ಮಣ್ಣು ಹೇಗೆ ಹರಿದು ಹೋಗ್ತದೆ ಅಂತ, ಅದೇ ರೀತಿ ಹೋಗ್ತಾ ಉಂಟು ತೋಡಲ್ಲಿ. ಹೌದಾ? ಅದು ಅಷ್ಟು ಲೂಸ್ ಮಣ್ಣದು. ಓಕೆ, ಧನ್ಯವಾದ ನವೀನ್, ನಮ್ಮ ಜೊತೆಗೆ ಮಾತನಾಡಿದಕ್ಕೆ. ಧನ್ಯವಾದ ಸರ್. ಇದು ವಾಸ್ತವ ಪರಿಸ್ಥಿತಿ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೋಲಾರು ರೆಕ್ಯ ಹೇಗಾಗಿದೆ ಅಂತ ಹೇಳುವಂಥದ್ದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇರುವಂಥದ್ದು ಬಹಳ ಆಘಾತಕಾರಿ. ಈ ಹಿಂದೆಯೂ ಕೂಡ ಇಲ್ಲಿ ಮಣ್ಣು ಕುಸಿದು ನೇರವಾಗಿ ದೇವಸ್ಥಾನದ ಒಳಭಾಗಕ್ಕೆ ಬಂದಿತ್ತು. ಈ ಬಾರಿ ದೇವಸ್ಥಾನದ ಒಳಭಾಗ ಅಲ್ಲ, ಗರ್ಭಗುಡಿಯ ತನಕವೂ ಕೂಡ ಅಂದರೆ ಅಷ್ಟು ಎತ್ತರಕ್ಕೆ ಮಣ್ಣು ಬಂದು ಬಿದ್ದಿರುವಂಥದ್ದು. ನವೀನ್ ರೆಕ್ಕೆ ಅವರು ಹೇಳೋ ಪ್ರಕಾರ ಈ ಬಾರಿಯ ಮಳೆಗಾಲ ಮುಗಿಯೋ ತನಕ ಏನೂ ಮಾಡೋಕ್ಕಾಗೋದಿಲ್ಲ. ಯಾವುದೇ ರೀತಿಯಲ್ಲೂ ಕೂಡ ಇದನ್ನು ಸರಿಪಡಿಸೋದಕ್ಕಾಗೋದಿಲ್ಲ. ಒಂದು ವೇಳೆ ನಾವು ಈಗ JCB ತಂದು ಮಣ್ಣನ್ನು ತೆಗೆಯುವಂಥ ಪ್ರಯತ್ನ ಪಟ್ಟರೆ ಮುಂದೆ ಮತ್ತೆ ಕುಸಿತದೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತಿದೆ. ಆದ್ದರಿಂದ ಈಗ ಯಾವುದೇ ರೀತಿಯಲ್ಲಿ ಕೂಡ ಈ ಮಣ್ಣನ್ನು ತೆಗೀಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಅವರು ತಿಳಿಸ್ತಾ ಇದ್ದಾರೆ. ಮಣ್ಣು ತೆಗೆದ್ರೆ ಮತ್ತಷ್ಟು ಡೇಂಜರಸ್ ಅನ್ನುವಂಥದ್ದನ್ನು ನವೀನ್ ರೆಕ್ಕೆ ಅವರು ತಿಳಿಸ್ತಾ ಇರುವಂಥದ್ದು. ನೋಡಿ ಹೇಗಾಗಿದೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೋಲಾರು ರೆಕ್ಕೆದ ಪರಿಸ್ಥಿತಿ. ಒಳಭಾಗದಲ್ಲಿಯೂ ಕೂಡ ಇಷ್ಟೊಂದು ಮಣ್ಣು ಬಂದು ಸೇರ್ಕೊಂಡಿರುವಂಥದ್ದು. ಅದು ಕೂಡ ಇತ್ತೀಚೆಗೆ ಬ್ರಹ್ಮಕಲಶೋತ್ಸವ ಆಗಿರುವಂಥ ದೇವಸ್ಥಾನ. ಬಹಳಷ್ಟು ಜನ ಇಲ್ಲಿ ಬಂದು ಈ ಒಂದು ದೇವಾಲಯದಲ್ಲಿ ತಮ್ಮ ಇಷ್ಟಾರ್ಥಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಈ ಒಂದು ದೇವಸ್ಥಾನದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದರ ಜೊತೆಗೆ
ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡಬೇಕು. ಬೆಳ್ತಂಗಡಿ ತಾಲೂಕಿನಲ್ಲಿ ಬಹಳಷ್ಟು ಮಳೆಯಿಂದ ಹಾನಿಯಾಗಿದೆ. ಮಳೆಯಿಂದ ಹಾನಿಯಾದಂಥ ವಿಚಾರಗಳು ಬಹಳಷ್ಟಿದ್ದಾವೆ. ಈಗ ನಾವು ಸೋಣಂದೂರು ಪ್ರದೇಶದಲ್ಲಿ, ಸೋಣಂದೂರಿನಲ್ಲಿ ಮನೆಯೊಳಗೆ ಒಂದು ಗುಡ್ಡ ಕುಸಿತ ಆಗಿರುವಂತಹ ಒಂದು ಸಂದರ್ಭ, ಆ ಒಂದು ಸ್ಟೋರಿ ಇದೆ. ಅಲ್ಲಿಗೆ ನಮ್ಮ ವರದಿಗಾರರು ತೆರಳಿದ್ದಂಥ ಸಂದರ್ಭದಲ್ಲಿ ಏನಾಗಿತ್ತು ಅನ್ನುವಂಥದ್ದು ನೋಡ್ಕೊಂಬನ್ನಿ. ಮಾಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೋಣಂದೂರ್ನಲ್ಲಿ ನಾವಿದ್ದೇವೆ. ಸೋಣಂದೂರ್ನ ಕುಸುಮಾವತಿ ಅವರ ಮನೆಗೆ ಬರೆ ಜರಿದಿರುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಇಲ್ಲಿಯ ಶೌರ್ಯ ವಿಪತ್ತು ನಿರ್ವಹಣಾ ತಂಡದವರು ಆ ಒಂದು ಜರಿದಿರುವಂತಹ ಬರೆಯನ್ನ ಅಲ್ಲಿ ಕ್ಲೀನ್ ಮಾಡುವಂತಹದನ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆಯೂ ಕೂಡ ಇದೆ. ಏನು ಅಂತಂದ್ರೆ, ಈ ಮೇಲ್ಭಾಗದ ಜಾಗ ಕುವೆಟ್ಟು ಗ್ರಾಮ ಪಂಚಾಯತಿಗೆ ಸೇರಿರುವಂತದ್ದು. ಕುವೆಟ್ಟು ಗ್ರಾಮ ಪಂಚಾಯತಿಗೆ ಸೇರಿರುವಂತಹ ಬರೆ ಮಾಲಾಡಿ ಗ್ರಾಮ ಪಂಚಾಯತಿಗೆ ಸೇರಿರುವಂತಹ ಮನೆಯ ಮೇಲೆ ಬಿದ್ದಿರುವಂತದ್ದು. ಇದು ಎರಡೂ ಗ್ರಾಮ ಪಂಚಾಯತ್ಗಳು ಕೂಡ ಒಂದು ಹೊಂದಾಣಿಕೆಯಲ್ಲಿ ಈ ಮನೆಯವರಿಗೆ ನೆರವಾಗುವಂತ ಅಗತ್ಯತೆ ಇದೆ. ಅದರ ಜೊತೆಗೆ ಅರ್ಕಜೆ ಅನ್ನುವಂಥದ್ದು ಈ ಸ್ಥಳದ ಹೆಸರು. ಸೋಣಂದೂರ್ನ ಅರ್ಕಜೆಯ ಕುಸುಮಾವತಿ ಅವರ ಮನೆ. ಇಲ್ಲಿ ಈಗ ಇದು ಸಿಟ್ಔಟ್ ನೋಡಿ, ಸಿಟ್ಔಟ್ ಹೇಗಾಗಿದೆ ಅನ್ನುವಂಥದ್ದನ್ನ ನಾವು ಈಗ ನಿಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿ ಒಳಭಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಒಳಭಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಈ ಒಂದು ಸಿಟ್ಔಟ್ ನ ಜಾಗ ಸಂಪೂರ್ಣವಾಗಿ ಹೋಗಿದ್ದು ಮಾತ್ರ ಅಲ್ಲ, ಇದು ಮುಚ್ಚಿ ಹೋಗಿವೆ. ಇವನ್ನ ತೆಗಿಲಿಕ್ಕೆ ಬಹಳಷ್ಟು ಹೊತ್ತು ಬೇಕಾದಿತ್ತು. ಮತ್ತೊಂದಿದೆ, ತೆಗೆದ್ರೂ ಕೂಡ ಮತ್ತೆ ಕುಸಿತದ ಅನ್ನುವಂತಹ ಭೀತಿಯೂ ಕೂಡ ಇಲ್ಲಿ ಇದೆ. ಇಂತಹದೊಂದು ಪರಿಸ್ಥಿತಿಯಲ್ಲಿ ಈಗ ನಾವು ಸೋಣಂದೂರ್ನ ಅರ್ಕಜೆಯ ಮನೆಯಲ್ಲಿ ಇದ್ದೇವೆ. ಈ ಮನೆಯವರನ್ನ ಮಾತನಾಡಿಸಬೇಕು. ಅದಕ್ಕಿಂತ ಮೊದಲು ಮನೆಯ ಒಳಭಾಗದ ಚಿತ್ರಣವನ್ನು ಕೂಡ ನಿಮಗೆ ತೋರಿಸ್ತೀವಿ. ಅದರ ಜೊತೆಗೆ ಮಾಲಾಡಿಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಕೂಡ ಇದ್ದಾರೆ, ಅವರನ್ನು ಕೂಡ ಮಾತನಾಡಿಸಬೇಕು. ಅರ್ಕಜೆಯ ಕುಸುಮಾವತಿ ಅವರ ಮನೆಯ ಸಮೀಪ ಇದ್ದೀವಿ. ಇಲ್ಲಿ ಶೌರ್ಯ ವಿಪತ್ತು ನಿರ್ವಹಣದವರು ಇದ್ದಾರೆ. ನಮಸ್ತೆ. ನಮಸ್ತೆ ಸರ್. ಏನ್ ಹೆಸರು? ಭರತ್ ಕುಮಾರ್ ಅಂತ. ಎಷ್ಟು ಹೊತ್ತಿನಿಂದ ಕೆಲಸ ಮಾಡ್ತಾ ಇದ್ದೀರಿ? ನಾವು ಈಗ ಒಂದು 9 ಗಂಟೆ ನಮಗೆ ಮೆಸೇಜ್ ಬಂತು ನಮ್ಮ ಸಹಾಯಕರಿಗೆ. ಎಲ್ಲ ಸ್ವಯಂ ಸೇವಕರಿಗೆಲ್ಲ ಫೋನ್ ಮಾಡಿ ವಿಚಾರ ಬಿಟ್ಟು ಕೇಳಿದಾಗ ಸ್ಪಂದನೆ ನೀಡಿದ್ರು ಅಪ್ಪಕ್ಕ. ಈಗ ಬಂದ್ಬಿಟ್ಟು ಕೆಲಸ ಮಾಡಿ ಒಂದು ಅರ್ಧ ಗಂಟೆ ಆಯ್ತು ಸ್ಟಾರ್ಟ್ ಮಾಡಿ ಮಾಡ್ತಾ ಇದ್ದೇವೆ. ಹಾಗೆ ಇದನ್ನೊಂದು ಕ್ಲೀನ್ ಮಾಡಿ ಕೊಡ್ಬೇಕು. ಹಾಗೆ ಹೇಗಾಗಿದೆ ನೋಡಿ ಪರಿಸ್ಥಿತಿ ನೋಡುವಾಗ ವಿಭಾಗದಲ್ಲಿ ಉಂಟು ನೋಡಿ. ಕೈ ಮ್ಯಾನುವಲ್ ಆಗಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಉಂಟು, ಯಾಕಂದ್ರೆ ಇಟಾಚಿಂದಲೇ ಮಾಡ್ಬೇಕಾಗುತ್ತೆ. ಆದ್ರೂ ಇಲ್ಲಿ ಇದನ್ನು ತೆಗೆದು ಕೊಡುವ ಅಂತ ಹೇಳಿ ನಮ್ಮ ಸ್ವಯಂ ಸೇವಕರಲ್ಲಿ ವಿನಂತಿಸಿದಾಗ ಮಾಡಿಕೊಡುವ ಅಂತ ಎಲ್ಲ ವಿಚಾರಿಸಿದ್ರು. ನಮ್ಗೆ ನಾವೀಗ ಒಂದು 7-8 ಜನ ಇದ್ದೇವೆ. ನಮ್ಮ ಸಂಯೋಜಕರಿದ್ದಾರೆ. ಅವರಿಗೆ ವಿಚಾರವನ್ನು ತಿಳಿಸುವಾಗ ಅವರು ನಮ್ಗೆ ತಿಳಿಸಿದ್ರು. ತಿಳಿಸಿದ್ರೆ ನಾವೆಲ್ಲ ಒಬ್ಬರೊಬ್ಬರಿಗೆ ಕಾಂಟ್ಯಾಕ್ಟ್ ಮುಖಾಂತರ ತಿಳಿಸಿದ ನಂತರ ಸ್ಪಂದನೆ ನೀಡಿದ್ದೇವೆ. ಬೇಗ ಬಂದು ಕೆಲಸ ಮಾಡಿ ಕೊಡುವ ಅಂತ ಬಂದಿದೆ. ಇದು ಇಲ್ಲಿಯ ವಾಸ್ತವ ಪರಿಸ್ಥಿತಿ. ಇಲ್ಲಿಂದ ನಾವು ಮನೆಯ ಇನ್ನೊಂದು ಭಾಗದಿಂದ ನೋಡ್ತಾ ಇದೀವಿ ನೋಡಿ. ಬರೆ ಕಂಪ್ಲೀಟ್ ಆಗಿ ಬಂದು ಮನೆಗೆ ತಾಕೊಂಡು ನಿಂತಿದೆ. ಮತ್ತೆ ಕುಸಿಯುವ ಭೀತಿ ಇದೆ. ನಾವು ಬರೆಯನ್ನ ನಿಮಗೆ ತೋರಿಸ್ತಾ ಇದೀವಿ. ಮತ್ತೆ ಕುಸಿಯುವ ಭೀತಿ ಇದೆ. ಬಹಳ ದೊಡ್ಡ ಆತಂಕದಲ್ಲಿ ಇಲ್ಲಿಯ ಜನತೆ ಇದ್ದಾರೆ. ಯಾಕೆಂತಂದ್ರೆ ಮತ್ತೆ ಈ ಬರೆ ಕುಸಿಯುವಂತ ಭೀತಿ ಇದೆ. ಭೌಗೋಳಿಕವಾಗಿ ಈ ಬರೆ ಸೇರಿರುವಂತ ಕುವೆಟ್ಟಿಗೆ, ಮನೆ ಸೇರಿರುವಂತದ್ದು ಮಾಲಾಡಿ ಗ್ರಾಮ ಪಂಚಾಯತಿಗೆ ಅನ್ನುವಂಥದ್ದು ಕೂಡ ಬಹಳ ಒಂದು ಸಂದಿಗ್ಧ ಪರಿಸ್ಥಿತಿ. ಇದನ್ನ ಆದಷ್ಟು ಬೇಗ ಈ ಮನೆಯವರಿಗೆ ನೆರವಾಗಬೇಕು, ಜೊತೆಗೆ ಮನೆಯಲ್ಲಿ ಬದುಕುವಂತಾಗಬೇಕು, ಜೊತೆಗೆ ಈ ಬರೆಯ ಕುಸಿತದಿಂದ ತಪ್ಪಿಸುವುದು ಹೇಗೆ ಅನ್ನುವಂಥದ್ದ ಪರಿಹಾರ ಕ್ರಮವನ್ನ ಕಂಡುಕೊಳ್ಬೇಕು. ಈಗ ಈ ಮನೆಯ ಒಳಭಾಗಕ್ಕೆ ಹೋಗಿ ಮನೆಯವರನ್ನು ಕೂಡ ಮಾತನಾಡಿಸ್ತೇವೆ. ಈಗ ಮನೆಯ ಒಳಭಾಗ ಇದು. ನಿನ್ನೆ ರಾತ್ರಿ ಇದೇ ಪರಿಸ್ಥಿತಿ ಇಡೀ ಮನೆ ಇತ್ತು. ಇವತ್ತು ಒಂದಷ್ಟು ಕ್ಲೀನ್ ಮಾಡಿದ್ದಾರೆ ಒಳಭಾಗ. ಈ ಬಾಗಿಲು ತೆಗೀಲಿಕ್ಕೆ ಈಗ ಆಗೋದಿಲ್ಲ, ಯಾಕಂದ್ರೆ ಹೊರಗೆ ಅಲ್ಲಿ ಕೆಲಸ ಆಗ್ತದೆ, ಬಾಗಿಲು ಕ್ಲೋಸ್ ಆಗಿದೆ. ಮತ್ತೊಂದು ಕಡೆಯಿಂದ ಈ ಇಡೀ ಗೋಡೆ, ಈಗ ನೀವೇನ್ ನೋಡ್ತಾ ಇದ್ದೀರಿ, ಈ ಇಡೀ ಗೋಡೆಯ ಮೇಲಿಂದ ಕೆಳಭಾಗದವರೆಗೂ ಕೂಡ ಹೊರಗಡೆಯಿಂದ ಬರೆ ಬಂದು ನಿಂತಿರುವಂತದ್ದು. ಅದರ ಜೊತೆಗೆ ಈ ಕಿಟಕಿಯ ಭಾಗದಲ್ಲಿ ಇಲ್ಲಿ ಬರೆ ಇರುವಂತದ್ದು ಇಷ್ಟು ತುಂಬಿಕೊಂಡಿದೆ, ಸಂಪೂರ್ಣವಾಗಿ ತುಂಬಿಕೊಂಡಿದೆ. ಹೊಸ ಮನೆ, 4 ವರ್ಷ ಆಗಿದೆ ಗೃಹ ಪ್ರವೇಶ ಆಗಿ. ಒಂದಷ್ಟು ಕನಸುಗಳನ್ನ ಕಟ್ಟಿಕೊಂಡಂತವ್ರು, ಅವ್ರು ಏನ್ ಹೇಳ್ತಾರೆ ಕೇಳುವ. ಈ ಮನೆಯವರಿದ್ದಾರೆ, ಸಾಲ ಸುಲ ಮಾಡಿ ಮನೆಯನ್ನ ಕಟ್ಟಿದ್ದಾರೆ. ಮನೆ ಕಟ್ಟಿ 4 ವರ್ಷ ಆಗಿದೆ. ಈಗ ಇಂತಹ ಪರಿಸ್ಥಿತಿ. ಮನೆಯವರು ಕುಸುಮಾವತಿ ಅವರಿದ್ದಾರೆ. ಅಮ್ಮ ಏತ್ ಪೊರ್ತುಗಾಯಿನಿ ದಾದ ಅಂದ್ರೆ ಸಾಧಾರಣ 7 ಗಂಟೆಗೆ ಆಯ್ನಿಂದು ಬರೆ ಜರಿನಿ ಬಾರಿ ಕಷ್ಟೋಡು ಕಟ್ಟದಿನಿ. ಇಲ್ಲು ಎಂಕುಲು ಸಾಲ ಮುಲ ಮಲ್ತದು ಎಂಕ್ಲೆ ಇನ್ನೊಂದು ಮಲ್ದ ಒರ್ಪೆನರೆ ಎಂಕ್ಲೆ ಬಂದಾಂಡು ಎನ್ನ ಬಾಲೆನ್ ಜೇತಲ ಬಂಗ ಬೈದೆ, ಎನ್ನ ಕಂಡನಿಲ ಬಂಗ ಬೈದರೆ. ಇಲ್ಲು ಕಷ್ಟ ಯಾನ್ ಲೋನ್ ತೆತ್ತೀನಿ 8 ಲಕ್ಷ ನೆಟ್ ಬ್ಯಾಂಕ್ ಹಿಡ್ದೇ ಇದೆ. ನಾವು ಸ್ವಸಹಾಯ ಹಿಡ್ದೇ ಇದೆ. ಇತ್ತೆ ಕಟ್ಟೊಂದುಳ್ಳು ಸರ್.
ಲೋನ್ ಇತ್ತೆಲ್ಲ ಕಟ್ಟೊಂದು ಲೋನ್ ಮೋಜೋರ್ಸಾನೆ ಅಂದೆತ್ತದು ಲೋನ್ ಇತ್ತ ಅವು ಬರೆ ಜರಿನ ಅನ್ಸಿತ್ ನಾವು ಗೊತ್ತಿತ್ತು ನಾವಲ್ಲ ಜರಿ ಒಂದು ಪನ್ಪಂಚಿತ್ ಇತ್ತನ ಈ ತೆಂಕು ಬುಳುದು 4 ವರ್ಷ ಎಂಕ ಅವು ಐತಂದು ಇಜ್ಜಾಂಡು ಜರಿ ಒಂದು ಒಂಜಿ ಇಂದು ಇಜ್ಜಾಂಡು ಈ ಸಲ ಬರ್ಸದ ಜಾಸ್ತಿ ಇಂದು ಆಯ್ನು ಕೋಡೆ ರಾತ್ರಿ ಎಂಚೇತು ನೀನು ನೀರ್ ಬತ್ತದ ಫುಲ್ಲು ನೀರ್ ಬತ್ತತ್ತು ಉಲಾಯಿ ಬರೆ ಜರಿನ ಎಂಕುಲು ಅಲ್ಪನ ಇತ್ತ ಆಂಡ ಎಂಕುಲು ಇಂಚಿ ಪಾರ್ ಬತ್ತಿ ಬಾಲೆನ್ ಕೊಡಲೆ ತೊಂದು ಇಂಚಿ ಅವಲೆತ್ತಾರ ಅವಲೆ ಇತ್ತ ಎಂಕುಲು ಬರಾಲ ಬೂರ್ನ್ಯವು ಅಡೆ ಬಾಕಿಲು ಒಂಚಿ ರಟದಿತ್ತು ಬಕ್ಕ ಎಂಕುಲು ಬಾಕಿಲು ಬಂದ್ ಮಂತೀನಿ ಸಿಟೌಟ್ಗೆ ಬದ್ದು ಬಂಡೆ ಕಲ್ಲು ಬಿಡ್ತೀನಿ ನಿಕ್ಲು ಏರು ಜೋಕುಲು ಎಲ್ಲೇ ಜೋಕುಲು ಬಾಲೆ ಎನ್ನ ಮಗಲ್ನ ಬಕ್ಕ ಮೇರು ಮುನ್ನೆ ಮಗೆ ಬತ್ತಿಜ ಬೇಲೆ ಪೋಯಿನ ಬಕ್ಕ ಬತ್ತೆ ಬಕ್ಕ ಎನ್ನ ಮಗಲ ಅಮ್ಮ ಎನ್ನ ಉಳ್ಳೇರು ಬಾಲೆನ್ ಬಾಲೆನ್ ಪತ್ತೊಂದು ಬಲ್ತ್ ನೆಡ್ದ ಇಜಿನ ಸಿಟೌಟ್ ಉಡಿಪೆದಾರ ಸಿಟೌಟ್ ಉಡಿತ್ತ ಎಂಕುಲು ಸಿಟೌಟ್ ಸಿಟೌಟ್ ಜವಳ ಚವಡ್ ಓಕೆ ಪ್ರಾಣಹಾನಿ ಆತಜಿ ಅಂಚಿತ್ತಿನ ಒಂಜಿ ದೇವರ ಕಾತೆ ಕಾತೇರು ಪ್ರಾಣಗ್ ದಾಲ ಆತಜಿ ದೇವರ ಕಾತೊಂದೇರಿ ವಿಷಯ ಸರ್ ಈತೆ ಏನಲ್ಲ ಬತ್ತೆರ ತುಯ್ಯಾರೆ ಕೋಡೆ ತಹಶೀಲ್ದಾರ್ ಬತ್ತಿತ್ತೇರು ಬೊಕ್ಕ ವಿ ಬೊಕ್ಕ ನಮ್ಮ ಮನೆಗಾರ ಮತ್ತೆ ಬತ್ತೂರು ವೀಕ್ಷಣೆ ಮಲ್ತ ಪೋತೇರು ಕೋಡೆ ಬೊಕ್ಕ ಇನ್ನಿಲ ಬೈತೇರು ನಮ್ಮ ಸೋನಂದೂರು ಪಂಚಾಯತ್ ಇರ್ದು ಬೊಕ್ಕ ಅಧ್ಯಕ್ಷ ಎಲ್ಲ ಬೈತೇರು ಪಿಡಿಒ ಮತ್ತೆ ಬತ್ತದು ತೂದು ಪೋಯರು ಓಕೆ ಇರ್ಬೋದು ಎನ್ನ ಮಹಾಬಲ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಪಂಚಾಯತ್ ಮಾಲಾಡಿ ಪಂಚಾಯತ್ನ ಅಧ್ಯಕ್ಷರಿದ್ದಾರೆ ಪುನೀತ್ ಅವರು. ಪುನೀತ್ ಅವರೇ, ಪರಿಸ್ಥಿತಿ ನೋಡ್ತಾ ಇದ್ದೀರಿ, ಏನ್ ಹೇಳ್ತೀರಿ? ಬಹಳ ದುಃಖದ ವಿಷಯ. ಯಾಕೆಂತ ಹೇಳಿದ್ರೆ ಬಹಳ ತೀರಾ ಸಂಕಷ್ಟದ ಕುಟುಂಬ. ಯಾಕೆಂದ್ರೆ ಸಾಲ ಸೋಲ ಮಾಡಿ ಮನೆ ನಿರ್ಮಿಸಿದ್ದಾರೆ. ಈ ತರ ಪ್ರಕೃತಿ ಮುನಿದರೆ ನಾವು ಏನಿಲ್ಲ, ಅದ್ರ ಮುಂದೆ ನಾವೇನಿಲ್ಲ. ಆದ್ರೆ ಇವರು ಸಂಕಷ್ಟ ಈಗ ಈಡಾಗಿದ್ದಾರೆ. ಅವರಿಗೆ ನಮ್ಮಿಂದಾದ ಖಂಡಿತವಾದ ಸಹಕಾರ ನೀಡ್ತೇವೆ. ಇವರಿಗೆ ಏನು ತುರ್ತಾಗಿ ನಾವು ಏನು ಬಿದ್ದ ಬರೆ ಜರಿದ ಪ್ರದೇಶವನ್ನು ಅದನ್ನು ತೆಗೆಯುವಂತ ನಿಟ್ಟಿನಲ್ಲಿ ಏನು ಪ್ಲಾನ್ ಮಾಡ್ತಿದ್ದೇವೆ. ಆದರೆ ಇಂಜಿನಿಯರ್ ಇನ್ನು ಕೆಲವೇ ಟೈಮಲ್ಲಿ ಬರುವರಿದ್ದಾರೆ. ಅವ್ರು ಬಂದ ಮೇಲೆ ನಾವು ಏನು ನಮ್ಮಿಂದ ಏನಾಗುತ್ತೆ ಅವರಿಗೆ ಏನು ಸಹಾಯ ಮಾಡ್ಬೇಕು ಅದು ಖಂಡಿತವಾಗಿ ನಾವು ಪಂಚಾಯತ್ ವತಿಯಿಂದಾಗಿ ನಮ್ಮ ವೈಯಕ್ತಿಕ ವತಿಯಿಂದ ನಾವು ಸಹಾಯ ಮಾಡ್ತೇವೆ. ಓಕೆ, ಇದು ಪಂಚಾಯತ್ನವರ ಮಾತು. ಬಹಳ ಮುಖ್ಯವಾಗಿ ಮತ್ತೆ ಇಲ್ಲಿ ಸಮಸ್ಯೆ ಇರುವಂತದ್ದು ಬರೆ ಒಂದು ಪಂಚಾಯತಿಗೆ ಸೇರಿರುವಂತದ್ದು. ಈಗ ಅದು ಹೇಗೆ, ಆ ಪಂಚಾಯತ್ ಅವ್ರ ಹತ್ರ ಮಾತಾಡಿದ್ರ? ಇಲ್ಲ, ಅಂತದೇನಿಲ್ಲ. ಈಗ ನಾವು ಮುಖ್ಯವಾಗಿ ಮನೆ ಅವರಿಗೆ ಅದನ್ನು ಕ್ಲೀನ್ ಮಾಡುವಂತ ಮುಖ್ಯ. ನಮ್ಗೆ ಪಂಚಾಯತ್ ಯಾವುದಂತ ಮುಖ್ಯ ಅಲ್ಲ. ನಮ್ಮಿಂದ ಅದು ನಾವು ಎಂತ ತುರ್ತಾಗಿ ಅವರಿಗೆ ಏನು ಸಹಾಯ ಮಾಡ್ಬೇಕು ಅದನ್ನು ಖಂಡಿತವಾಗಿ ಮಾನವೀಯತೆ ನೆಲೆಯಲ್ಲಿ ಖಂಡಿತವಾಗಿ ಮಾಡ್ತೇವೆ ನಾವು. ಓಕೆ, ಇದು ಇವರ ಮಾತು. ಮಾನವೀಯ ನೆಲೆಯಲ್ಲಿ ನಾವು ನೆರವು ಮಾಡ್ತೇವೆ, ನೆರವು ನೀಡ್ತೇವೆ ಅನ್ನುವಂಥದ್ದು. ಈ ಮನೆಯವರು ಸಂಕಷ್ಟದಲ್ಲಿದ್ದಾರೆ, ಅವರು ಆತಂಕದಲ್ಲಿಯೂ ಕೂಡ ಇದ್ದಾರೆ. ಇನ್ನೂ ಕೂಡ ಕುಸಿಬಹುದಾ ನೋಡಿದ್ರೆ ಅಂತಹ ಸಾಧ್ಯತೆ ಇದೆ. ಈಗ ಈ ಮನೆಯ ಪರಿಸ್ಥಿತಿಯನ್ನ ನಿಮಗೆ ವಿವರಿಸಿದ್ದೇವೆ. ಸರ್ಕಾರ, ಶಾಸಕರು, ಸಂಸದರು, ತಹಶೀಲ್ದಾರರು, DC, AC ಯಾರು ಬೇಕಾದ್ರೆ ಆಗಿರ್ಬೋದು, ಈ ಮನೆಯನ್ನ, ಈ ಮನೆಯವರನ್ನ ಮತ್ತೆ ನಗ್ನಗ್ತಾ ಇರುವಂತೆ ಮಾಡಬೇಕು. ಮನೆಗೆ ಆದಂತಹ ಆಪತ್ತುಗಳನ್ನ ಅಥವಾ ತೊಂದರೆಗಳಿಗೆ ಒಂದು ಪರಿಹಾರವನ್ನ ಕೊಡಬೇಕು. ಮನೆಗೆ ತೊಂದರೆ ಆದಾಗ ಇಮಿಡಿಯೇಟ್ಲಿ ಅಲ್ಲಿಗೆ ಧಾವಿಸಿದಂತದ್ದು ಇವರು. ಸರ್ ನಮಸ್ತೆ, ತಮ್ಮ ಹೆಸರು? ಬೇಬಿ ಸುವರ್ಣ ಅಂತ ಹೇಳಿ. ಓಕೆ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಈಗ ಸದ್ಯದಲ್ಲಿ KDP ಮೆಂಬರ್ ಆಗಿ. ಹಾಗಂತೇಳಿ ನನಗೆ 9 ಗಂಟೆ ಅಂತ ಹೇಳಿದ್ರೆ ನನ್ನ ಗ್ರಾಮದಲ್ಲಿ ಬೇರೆ ಬೇರೆ ರಸ್ತೆಯನ್ನು ರಿಪೇರಿ ಮಾಡ್ತಾ ಇರಬೇಕಾದ್ರೆ ಏನಾಯ್ತು, ನನಗೆ 8:30 ಗಂಟೆಗೆ ತಕ್ಷಣ ಮೆಸೇಜ್ ಬಂತು, ಈ ರೀತಿ ಇದು ಜರಿದು ಹೋಗಿದೆ ಅಂತೇಳಿ. ಏನು ಮಾಡೋಣ, ತಕ್ಷಣ ಬರಬೇಕಾದ್ರೆ ಇಲ್ಲಿ ಬಂದು ನೋಡಬೇಕಾದ್ರೆ ಹೆಕ್ಕ ಸಾಕಾಗಿ ಹೋಗಿದೆ. ಆವಾಗ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ತಹಸೀಲ್ದಾರರು, ಮನೆಗಾರರು, ಆಮೇಲೆ ಸಂಬಂಧಪಟ್ಟ VAಗಳು ಮತ್ತೆ ಗ್ರಾಮ ಸಹಾಯಕರು ಎಲ್ಲ ಬಂದು ನಾವು ಆವಾಗಲೇ ನಾವು ಮಾತಾಡಬೇಕಾದ್ರೆ ಮತ್ತೆ ತಿರ್ಗ ನಮ್ಮ ಮೈ ಮೇಲೆ ಬೀಳುವಂಥ ಪರಿಸ್ಥಿತಿ ಕೂಡ ಬಂದಿದೆ. ನಿನ್ನೆ ದೊಡೋಳ ಅಂತೇಳಿ ಬರ್ಬೇಕಾದ್ರೆ ನಾವು ತಹಸೀಲ್ದಾರ್ ಮತ್ತೆ ಈ ಕಡೆ ಬಂದ ಪರಿಸ್ಥಿತಿ ಆಯಿತು. ಕಡೆಗೆ ನಾವು ಏನು ಮಾಡೋದು, ನಾಳೆ ಬೆಳಿಗ್ಗೆ ನಮ್ಮ ಪಂಚಾಯತ್ ವತಿಯಿಂದ ಏನು ಸಂಬಂಧಪಟ್ಟವ್ರನ್ನ ಕರ್ಕೊಂಡು ಬಂದು ಅದನ್ನು ಸರಿಯಾದ ವ್ಯವಸ್ಥೆಯನ್ನು ಮಾತುಕತೆ ಮಾಡಿ ಮುಂದಿನ ಪರಿಹಾರ ಏನು ಮಾಡ್ಬೇಕಂತೇಳಿ ನಾವು ತೀರ್ಮಾನ ಮಾಡಿ ಇವತ್ತೀಗ ಬಂದಿದ್ದೇವೆ. ಮುಂದಿನ ಈಗಾಗಲೇ ನಮಗೆ ತಿಳಿದ ಪ್ರಕಾರ ಈಗ 1:30 ಗಂಟೆಯ ನಂತರ DC ಅವರು ಕೂಡ ಭೇಟಿ ಆಗ್ತೇನೆ ಅಂತ ಹೇಳಿದ್ದಾರೆ. ಅದರ ಪ್ರಕಾರ ನಾವು ಅದನ್ನು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಅದನ್ನು ಪರಿಹಾರ ಕೊಡ್ತೇವೆ ಅಂತೇಳಿ. ಪರಿಹಾರ ಕೊಡಬೇಕಾದ್ರೆ ನಾವು ಏನು ತೀರ್ಮಾನ ಮಾಡಿದ್ದೇವೆ ಅಂದರೆ ಸಂಬಂಧಪಟ್ಟ ತಾಂತ್ರಿಕ ಇಂಜಿನಿಯರ್ಗಳವರ ಮುಖಾಂತರ ತೆಗಿಬೇಕೆ ವಿನ ಒಟ್ಟಾರೆ ನಾವು ತೆಗೆದ್ರೆ ಇನ್ನೊಂದು ಅಪಾಯವನ್ನು ನಾವು ಎದುರು ಹಾಕಿಕೊಳ್ಳುವ ರೀತಿಯಲ್ಲಿ ಆಗ್ತದೆ. ಆದಷ್ಟು ಶೀಘ್ರ ಅದನ್ನು ನಾವು ಮತ್ತೆ ನಮ್ಮ ಗ್ರಾಮ ಪಂಚಾಯತಿಗೆ ಏನು
ಅನುದಾನ ಇದೆಯೋ ಅದರ ಪ್ರಕಾರ ನಾವು ಅದನ್ನು ಶೀಘ್ರ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಖಂಡಿತವಾಗಿಯೂ ಸ್ಪಂದಿಸ್ತೇವೆ. ಆ ಮನೆ ಮತ್ತೆ ಅದೇ ರೀತಿಯಾಗಿ ಆಗಬೇಕು ಅನ್ನುವಂತಹ ಆಶಯದೊಂದಿಗೆ ಈ ವರದಿಯನ್ನ ಕೊನೆಗೊಳಿಸ್ತಾ ಇದೀವಿ. ಮನು ಮದ್ದಡ್ಕ, ಪಂಚೇಶ್ ಕೆ ಚಾರ್ಮಾಡಿ, ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಅರ್ಕಜೆ, ಸೋಣಂದೂರು, ಮದ್ದಡ್ಕ. ಏನೇನಾಗಿತ್ತು ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಅದಕ್ಕಿಂತ ಮೊದಲು ಸೋಣಂದೂರು ಗ್ರಾಮದ ಮೊದಲೇ ಎಂಬಲ್ಲಿ ಕಿರು ಸೇತುವೆ ಕುಸಿತ ಆಗಿರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಸೋಣಂದೂರು ಗ್ರಾಮದ ಅಲ್ಲಿ ಕಿರು ಸೇತುವೆ ಕುಸಿತ ಆಗಿರುವಂಥದ್ದು ಈಗ ತಾವು ನೋಡ್ತಾ ಇರುವಂಥದ್ದು. ಅದರ ಜೊತೆಗೆ ಅರ್ಕಜೆಯಲ್ಲಿ ಉಂಟಾಗಿರುವಂತಹ ಒಂದು ಸಮಸ್ಯೆ, ಈ ಅರ್ಕಜೆಯ ಕುಸುಮಾವತಿಯವರ ಮನೆಯಲ್ಲಿ ಉಂಟಾಗಿರುವಂಥ ಸಮಸ್ಯೆಗೆ ಬಹಳಷ್ಟು ಈಗ ಶೌರ್ಯ ವಿಪತ್ತು ನಿರ್ವಹಣಾ ತಂಡದವರು ಅಲ್ಲಿ ಬಂದು ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಅವರು ಬಂದು ಒಂದಷ್ಟು ಶ್ರಮದಾನದ ಮೂಲಕ ಆ ಮನೆಗೆ ಕೊಂಚ ನೆರವಾಗುವಂಥದ್ದು ಮಾಡಿದ್ದಾರೆ. ಆದರೆ ಅವರು ಮಾತನಾಡ್ತಾ ಇರುವಂಥ ಸಂದರ್ಭ ಒಂದು ಮಾತನ್ನು ನಾವು ಗಮನಿಸಬೇಕು. ಯಾಕಂತಂದರೆ ಅಲ್ಲೇ ಚಾವಡಿಯಲ್ಲಿ ನಾವು ಮತ್ತು ಚಿಕ್ಕ ನನ್ನ ಮಗಳ ಮಗು ಇತ್ತು ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಮಗಳ ಮಗು ಇತ್ತು, ನಾವು ಜಸ್ಟ್ ಎಸ್ಕೇಪ್ ಆದ್ವಿ ಅನ್ನುವಂತಹದನ್ನು ನಮ್ಮ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು. ಅದು ದೇವರು ಕಾಪಾಡಿದ್ರು ಅನ್ನುವಂಥ ರೀತಿಯಲ್ಲಿದೆ. ಮತ್ತೊಂದು ಕಡೆ ಸಾಲ ಸೋಲ ಮಾಡಿ ಇಂತಹದ್ದೊಂದು ಮನೆಯನ್ನು ಕಟ್ಟಿದ್ದೇನೆ, ಇಂಥ ಮನೆ ಕಟ್ಟಿದ ನಂತರ ಅದರಲ್ಲಿ ನಮಗೆ ಬಾಳ್ಬೇಕು ಅಂತಂದಾಗ ಇಂಥದ್ದೆಲ್ಲ ಆಗ್ತಾ ಇದೆ ಅಂತಂದಾಗ ಹೇಗೆ ಅಂತ ಹೇಳಿ ಕಣ್ಣೀರು ಹಾಕ್ತಾರೆ. ಇದು ಆ ಒಂದು ಮನೆಯ ಇಡೀ ಸಂತಸವನ್ನೇ ಕಿತ್ಕೊಂಡಂಥ ರೀತಿಯಲ್ಲಾಗಿದೆ. ಇದಕ್ಕೆ ನಾವು ಹೇಳ್ತಾ ಇರುವಂಥದ್ದು ಇದು ನಿಜಕ್ಕೂ ವರುಣಾಘಾತ ಅಂತ. ಈಗ ವರುಣಾಘಾತ ಅನ್ನುವಂತಹ ಟೈಟ್ಲ್ ಕೊಟ್ಟಿದ್ದೆ ಅದೇ ಕಾರಣಕ್ಕೆ. ಯಾಕಂದರೆ ಸಂಪೂರ್ಣವಾಗಿ ವರುಣನ ಆಘಾತದಿಂದ ಕಣ್ಣೀರು ಹಾಕ್ತಾ ಇದ್ದಾರೆ ಜನ ಅನ್ನುವಂಥದ್ದನ್ನು ತಿಳಿಸುವಂಥ ಪ್ರಯತ್ನ. ಇದು ಸೋಣಂದೂರಿನ ಅವರ ಮನೆಯ ದೃಶ್ಯ. ಮತ್ತೊಂದು ಕಡೆ ಈ ಮನೆ ಸೇರಿರುವಂಥದ್ದು ಮಾಲಾಡಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ. ಇಲ್ಲಿರ್ತಕ್ಕಂಥ ಈ ಬರೆ ನೋಡಿ, ನೀವೀಗ ನೋಡ್ತಾ ಇದ್ದೀರಿ, ಈ ಬರೆ ಇದೆಯಲ್ಲ, ಈ ಬರೆ ಸೇರಿರುವಂಥದ್ದು ಕುವೆಟ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ. ಕುವೆಟ್ಟು ಗ್ರಾಮ ಪಂಚಾಯತಿನ ವ್ಯಾಪ್ತಿಯ ಬರೆ ಸೋಣಂದೂರು ಗ್ರಾಮ ಪಂಚಾಯತಿಗೆ, ಸೋಣಂದೂರು ಗ್ರಾಮ ಪಂಚಾಯತಿನ ವ್ಯಾಪ್ತಿಗೆ ಬಿದ್ದಿರುವಂಥದ್ದು ಅಥವಾ ಮಾಲಾಡಿ ಗ್ರಾಮ ಪಂಚಾಯತ್ನ ವ್ಯಾಪ್ತಿಗೆ ಬಿದ್ದಿರುವಂಥದ್ದು. ಆ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ ಏನಾಗಿದೆ ಅನ್ನುವಂಥದ್ದು. ಈ ಬಗ್ಗೆ ಬಹಳಷ್ಟು ಚರ್ಚೆಗಳಾಗಿವೆ. ಇದೊಂದು ಅಲ್ಲ, ಇಲ್ಲಿ ನಿರಂತರವಾಗಿ ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಹಲವೆಡೆ ಇಂತಹ ಘಟನೆಗಳು ಸಂಭವಿಸಿರುವಂಥದ್ದು. ಜಸ್ಟ್ ನಾವು ಪಾರಾದ್ವಿ ಅಂತ ದೇವರಿಗೆ ಕೈ ಮುಗಿಯೋರು ಕೂಡ ತುಂಬ ಜನ ಇದ್ದಾರೆ. ಬಹಳಷ್ಟು ಕಷ್ಟಪಟ್ಟು ಕಟ್ಟಿದಂತಹ ಮನೆ ಇದು. ಈ ಮನೆಯಲ್ಲಿ ಈ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದ್ದಾವೆ ಅನ್ನುವಂತಹದನ್ನು ಅವರು ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಈಗ ಅದನ್ನು ನಾವು ನಿಮಗೆ ಆ ಒಂದು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಈಗ ಹೊಸ ಸೇತುವೆ ಒಂದು ನಿರ್ಮಾಣ ಆಗಿತ್ತು. ಹೊಸ ಸೇತುವೆಯೊಂದು ನಿರ್ಮಾಣ ಆಗಿತ್ತು. ರಣಮಳೆಗೆ ಆ ಹೊಸ ಸೇತುವೆ ಕುಸಿದು ಹೋಯಿತು. ಬಹಳ ಆಘಾತಕಾರಿಯಾಗಿ ಈ ಒಂದು ಸುದ್ದಿ ಎಲ್ಲ ಕಡೆಗೂ ಕೂಡ ಪಸರಿಸ್ತಾ ಇದೆ. ಇದು ಕೇವಲ ಒಂದು ಸೇತುವೆ ಅಲ್ಲ, ಬಹಳಷ್ಟು ಸೇತುವೆಗಳು ಹೀಗೆ ಕುಸಿದಿವೆ ಅನ್ನುವಂಥದ್ದನ್ನು ಹೇಳ್ತಾ ಆ ಬಗ್ಗೆ ವಿಶೇಷವಂತ ವರದಿ ಇದೆ, ಅದನ್ನು ಸಂಪೂರ್ಣ ನೋಡ್ಕೊಂಡು ಬನ್ನಿ. ಅಂಗಡಿಗೆ ಹೋಗುವ ದಾರಿಗೆ ಮಾರ್ಗ ಮಾಡಿದ್ದಾರೆ. 2 ವರ್ಷ ಆಯ್ತು. ಈ 2 ವರ್ಷದಲ್ಲಿ ಅನಾಹುತ ಆದದ್ದು ಅಂತೂ ಹೇಳುದೇ ಬೇಡ. ಇದು ಎಂತದ್ದು, ಇಲ್ಲಿ ಆನೆಕಟ್ಟ ಮಾಡಿದ್ದಾರೆ. ಅಲ್ಲಿ ಒಂದು ದೊಡ್ಡ ಹೊಳೆ ಉಂಟು. ಅಲ್ಪ ಸಂಕ ಪಾಡ್ರ ಬಂದಿತ್ತ, ಸಂಕ ಪಾಡ್ದಿರು, ಮೋರಿ ಪಾಡ್ದೇರು. ಇಲ್ಲಿಂದ ಸಾಧಾರಣ ಒಂದು 10-15 ಮನೆಯ ಅಡಿಕೆ ತೋಟ ಹಾಳಾಗಿದೆ, ಎಲ್ಲ ಬಿದ್ದು ಹೋಗಿದೆ. 5ನೇ ಸರಿ ನಾವು ಈ ಮದ್ದು ಬಿಟ್ಟದ್ದು, ನಮ್ಗೆ ತುಂಬಾ ನಷ್ಟ ಆಗಿದೆ. ಸರಿ ರೀತಿ ಮಲ್ತನ ಇಂಚ ಆಪೇದಿಜಿ ಒಂದು ಏಪಲ್ ಅಂಚನೆ ಎಂದೆ ಮುರಾಣಿ ಕಜಾವುದೆತ್ತಾರೆ 2 ಸರ್ತಿ ಮೋಜಿ ಮಾಜಿ ಸಾವಿರ ಕೊಡ್ತು ಎಂಕುಲೆ ಜೆಸಿಬಿ ಕಡತ್ತದು ಎಂಕುಲೆ ಕಜಾವುದೆಪ್ಪುಡು. ಬೆಳ್ತಂಗಡಿಯಲ್ಲಿ ಮಳೆ ಹಾನಿ ಆಗ್ತಾನೆ ಇದೆ. ಈಗ ನಾವು ಇರುವಂತಹದ್ದು ಮದ್ದಡ್ಕದಿಂದ ಪಡಂಗಡಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆಯಲ್ಲಿ ಎಲ್ಲೊಂದು ಸೇತುವೆಯೇ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ ಅಂತ ಹೇಳ್ಬೋದು. ಎರಡೂ ಕಡೆ ನೋಡಿ, ಅಲ್ಲಿ ಆ ಕಡೆ ಈ ಕಡೆ ನಿಂತ್ಕೊಂಡು ಮಾತಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಒಂದು ರಸ್ತೆ ಕಾಂಕ್ರೀಟೀಕರಣ ಆಗಿದೆ, ಆದ್ರೆ ಸೇತುವೆ ಇಲ್ಲ. ಈಗ ಸೇತುವೆ ಕೊಚ್ಚಿಕೊಂಡು ಹೋಗಿರುವಂತದ್ದು ಸಂಪೂರ್ಣವಾಗಿ ಈಗ ಸಂಪರ್ಕ ಕಡಿತಗೊಂಡಿರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಇದು ಕುದ್ರೆಂಜ ಅನ್ನುವಂತಹ ಪ್ರದೇಶದಲ್ಲಿ ಹೀಗಾಗಿರೋದು. ಇದರ ಪಕ್ಕದಲ್ಲಿರ್ತಕ್ಕಂಥ ತೋಟದಲ್ಲೆಲ್ಲ ಸಂಪೂರ್ಣವಾಗಿ ನೀರು ತುಂಬಿದೆ. ಏಕಾಏಕಿ ನಿನ್ನೆ ರಾತ್ರಿ ಬಂದಂತಹ ಮಳೆಗೆ ಇಲ್ಲಿದ್ದಂತಹ ಒಂದು ಮೋರಿ ಅಥವಾ ಸೇತುವೆ ಇದು
ಕುಸಿದು ಹೋಗಿರುವಂತದ್ದು, ಸಂಪೂರ್ಣವಾಗಿ ಕುಸಿದಿರುವಂತದ್ದು. ನೋಡಿ ಹೇಗಾಗಿದೆ ಅನ್ನುವಂಥದ್ದು. ಅದು ಇಲ್ಲಿ ಕೆಲವರು ಹೇಳೋ ಪ್ರಕಾರ ಇದು ಮಾರ್ಗ ಅಲ್ಲ ಸರ್, ನಮಗೆ ಇದು ಅಣೆಕಟ್ಟನ್ನ ಮಾಡ್ದಂಗಾಗಿದೆ ಅನ್ನುವಂಥದ್ದನ್ನ ಹೇಳ್ತಿದ್ರೆ, ಇದು ನೋಡಿ ಹೇಗಾಗಿದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದೀವಿ. ಇದು ವಾಸ್ತವ, ಇಲ್ಲಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿ ನೋಡಿ. ಇದು ಕೂಡ ಕುಸಿಯುವಂತ ಭೀತಿಯಲ್ಲಿದೆ, ಆ ಒಂದು ಪ್ರದೇಶವು ಕೂಡ ಕುಸಿಯುವಂತ ಭೀತಿಯಲ್ಲಿದೆ. ನೋಡಿ ಸಂಪೂರ್ಣ ಕಟ್ಟಾಗಿ ಕೆಳಗೆ ಕುಸಿದಿರುವಂತದ್ದು. ಈ ಭಾಗದಿಂದ ಅಂದ್ರೆ ನಮ್ಮ ಈ ಭಾಗದಿಂದ ನೀರು ಹರಿಯುವಂತ ರಭಸಕ್ಕೆ ಇಲ್ಲಿ ನೀರು ನಿಂತಿರುವಂತದ್ದು, ಜೊತೆಗೆ ಹೀಗೆ ಕುಸಿದಿರುವಂತದ್ದು. ನೋಡಿ ಇದು ಪಡಂಗಡಿ ಮತ್ತು ಮದ್ದಡ್ಕದ ಸಂಪರ್ಕವನ್ನ ಸಂಪೂರ್ಣವಾಗಿ ಇಲ್ಲಿ ಕಟ್ಟಾಗಿದೆ. ಅದರ ಜೊತೆಗೆ ಇಲ್ಲೆಲ್ಲ ತೋಟಗಳಲ್ಲಿ ನೀರು ನಿಂತಿರುವಂತದ್ದು ಕೂಡ ನಾವು ಈಗ ನೋಡ್ತಾ ಇರುವಂತದ್ದು. ಎಲ್ಲ ಕಡೆಯೂ ಕೂಡ ಬಹಳಷ್ಟು ತೊಂದರೆಗಳು ಆಗಿವೆ. ಇದು ಒಂದು ಪ್ರದೇಶ. ಇಲ್ಲಿರ್ತಕ್ಕಂಥ ಸ್ಥಳೀಯರನ್ನು ಕೂಡ ಮಾತನಾಡಿಸಬೇಕು, ಹೇಗಿದೆ ಇಲ್ಲಿಯ ಸ್ಪಷ್ಟ ಚಿತ್ರಣವನ್ನ ನಾವು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಈ ಒಂದು ಮಡಂತ್ಯಾರು ನಿಂದ ಮದ್ದಡ್ಕದಿಂದ ನೇರವಾಗಿ ಪೊಯ್ಯಗುಡ್ಡೆ ಅಂದ್ರೆ ಪಡಂಗಡಿಯ ಪೊಯ್ಯಗುಡ್ಡೆಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ. ಇದು ಬಹಳ ಆಘಾತಕಾರಿ ಕೂಡ ಆಗಿದೆ. ಯಾಕೆಂತಂದ್ರೆ ತಡರಾತ್ರಿ ಆದ್ರೂ ಕೂಡ ಬಹಳ ಬೇಗ ಸ್ಥಳೀಯರು ಎಚ್ಚೆತ್ತುಕೊಂಡು ಅದನ್ನ ಗುರುತಿಸಿ ಅಲ್ಲಿ ಯಾರು ಕೂಡ ಹೋಗದಂತೆ ಎಚ್ಚರಿಕೆ ವಹಿಸಿದ್ದಾರೆ. ಇಲ್ಲದಿದ್ರೆ ಮತ್ತೊಂದು ಏನಾದ್ರೂ ಅಪಾಯಗಳು ಕಟ್ಟಿಟ್ಟ ಬುತ್ತಿ. ಯಾಕೆಂತಂದ್ರೆ ಈ ಮೇಲ್ಭಾಗದಿಂದ ಡೌನ್ ಅಂದ್ರೆ ಕೆಳಮುಖವಾಗಿ ಬರೋದ್ರಿಂದ ಇಲ್ಲಿ ಗೊತ್ತಾಗ್ತಿರ್ಲಿಲ್ಲ. ಹತ್ತಿರದಲ್ಲಿ ಅದಕ್ಕೆ ಯಾರು ಕೂಡ ಹೋಗದಂತೆ ಎಚ್ಚರಿಕೆಯ ರೀತಿಯಲ್ಲಿ ಹಾಕಿದ್ದಾರೆ. ಈಗ ಇದು ನಿಜಕ್ಕೂ ಇದು ಯಾವಾಗ ಸರಿಯಾಗತ್ತೆ ಅಂತ ಕೇಳುವಂತ ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರ ಇಲ್ಲ. ಹೀಗಾಗಿದೆ ಅನ್ನುವಂಥದ್ದನ್ನ ಈಗ ನಾವು ತಿಳಿಸ್ತಾ ಇದ್ದೀವಿ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ. ನಮಸ್ತೆ, ಏನ್ ಹೆಸರು? ನನ್ನ ಬ್ಯಾಪ್ಟಿಸ್ಟ್ ಕರ್ನೆಯಲ್ಲಿ. ಓಕೆ, ಏನಾಗಿದೆ ಸರ್? ಇದು ಎಂತದ್ದು, ಇಲ್ಲಿ ಆಣೆಕಟ್ಟ ಮಾಡಿದಾಗೆ ಮಾಡಿದ್ದಾರೆ. ಇದು ಮಾರ್ಗ ಮಾಡಿದ್ದಾರೆ ಅಂತೂ. ಇಲ್ಲಿ ನೀರು ಹೋಗುವ ಸ್ಥಳ ಇಲ್ಲ, ಇಲ್ಲಿ ತುಂಬಿ ನೀರು ಇದು ತುಂಡಾಗಿ ಹೋಗಿದೆ. ಅಲ್ಲಿ ಒಂದು ದೊಡ್ಡ ಹೊಳೆ ಉಂಟು, ಅದಕ್ಕೆ ಸೂಂಬ್ ಹಾಕಿದ್ದಾರೆ, ಸಂಕ ಮಾಡ್ಲಿಲ್ಲ. ಅಲ್ಲಿಂದ ನೀರು ಇಲ್ಲಿ ಬರ್ತದೆ, ಅದು ಮೇಲೆಯಿಂದ ತುಂಬಿಕೊಂಡು ಇದಕ್ಕೆ ಬರ್ತದೆ. ಇಲ್ಲಿ ನೀರು ಹೋಗ್ಲಿಕ್ಕೆ ಸಹ ಜಾಗ ಇಲ್ಲ. ಹಾಗೆ ಆಗಿದೆ ಪರಿಸ್ಥಿತಿ. ಆಗಿದೆ ನಮ್ಮೆಲ್ಲ ತೋಟ ಕೃಷಿ ಎಲ್ಲ ಮೇಲೆ ನೋಡಿ ಎಲ್ಲ ಅದೆಲ್ಲ ಹಾಳಾಗಿ ಹೋಗಿದೆ. ಒಂದು ವಾರ ನೀರು ನಿಂತಾಯ್ತು, ಎಲ್ಲ ಬಿದ್ದು ಹೋಗಿದೆ. 5ನೇ ಸರಿ ನಾವು ಈ ಮದ್ದು ಬಿಟ್ಟದ್ದು. ಆದ್ರೂ ನಮ್ಗೆ ತುಂಬಾ ನಷ್ಟ ಆಗಿದೆ ಕೃಷಿಯಲ್ಲಿ. ನಮ್ಗೆ ತುಂಬಾ ಅದಕ್ಕೆ ಪರಿಹಾರ ಸಿಕ್ಲೇಬೇಕು. ಏನ್ ಹೆಸರು ನಿಮ್ದು? ಥೋಮಸ್ ಕರ್ನೆಲಿಯೋ. ಓಕೆ ಸರ್, ಎಂಚಾದಂದ್ರೆ ಇಂದೆ ರೋಡ್ ಮಲ್ಪನ ಬಡ್ಚಿಂದ ಎಲ್ಲ ಪನ್ಪುಜೇರು ರೋಡ್ ಮಲ್ಪೋಡು ಅಂಡ ನೀರು ಪೋಪನ ವ್ಯವಸ್ಥೆ ಮಲ್ಪೋಡು. ಫಸ್ಟ್ ಅಲ್ಪ ಸಂಕ ಪಾಡ್ರ ಪಂದಿತ್ತ ಸಂಕ ಪಾಡ್ದಿಜೇರು ಮೋರಿ ಪಾಡ್ದೇರು ಸರಿ ರೀತಿ ಮಲ್ತನ ಇಂಚ ಆಪೇದಿಜಿ ಒಂದು ಏಪಲ್ ಅಂಚನೆ ಎಂದೆ ಮುರಾಣಿ ಕಜಾವುದೆತ್ತಾರೆ 2 ಸರ್ತಿ ಮೂಜಿ ಮಾಜಿ ಸಾವಿರ ಕೊರ್ದು ಇಂಚ ಅವರ ಬಲ್ಲಿಯತೆ ಸರಿ ಮಲ್ಪೋಡು ರೋಡ್ ಮಲ್ಪಾಡು ಏರ್ ಮಲ್ಪಜಿ ಪೇರು ರೋಡ್ ಎಡ್ಡೆ ಆತಜೆ ರೋಡು ಎಡ್ಡೆ ಆತಂಡು ಆಂಡ ಸ್ಟಾಕ್ ಆಪುಣ ಅಣೆ ಕಟ್ಟಲೆಕ್ಕ ಅಂದೆ 4-3 ಇತ್ತು ದುಂಬು ಅವೇನು ಒಂಜೊಂಜೊನೆ ತೆತ್ತೇರು ಲಾಸ್ಟ್ ಅಲ್ಪ ಒಂಜಿ ಪಾಡಿ ಇರ್ಬೇಕ. ಅವು ಅಲ್ತ ಅಂಚಿದ ಸೇತುವೆ ಎಲ್ಲ ಇಂಚನೆ ಆತನ ಅಲ್ಪ ಸೇತುವೆ ಆತ ಅಲ್ಪ ಸೂಂಬು ದೀತೇರು ಮಲ್ಲತಾರ ಮಲ್ಲತಾರಗೆ ಸುಮ್ಮದಿದ್ದಾರೆ ಸೇತುವೆದಲ್ಲೇ ಕನೆ ಮಲ್ಪಡಿತ್ತೆ ನಿಂದು. ಸೇತುವೆದಲ್ಲೇ ಕನೆ ಮಲ್ತೋಡಿ ಅಪಘಾತ ಪ್ರಾಬ್ಲಮ್ ಆಪುಜಿ ಮಲ್ಲು. ಮೇಡಮ್ ಹೇಳಿ. ನಮಸ್ತೆ ಎಲ್ಲರಿಗೂ. ನಮ್ಮ ಕುದುರೆಂಜದಿಂದ ಪಡಂಗಡಿಗೆ ಹೋಗುವ ದಾರಿಗೆ ಮಾರ್ಗ ಮಾಡಿದ್ದಾರೆ 2 ವರ್ಷ ಆಯ್ತು. ಈ 2 ವರ್ಷದಲ್ಲಿ ಅನಾಹುತ ಆದದ್ದು ಅಂತೂ ಹೇಳುದೇ ಬೇಡ. ಸರಿಯಾಗಿ ಮೋರಿ ಹಾಕ್ಲಿಲ್ಲ. ಅವತ್ತು ರೋಡ್ ಮಾಡುವಾಗ ನಾವ್ ಹೇಳಿದ್ವಿ 2 ಕಡೆಯಲ್ಲಿ ದಿಂಬೆ ಕಟ್ಟಿ ಮತ್ತೆ ಮೇಲೆ ಸಂಕ ಮಾಡಿ ನೀರು ಹೋಗ್ಲಿಕ್ಕೆ ಒಳ್ಳೆ ಸ್ಥಳ ಕೊಡಿ ಅಂತ ಹೇಳಿದ್ರು. ಅವ್ರು ಮಾಡಿ ಕೊಡ್ಲಿಲ್ಲ, ಖಾಲಿ ಅದು ರೌಂಡ್ ತರ ಮೋರಿ ಹಾಕಿದ್ರು. ನೀರು ಹೋಗ್ಲಿಕ್ಕೆ ಜಾಗ ಇಲ್ಲ. ನಮ್ಮ ಗದ್ದೆ ಇರುವುದು ಪಕ್ಕದಲ್ಲಿ, 2-3 ಸಲ ಬಿತ್ತಿದ್ದೇವೆ. ನಮ್ಮ ಬೆಳೆ ನಾಶವಾಗಿದೆ, ಅದರ ಪರಿಹಾರ ಬೇಕು. ಇಲ್ಲಿಂದ ಸಾಧಾರಣ ಒಂದು 10-15 ಮನೆಯ ಅಡಿಕೆ ತೋಟ ಹಾಳಾಗಿದೆ. ಅಡಿಕೆ ಎಲ್ಲ ಬಿದ್ದು ನೀರಿಗೆ ಹೋಗಿದೆ. ನೀರು ಹೋಗಲು ಸರಿಯಾದ ದಾರಿ ಇಲ್ಲ. ಈ ದಾರಿಯನ್ನು ಸರಿಯಾಗಿ ಮಾಡಬೇಕು. ಪಂಚಾಯತಿಯವರು ಮತ್ತು ತಹಸೀಲ್ದಾರರು ಮತ್ತು ನಮ್ಮ ಶಾಸಕರು ಇಲ್ಲಿ ಬಂದು ಇದನ್ನು ನೋಡಿ ಇಲ್ಲಿ ಸಾರ್ವಜನಿಕ ಆಗಿರುವ ನಷ್ಟವನ್ನು ಎಲ್ಲರಿಗೂ ಭರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಲ್ಲಿ ಇರುವ ಎಲ್ಲರ ಪರವಾಗಿ ನಾನು ಹೇಳ್ತೇನೆ. ಎಂತ ಹೆಸರು ನಿಮ್ದು? ಅಪೋಲಿನ್ ಕರ್ನೆಲಿಯೋ. ಓಕೆ, ಎಸ್, ಇಲ್ಲಿ ಮತ್ತಷ್ಟಿದ್ದಾರೆ. ಮೇಡಮ್ ಹೇಗಾಗಿದೆ? ಒಳ್ಳೆದಾಗಿದೆ. ಒಳ್ಳೆದಾಗಿದೆಯಾ? ನೀರು ಉಂಟು. ನನಗೆ ಕನ್ನಡ ಸರಿ ಬರ್ದಿಲ್ಲ. ಹೇಳಿ ತುಳುವಲ್ಲಿ. ಮಸ್ತ್ ನೀರು ಬರ್ಬಿಡತ್ತೆ. ಎಂಕುಲ ತೋಟ ಪೋಂಡು ಬೊಕ ಅಂಚಿನ ಬಂಡ ಎಂಕುಲೆ ಜೆಸಿಪಿ ಕಾಣತ್ತದು. ಎಂಕುಲೆ ಕಜಾವ್ ದೆಪ್ಪುಡು ಅಕ್ಲ ಒಂದು ಉಂದಾತ ಮಲ್ತ ಸರಿಯಾ ಸರಿ ಅತ್ತ ಇದೇ ತೋಟ ಪೂರ ಬಜ್ಜಿ ಬುರ್ದುಂಡು ಎಂಜಿನ ಮಲ್ಪುನ ಐರಿನ ಕರ್ನೆಲು. ಎಸ್, ಇಲ್ಲಿ ನೋಡಿ ಆ ಬದಿಯಲ್ಲಿ ನಿಂತವರು, ಆ ಬದಿಯಲ್ಲಿ ಬಾಕಿ ನೋಡಿ. ಅಲ್ಲಿ ನಿಮಗೆ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಅಲ್ಲಿ ಆ ಬದಿಯಲ್ಲಿ ನಿಂತಿದ್ದಾರೆ ಅನ್ನುವಂಥದ್ದು. ಅವರನ್ನ
ಅಲ್ಲಿಂದಲೇ ಮಾತನಾಡಿಸುವ ಪ್ರಯತ್ನ ಬೇಡ, ಯಾಕೆಂತಂದ್ರೆ ಅಲ್ಲಿ ಕಷ್ಟ ಆಗ್ಬೋದು. ಸರ್ ನಮಸ್ತೆ. ಸರ್ ನಮಸ್ತೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅವೈಜ್ಞಾನಿಕವಾಗಿ ನಿರ್ಮಿಸಿದಂತ ಇಲ್ಲಿ ಈ ರೋಡ್ಗೆ ಏನು ದೊಡ್ಡ ರೋಡ್, ಅದಕ್ಕೆ ಮೋರಿ ಹಾಕಿದ್ದಾರೆ. ಮೋರಿ ಹಾಕುವಂತದಲ್ಲ, ಅದಕ್ಕೆ ಮೇಲಿಂದ ಸುಮಾರು ಅಲ್ಲಿ ಪಳಂಗಾಡಿಯಿಂದ ನೀರು ಬರ್ತದೆ. ಇದಕ್ಕೆ ದೊಡ್ಡ ಸಂಕ ಆಗಬೇಕಿತ್ತು, ಖಾಲಿ ಮೋರಿ ಪೈಪನ್ನು ಹಾಕಿ ಇದು ಕೃತಕವಾಗಿ ಸೃಷ್ಟಿಯಾದಂತ ನೆರೆ ಇದು. ಅಲ್ಲಿ ನೀರು ತುಂಬಿ ಈ ಕಡೆ ಹರಿದು ಕೆಳದಲ್ಲಿ ಆಗಿದೆ. ಅದೇ ತರ ಇಲ್ಲಿ ಆಗುವಂತ ಸಾಧ್ಯತೆ ಇದೆ. ನದಿ ತೋಟದ ದಿಕ್ಕನ್ನು ಬದಲಾಯಿಸಿ ಈ ದಿಕ್ಕಲ್ಲಿ ಹರಿದಿದೆ. ಆದ ಕಾರಣ ಇದು ತುಂಡಾಗಲಿ ಬೀಳಲಿಕ್ಕೆ ಕಾರಣ. ರೊನಾಲ್ಡ್. ಎಸ್, ಇದರ ಜೊತೆಗೆ ಇದರ ಪಕ್ಕದಲ್ಲೇ ಇರುವಂತಹ ವಿದ್ಯುತ್ ಕಂಬ, ಟ್ರಾನ್ಸ್ಫಾರ್ಮರ್ ಇರುವಂತಹ ವಿದ್ಯುತ್ ಕಂಬ ಕೂಡ ಅಪಾಯದಲ್ಲಿದೆ. ಯಾಕೆಂತಂದ್ರೆ ಈಗಾಗಲೇ ಮಣ್ಣು ಕುಸಿದಿರೋದ್ರಿಂದ ಅಲ್ಲಿ ನೀರು ಇವತ್ತು ಏನಾದ್ರೂ ಜಾಸ್ತಿ ಬಂದ್ರೆ 100% ಇದು ಕುಸಿಬಹುದು ಅನ್ನುವಂತ ಆತಂಕವೂ ಕೂಡ ಇದೆ. ಇದರ ಪಕ್ಕದಲ್ಲಿ ಇನ್ನೊಂದು ಕಂಬ ಇದೆ, ಅದು ಕೂಡ ಕುಸಿಯುವಂತಹ ಭೀತಿಯಲ್ಲಿದೆ. ಇದು ಕೂಡ ಅಪಾಯಕ್ಕೆ ಕಾರಣ ಆಗ್ತದೆ ಅಥವಾ ಅಪಾಯಕ್ಕೆ ಆಹ್ವಾನ ನೀಡುವಂತಹ ರೀತಿಯಲ್ಲಿ ಇದೆ. ಇನ್ನೊಂದು ಸೇತುವೆ ಅಥವಾ ಇನ್ನೊಂದು ಮೋರಿ ಅಂತ ಏನು ಕರಿತೀವಿ, ಅಲ್ಲಿಯೂ ಕೂಡ ತೋಡು ದೊಡ್ಡದಿದೆ. ಅದು ಕೂಡ ಮುಂದೆ ಇದೇ ರೀತಿಯಾದಂತಹ ಪರಿಸ್ಥಿತಿಗೆ ಕಾರಣ ಆಗ್ಬಹುದು ಅನ್ನುವಂತ ಕಾರಣಕ್ಕಾಗಿ ಅಲ್ಲಿಯೂ ಕೂಡ ಆತಂಕ ಇದೆ ಅನ್ನುವಂಥದ್ದು ಸ್ಥಳೀಯರು ಹೇಳ್ತಿದ್ದಾರೆ. ಆ ಒಂದು ಮೋರಿಯನ್ನು ಕೂಡ ನಾವು ನಿಮಗೆ ಇಲ್ಲಿಂದಲೇ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಈ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿರುವಂತದ್ರಿಂದ ನೋಡಿ, ಎರಡೂ ಭಾಗದಲ್ಲಿ ಜನ, ಒಂದು ಭಾಗದಲ್ಲಿ ಹೀಗೆ ನಿಂತ್ಕೊಂಡಿದ್ದಾರೆ, ಇನ್ನೊಂದು ಭಾಗದಲ್ಲಿ ಹೀಗೆ ನಿಂತ್ಕೊಂಡಿದ್ದಾರೆ. ಎರಡೂ ಭಾಗದಲ್ಲಿಯೂ ಕೂಡ ಜನ ಇದ್ದಾರೆ, ಆದ್ರೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಇದನ್ನ ಆದಷ್ಟು ಬೇಗ ಸರಿಪಡಿಸಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒತ್ತಾಯ. ಆದಷ್ಟು ಬೇಗ ಇದನ್ನು ಸರಿಪಡಿಸಿ ಕೊಡಬೇಕು ಅನ್ನುವಂಥದ್ದು. ಆದ್ರೆ ಹೀಗಾಗಿದೆ, ಇಷ್ಟೊಂದು ದೊಡ್ಡ ಹಾನಿಯಾಗಿದೆ ಅನ್ನುವಂಥದ್ದು, ಜೊತೆಗೆ ಸಂಪರ್ಕ ಕಡಿತಗೊಂಡಿರುವಂತಹ ಸಾರ್ವಜನಿಕರು ಬಹಳ ಗೊಂದಲದಲ್ಲಿದ್ದಾರೆ. ನಮ್ಮ ಕೃಷಿಗೆ ಹಾನಿಯಾಗಿದೆ, ಕೃಷಿ ತೋಟಕ್ಕೆ ಹಾನಿಯಾಗಿದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ, ಪರಿಹಾರವನ್ನ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಈ ಸಂಪರ್ಕ ಸಾಧಿಸುವಂತ ರಸ್ತೆಯನ್ನ ಕೂಡಲೇ ಸರಿಪಡಿಸಬೇಕು ಅನ್ನುವಂತ ಒತ್ತಾಯವೂ ಕೂಡ ಇದೆ. ಮಳೆ ಇವತ್ತಿಗೆ ನಿಲ್ಲುವಂತದ್ದಲ್ಲ, ನಿರಂತರವಾಗಿರುವಂತದ್ದು. ಅದರಿಂದ ಇದನ್ನ ಆದಷ್ಟು ಬೇಗ ಸರಿಪಡಿಸಬೇಕು ಅನ್ನುವಂತ ಅವರ ಒತ್ತಾಯ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕಾದು ನೋಡ್ಬೇಕು. ಮನು ಮದ್ದಡ್ಕ, ಪಂಚೇಶ್ ಕೆ ಚಾರ್ಮಾಡಿ, ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಮದ್ದಡ್ಕ, ಕುದ್ರೆಂಜ. ನಾವೀಗ ನಿಮಗೆ ತೋರಿಸ್ತಾ ಇರುವಂಥದ್ದು ಗರಡಾಡಿ. ಗರಡಾಡಿಯಲ್ಲಿ ಏನಾಗಿದೆ ಅನ್ನುವಂಥ ತೋರಿಸ್ತಾ ಇದ್ದೀವಿ. ಅದಕ್ಕಿಂತ ಅದರ ಜೊತೆಗೆ ಸೋನಂದೂರಿನಲ್ಲಿ ಸೇತುವೆ ಕುಸಿದಿರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಈ ಸೋನಂದೂರಿನ ಸೇತುವೆ ಬಹಳಷ್ಟು ಹೆಲ್ಪ್ಫುಲ್ ಆಗಿತ್ತು. ಯಾಕೆಂತಂದರೆ ಹೈವೇ ಕಾಮಗಾರಿ ಅಲ್ಲಿ ಬಹಳಷ್ಟು ಹಿಂಸೆ ಪಡ್ತಾ ಇದ್ದವರು ಎಲ್ಲರೂ ಕೂಡ ಸೋನಂದೂರಿನಿಂದ ಪಡಂಗಡಿಗೆ ಹೋಗಿ ವೇಣೂರು ಮಾರ್ಗಕ್ಕೆ ಬರ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಆ ಸೋನಂದೂರಿನ ಸೇತುವೆಯನ್ನು ತಾವೀಗ ನೋಡ್ತಾ ಇದ್ದೀರಿ. ಸೋನಂದೂರು ಈಗ ನಾವು ನಿಮಗೆ ತೋರಿಸ್ತಾ ಇರುವಂಥ ದೃಶ್ಯಾವಳಿಗಳು ಗರಡಾಡಿಯ ಜಾನಕಿಯವರ ಮನೆಯದ್ದು. ಈ ಮನೆಯದ್ದೇ ಒಂದು ವಿಶೇಷವಾದಂತಹ ಸ್ಟೋರಿ. ಯಾಕೆ ಅಂತಂದರೆ ಇವರು ಕೂಡ ಆ ಒಂದು ವಿಧಿಯಿಂದ ಪಾರಾದ್ದು ಪುಣ್ಯ ಅನ್ನುವಂಥದ್ದನ್ನು ಹೇಳ್ಬೋದು. ಯಾಕೆಂತಂದರೆ ಗರಡಾಡಿಯ ಈ ಮನೆಗೆ ರಾತ್ರಿ ಏಕಾಏಕಿ ಗುಡ್ಡ ಕುಸಿತ ಆಯಿತು. ಗುಡ್ಡ ಕುಸಿತ ಆಗಿರುವಂತಹ ಸ್ಟೋರಿ ನೀವೀಗ ನೋಡ್ತಾ ಇರುವಂಥದ್ದು. ಗುಡ್ಡ ಕುಸಿತ ಆಯಿತು. ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ಇಲ್ಲಿ ಯಾವ ರೀತಿಯಾಗಿ ತೊಂದರೆಗಳು ಆಯಿತು ಅನ್ನುವಂಥದ್ದನ್ನು ಆ ಮನೆಯವರು ವಿವರಿಸಿದ್ದಾರೆ. ನಾಳೆ ನಮ್ಮ ಇದೇ ಚಾನಲ್ನಲ್ಲಿ ನಾಳೆ ಅಪ್ಲೋಡ್ ಆಗಲಿಕ್ಕಿದೆ. ಆ ಒಂದು ಸ್ಟೋರಿ ಕೂಡ ನಾಳೆ ಬೆಳಗ್ಗೆ ಅಪ್ಲೋಡ್ ಆಗಲಿಕ್ಕಿದೆ. ಬಹಳ ವಿಶೇಷವಾಗಿ ಅವರು ಗ್ರೇಟ್ ಎಸ್ಕೇಪ್ ಅಂತ ಹೇಳ್ಬೋದು. ಯಾಕೆಂತಂದರೆ ಅಷ್ಟು ಡೇಂಜರಸ್ ಪಾಯಿಂಟ್ನಲ್ಲಿದ್ದರು. ಒಂದು ಅಚಾನಕ್ಕಾಗಿ ಒಂದು ಘಟನೆ ಆ ಮನೆಯಲ್ಲಿ ನಡೆಯುತ್ತೆ. ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ಸದ್ದು ಕೇಳುತ್ತೆ. ಸದ್ದು ಕೇಳಿದವರು ಕೂಡಲೇ ಓಡ್ತಾರೆ. ನಾವು ನಿನ್ನೆ ನೆರಿಯಾದಲ್ಲಿ ಸದ್ದು ಕೇಳುತ್ತೆ ಅಂತ ನಾವು ವರದಿ ಮಾಡಿದ್ವಿ. ಬಹಳಷ್ಟು ರೀತಿಯಲ್ಲಿ ಅದು ಯಾವ ಸದ್ದು, ಅದು ಹೇಗೆ ಸದ್ದು ಅನ್ನುವಂಥದ್ದನ್ನು ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು. ಆದರೆ ಆ ಸದ್ದು ಕೇಳಿದ್ದನ್ನು ಆ ಊರಿನವರು ಕೂಡ ಅದೇ ವರದಿಯಲ್ಲಿ ಮಾತನಾಡಿದ್ದಾರೆ. ಅವ್ರ ಹತ್ರನೂ ಕೂಡ ವಿಚಾರಣೆ ಮಾಡಬೇಕು. ಆ ನೆರಿಯಾದ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮಾತನಾಡಿದ್ದಾರೆ. ನೆರಿಯಾದ ಗ್ರಾಮ ಪಂಚಾಯತ್ನ ಅದೇ ಪ್ರದೇಶದಲ್ಲಿ 2008 ಆಗಸ್ಟ್ 12ರಂದು ನಡೆದಂತಹ ಆ ಒಂದು ಲ್ಯಾಂಡ್ ಸ್ಲೈಡ್ನಲ್ಲಿ ಏನೇನಾಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತಿಳಿಸಿದ್ವಿ. ಅದೇ ರೀತಿ ಒಂದು ಸದ್ದು ಈ ಗರಡಾಡಿಯಲ್ಲಿ ಕೇಳಿತು. ಬಹಳ ಆಘಾತಕಾರಿ ಏನು ಅಂತಂದರೆ ಆ ಸದ್ದು ಕೇಳಿದ ನಂತರ ನಡೆದದ್ದು ಘನಘೋರ ಘಟನೆ. ನೋಡಿ, ಅಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಇಡೀ ಗುಡ್ಡ ಬಂದು ಬೆಡ್ರೂಮ್ನೊಳಗಡೆ ಇದೆ. ಈಗ ನೀವು ನೋಡ್ತಾ ಇರುವಂಥದ್ದು ಅವ್ರದ್ದು ಬೆಡ್ರೂಮು, ಆ ಮನೆಯ ಬೆಡ್ರೂಮು. ಗುಡ್ಡ ಬೆಡ್ರೂಮ್ನಲ್ಲಿದೆ. ಹೇಗಿರಬೇಡ, ರಾತ್ರಿ 1 ಗಂಟೆ ಸುಮಾರು 1, 2, 3 ಈ
ಕಗ್ಗತ್ತಲಲ್ಲಿ ಏಕಾಏಕಿ ಗುಡ್ಡ ಕುಸಿದು ಇಂಥದ್ದಾಗ್ತದೆ ಅಂತಂದ್ರೆ ಎಷ್ಟೊಂದು ಆಘಾತ ಆಗಿರಬೇಡ. ಇದು ನಿಜಕ್ಕೂ ಒಂದು ರೀತಿಯಲ್ಲಿ ಬಹಳಷ್ಟು ಆಘಾತ ಆಗುವಂತಹ ಸನ್ನಿವೇಶ. ಬಹಳ ನಿಜಕ್ಕೂ ಆಘಾತಕಾರಿ ಸನ್ನಿವೇಶವನ್ನು ತಾವು ನೋಡ್ತಾ ಇದ್ರಿ, ಯಾವ ರೀತಿಯಾಗಿ ಆಯಿತು ಅನ್ನುವಂಥದ್ದು. ಜೊತೆಗೆ ಬಹಳಷ್ಟು ತೊಂದರೆಗಳು ಆಗ್ತಾ ಇದ್ದಾವೆ. ಅದರ ಜೊತೆಗೆ ಪಡಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ತೊಂದರೆಗಳು ನಡೀತಾ ಇದೆ, ಏನಾಗಿದೆ ಈ ಬಾರಿಯ ಮಳೆ ಹಾನಿ ಅನ್ನುವಂಥದ್ದನ್ನು ಕೂಡ ಮಾತನಾಡಬೇಕು. ಜೊತೆಗೆ ಈ ಮನೆಯವರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಕೇಳಬೇಕು. ಅದರ ಜೊತೆಗೆ ಸೋಣಂದೂರು ಅಂದರೆ ಮದ್ದಡ್ಕದಿಂದ ಪಡಂಗಡಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆಯ ಆ ಒಂದು ರಸ್ತೆ ಡ್ಯಾಮೇಜ್ ಆಗಿರೋದು ಅಥವಾ ನಡುವಿನಲ್ಲಿ ಬ್ರೇಕ್ ಆಗಿರೋದ್ರಿಂದ ಎಷ್ಟು ಸಮಸ್ಯೆಗಳಾಗ್ತವೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾತನಾಡಬೇಕು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಂತೋಷ್ ಜೈನ್ ಸಂಪರ್ಕದಲ್ಲಿದೆ. ಸಂತೋಷ್ ಕುಮಾರ್ ಜೈನ್ ಅವರು, ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಈಗ ಎಷ್ಟು ಮನೆಗಳಿಗೆ ಹೋದ್ರಿ, ಎಲ್ಲೆಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಿದ್ರಿ? ಇವತ್ತು ನಿರಂತರವಾಗಿ ಬೆಳಗ್ಗೆ 6 ಗಂಟೆಯಿಂದ ನೀವು ಫೀಲ್ಡ್ ಅಲ್ಲಿ ಇದ್ದೀರಿ ಅಂತ ಗೊತ್ತು ನಮಗೆ. ಎಲ್ಲೆಲ್ಲ ಹೋದ್ರಿ ಇವತ್ತು, ಏನೇನಾಗಿದೆ? ಏನಂತ ಹೇಳಿದ್ರೆ ನಿನ್ನೆ ಸುಮಾರು 7 ಗಂಟೆಯಿಂದ ನಮ್ಗೆ ಕರೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಏನಂತ ಹೇಳಿದ್ರೆ ಅಲ್ಲಲ್ಲಿ ಮನೆ ಕುಸಿತ ಆಗಿದೆ, ತೋಡು ಡ್ಯಾಮೇಜ್ ಆಗಿದೆ, ರಸ್ತೆ ಕುಸಿತ ಆಗಿದೆ, ಮತ್ತೊಂದು ನಮ್ದು ಇದೊಂದು ತೋಡು ಮತ್ತೊಂದು ಸಂಕ ಬಿದ್ದಿತ್ತು. 6 ಗಂಟೆಯಿಂದ 7 ಗಂಟೆಯಿಂದ ನಮ್ಗೆ ಕರೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ 7 ಗಂಟೆಗೆ ನಾವು ಗರ್ಡಾಡಿ ಗ್ರಾಮದಲ್ಲಿರುವಂತದ ಹಲ್ಲೇಜ್ ಎನ್ನುವಂತ ಪ್ರದೇಶಕ್ಕೆ ಹೋಗಿ ಅಲ್ಲಿ 2 ಮನೆಗಳು ಡ್ಯಾಮೇಜ್ ಆಗಿತ್ತು. ಡ್ಯಾಮೇಜ್ ಅಂತ ಹೇಳಿದ್ರೆ ಒಂದು ಸಂಪೂರ್ಣ ಮನೆ ಇದಾಗಿದೆ, ಗೋಡೆ ಎಲ್ಲ ಬಿರುಕು ಬಿದ್ದಿದೆ. ಅದು ಅಲ್ಲಿಗೆ ಹೋಗಿ ಅಲ್ಲಿ ನಾವು ಗ್ರಾಮ ಪಂಚಾಯತಿಯಿಂದ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿ ನಂತರ ಕುದುರಿಂಜ ಎಂಬಲ್ಲಿ ನಮ್ಮ ಪಡಂಗಡಿ ಪೊಯ್ಯಗುಡ್ಡೆ ಮತ್ತು ಮದ್ದಡ್ಕವನ್ನು ಸಂಪರ್ಕ ಮಾಡುವಂತಹದ್ದು ರಸ್ತೆ. ನಾವು ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದು. ಅತ್ಯಂತ ಒಂದು ಒಳ್ಳೆ ವ್ಯವಸ್ಥೆಯಲ್ಲಿತ್ತು. ಆದ್ರೆ ಈ ಮಳೆ ಬರುವ ಕಾರಣದಿಂದ ಅದು ಕೂಡ ಕುಸಿತವನ್ನು ಕಂಡಿದೆ. ಅಲ್ಲದೆ ಹಲವಾರು ನಮ್ಗೆ ಈಗ ಬಾಧಿಸುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ ಈ ಮೈನ್ ನಮ್ಮ ಹೆದ್ದಾರಿಯಲ್ಲಿ PWD ಇಲಾಖೆ ಯಾವತ್ತು ಕೂಡ ಒಂದು ಮಳೆಗಾಲ ಬರುವ ಮುಂಚೆ ಅದೊಂದು ಕಾಮಗಾರಿಯನ್ನು ನಿರ್ವಹಿಸ್ತಿದ್ರು ಸರಾಗವಾಗಿ ನೀರು ಹೋಗ್ಲಿಕ್ಕೆ. ಈಗ ಆ ಸಮಸ್ಯೆ ಬಹಳ ಕಾಡ್ತಿದೆ. ಯಾಕಂತ ಹೇಳಿದ್ರೆ ಅಲ್ಲಲ್ಲಿ ನಾವು ನಮ್ಮ ಪಡಂಗಡಿ ಗರ್ಡಾರದಲ್ಲಿ ಪ್ರದೇಶದಲ್ಲಿ ರಸ್ತೆಯಲ್ಲಿ ನೀರು ಹರಿತಾ ಇರ್ತದೆ. ನಿನ್ನೆ ನಮ್ಮ ಪೆರ್ನಾಂಜ ಎನ್ನುವಂತ ಪ್ರದೇಶದಲ್ಲಿ ಮಳೆ ನೀರಿಗೆ ಒಂದು ಕಾಲುವೆ ಇದಕ್ಕೆ ಮಣ್ಣು ಬಿದ್ದು ಅದೊಂದು ಇಸ್ಬಾಕ ಎನ್ನುವರಂತ ಮನೆಗೆ ಹೋಗಿ ಸಂಪೂರ್ಣವಾಗಿ ಮನೆಯ ಒಳಗೆ ನೀರು ಹೋಗಿದೆ. ಅದಕ್ಕೆ ನಾವು ಇವತ್ತು ನಮ್ಮ ಪಂಚಾಯತ್ ವತಿಯಿಂದ JCP ಅನ್ನೊಂದು ಗೊತ್ತು ಮಾಡಿ ಸಾಧಾರಣದ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅದನ್ನೊಂದು ಕೆಲಸ ಮಾಡಿ ಅದನ್ನು ಅವರಿಗೆ ಮನೆಗೆ ನೀರು ಹೋಗದಾಗಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಏನು ಮನವಿ ಮಾಡುದು ಅಂತ ಹೇಳಿದ್ರೆ ಮಳೆಗಾಲ ಬರುವುದಕ್ಕಿಂತ ಮುಂಚೆ ಒಂದು PWD ಇಲಾಖೆಯವರು ನೀರು ಹೋಗುವಂತ ಚರಂಡಿಗಳಲ್ಲಿ ನೀರು ಸರಾಗವಾಗಿ ಹರಿದು ಹೋಗುವಂತ ವ್ಯವಸ್ಥೆಯನ್ನು ಮಾಡ್ಬೇಕು. ನಾನು ಮತ್ತೊಂದು ರಾಜ್ಯ ಸರ್ಕಾರದಲ್ಲಿ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ ಆ ಕೆಲಸವನ್ನು ಸಂಪೂರ್ಣ ಒಂದು ಗ್ರಾಮ ಪಂಚಾಯತಿಗೆ ಕೊಟ್ರೆ ಗ್ರಾಮ ಪಂಚಾಯತಿನವರಿಗೆ ಕರೆಕ್ಟ್ ಆ ವ್ಯವಸ್ಥೆ ಬಗ್ಗೆ ತಿಳುವಳಿಕೆ ಇರ್ತದೆ. ಅದನ್ನು ಪಂಚಾಯತಿಯವರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಆ ವ್ಯವಸ್ಥೆ ಸರಿಯಾಗಬಹುದು ಎನ್ನುವಂತ ಭಾವನೆ ನನಗೆ. ಅಲ್ಲದೆ ಇತ್ತೀಚೆಗೆ ಎಲ್ಲಾ ಕಡೆಗಳಲ್ಲಿ ಕೂಡ ಇವತ್ತು ನಾನು ಬೆಳಿಗ್ಗಿಂದ ಸಾಯಂಕಾಲದ ತನಕ ಹೋದಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಮನೆ ಹತ್ತಿರ ಜನಗಳು ಎಲ್ಲಿ ತೋಡಿನ ಹತ್ತಿರ ಇಲ್ಲದಿದ್ರೆ ಗುಡ್ಡದ ಹತ್ತಿರ ನಿರ್ಮಾಣ ಮಾಡಿರ್ತಾರೆ. ಅದು ಮಳೆಗಾಲದಲ್ಲಿ ಕುಸಿತಾ ಇರ್ತದೆ. ನಾನು ಜನಸಾಮಾನ್ಯರಲ್ಲಿ ಒಂದು ವಿನಂತಿ ಮಾಡುದು ಏನು ಅಂತ ಹೇಳಿದ್ರೆ ಆ ಗುಡ್ಡದ ಪ್ರದೇಶದ ಹತ್ತಿರ ನಾವು ಮನೆಯನ್ನು ನಿರ್ಮಾಣ ಮಾಡುದು ಬೇಡ, ಸ್ವಲ್ಪ ಅದಕ್ಕೆ ಅಂತರದಲ್ಲಿ ನಾವು ನಿರ್ಮಾಣ ಮಾಡುವ ಅಂತ ನಂದೊಂದು ಮನವಿ. ಈಗ 25 ಲಕ್ಷದ ತಡೆಗೋಡೆ ಒಂದು ಕುಸಿತ ಆಗಿದೆ ಅಂತ ಪಡಂಗಡಿಯಲ್ಲಿ, ಹೌದಾ? ಅದು ಹೌದೌದು. ಬರಾಯ ಎಂಬ ಪ್ರದೇಶದಲ್ಲಿ ಒಂದು 30 ಮನೆ ಇದೆ. ಬದ್ಯಾರ್ನಿಂದ ಅದು ಬರಾಯಕ್ಕೆ ಹೋಗುವಂತ ರಸ್ತೆ ಸುಮಾರು ಒಂದು 20-25 ಲಕ್ಷದ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದು. ಉತ್ತಮವಾಗಿ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಈ ಮಳೆ ವ್ಯವಸ್ಥೆಯಿಂದ ಅದು ಸಂಪೂರ್ಣವಾಗಿ ನೆಲಕಚ್ಚಿದೆ. ಅಲ್ಲದೆ ನಮ್ಮ ಬರಾಯ ಮತ್ತು ಆ ಪ್ರದೇಶಕ್ಕೆ ಹೋಗುವಂತ ಒಂದು ಸಂಪರ್ಕ ರಸ್ತೆ ಇನ್ನು ಕೆಲವೇ ದಿನಗಳಲ್ಲಿ ಮುಚ್ಚಿ ಹೋಗುವಂತ ಸಂದರ್ಭ ಇದೆ. ಅದಕ್ಕೆ ನಾನು ಏನು ಮನವಿ ಮಾಡುದು ಅಂತ ಹೇಳಿದ್ರೆ ಈ ಮಳೆಗಾಲದಲ್ಲಿ ಹಾನಿಗೊಂಡಂತ ಈ ಎಲ್ಲ ಕಾಮಗಾರಿಗಳಿಗೆ
ಒಂದು ಆಡಳಿತ ಒಂದು ತುರ್ತನೆಯಲ್ಲಿ ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಕಳಕಳಿಯ ವಿನಂತಿ. ಓಕೆ ಸಂತೋಷ್ ಅವರೇ, ನೀವು ಬೆಳಗ್ಗಿನಿಂದಲೇ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದೀರಿ, ಜೊತೆಗೆ ಜನರ ಜೊತೆಗಿದ್ದೀರಿ. ಆ ಗರಡಾಡಿಯ ಜಾನಕಿ ಅವರ ಮನೆಗೆ ನಾವು ಬಂದಂತ ಸಂದರ್ಭದಲ್ಲಿ ನೀವು ಕೂಡ ಅಲ್ಲಿದ್ರಿ ಮತ್ತು ಅವರ ಮನೆಯ ಪರಿಸ್ಥಿತಿಯನ್ನು ಕೂಡ ತಾವು ನೋಡಿದ್ದೀರಿ. ಅಲ್ಲಿ ಬಹಳ ಕಣ್ಣೀರು ಹಾಕ್ತಾರ ಅವರು. ಎಲ್ಲರದು ಕೂಡ ಕಣ್ಣೀರ ಬದುಕಾಗಿದೆ. ಈಗ ನಾಳೆಯೂ ಕೂಡ ನಿಮಗೆ ಇಂಥದ್ದೇ ಬಹಳಷ್ಟು ಕಾರ್ಯಗಳು ಇರಬಹುದು. ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ ಸಂತೋಷ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದು ಸಂತೋಷ್ ಕುಮಾರ್ ಜೈನ್ ಪಡಂಗಾಡಿ, ಇವರು ಗ್ರಾಮ ಪಂಚಾಯತ್ನ ಸದಸ್ಯರು, ಅಲ್ಲಿ ಒಂದು ಮುಂದಾಳು ಕೂಡ ಆಗಿದ್ದಾರೆ. ಅದರ ಜೊತೆಗೆ ಅವರು ಇಂತಹ ನಿರಂತರ ಸೇವೆಗಳಲ್ಲಿ ತೊಡಗಿಕೊಂಡಿರ್ತಾರೆ. ಅವರು ಜನಾನುರಾಗಿಯಾಗಿ ಸತತವಾಗಿ ಇಲ್ಲಿ ತೊಡಗಿಕೊಂಡಿರ್ತಾರೆ. ಈಗ ಮತ್ತೊಂದು ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಏನು ಅಂತಂದ್ರೆ ಜೀಕೆರೆ ಅಂದ್ರೆ ಗುರುವಾಯನಕೆರೆಯ ಬಂಟರ ಭವನದ ದೃಶ್ಯಾವಳಿ. ಯಾಕೆ ಅಂತಂದ್ರೆ ಇದೊಂದು ಬಹಳ ದೊಡ್ಡ ಸಮಸ್ಯೆ. ಬಂಟರ ಭವನದ ಎದುರು ಭಾಗದಲ್ಲಿ ಇದೊಂದು ರೀತಿಯಲ್ಲಿ ಪ್ರತಿನಿತ್ಯದ ಸಮಸ್ಯೆ. ಇವತ್ತು ಇದನ್ನು ಸರಿಪಡಿಸಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ. ಯಾಕೆಂತಂದ್ರೆ ಇವತ್ತಲ್ಲಿ ಕಾಮಗಾರಿಯನ್ನ ನಡೆಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಅದು ಸರಿಯಾಗಬಹುದು ಅಂತ. ಇನ್ನೊಂದು ಜೋರು ಮಳೆ ಬಂದಾಗ ಅದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ನೋಡಿ, ಇದು ಸಮುದ್ರ ಅಲ್ಲ, ಇದು ನಿನ್ನೆ ರಾತ್ರಿ ಕಂಡು ಬಂದಂತಹ ಗುರುವಾಯನಕೆರೆಯ ಬಂಟರ ಭವನದ ಬಳಿಯ ದೃಶ್ಯ. ಇದು ಯಾವುದೇ ಸಮುದ್ರ ತೋಡು ಅಂತ ಅನ್ಕೋಬೇಡಿ. ಇದು ಮುಖ್ಯ ರಸ್ತೆಯಲ್ಲಿ ನೀರು ಹರಿದು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ನೀರು ಹರಿದು ಹೋಗ್ತಾ ಇದೆ ಅನ್ನುವಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಗುರುವಾಯನಕೆರೆಯ ಮಸೀದಿಯ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿಯ ತಡೆಗೋಡೆ ಅಥವಾ ಅಲ್ಲಿಯ ಕಾಂಪೌಂಡ್ ಕುಸಿತ ಆಗಿರುವಂಥದ್ದು. ನಿನ್ನೆ ಅದು ಹೊಸ ಮಸೀದಿ ಅಲ್ಲಿ ಕುವೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂಥದ್ದು. ಅಲ್ಲಿಯೂ ಕೂಡ ಕುಸಿತ ಆಗಿರುವಂಥದ್ದು. ಅಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಆಪತ್ತಿದ್ದಾವೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕಣಿಯೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಣಿಯೂರು ಗ್ರಾಮ ಪಂಚಾಯತ್ನ 3ನೇ ವಾರ್ಡ್ನ ಭದ್ರೊಟ್ಟು ತಿಮ್ಮಪ್ಪ ಶೆಟ್ಟಿ ಅವರ ತೋಟದ ಬಳಿ ಗುಡ್ಡ ಕುಸಿತ ಆಗಿರುವಂಥದ್ದು. ಎಷ್ಟು ಅಪಾಯ ಆಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ನೋಡ್ತಾ ಇದ್ದೀರಿ. ಈ ಗುಡ್ಡ ಕುಸಿತ ಅನ್ನುವಂಥದ್ದು ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಇದೀಗ ಈ ಬಗ್ಗೆ ಮಾತನಾಡೋದಕ್ಕೆ ಒಬ್ಬರು ಕಾಲರ್ ಇದ್ದಾರೆ, ಅವರನ್ನು ಮಾತನಾಡಿಸಬೇಕು. ನಮ್ಮ ಜೊತೆಗೆ ನಮಗೊಂದು ಕಾಲ್ ಮಾಡಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಏನು ಹೆಸರು ಸರ್? ಎಲ್ಲಿಂದ ಮಾತಾಡ್ತಿದ್ದೀರಿ? ನಾನು ದಕ್ಷಿಣ ಕನ್ನಡ ತುಳುಟು ಪಾತೆರಳಿ ಸರ್. ತುಳುಟು ಪಾತೆರಳಿ ಸರ್. ಎಂಗ್ಲು ಕೋಡೆ ಇಲ್ಲು ಕೋಡೆ ಎಂಗ್ಲ ಫುಲ್ ನೀರು ಬರ್ತದೆ ಓಲ್ಪ ಒಂದು ಮುಲ್ಪ ಪುರಿಯ ಅಥವಾ ಕುಕ್ಕೇರಿ ಬ್ಲೆಕ್ಕರಾಡಿ ದಾದಾತನ್ ಸರಿ ಎಂಚಿನ ಆದಿತ್ತಂಡ ಸಮಸ್ಯೆ ಎಂಗ್ಲು ತಾಳಗಿತ್ತು ಎಂಗ್ಲು ಇಲ್ಲು ಕಾಲ್ ಮಲ್ತು ಒಂಜಿ ಸೆಡ್ ಉಂಡು ಐಕ್ ಪೂರ ಇಲ್ಲು ಪೂರ ಶಿಫ್ಟ್ ಮಾಡ್ತು ಸಾಮಾನ್ ಪೂರ ಅಂದೆ ಏತ್ ಬರ್ತಗು ಒಂದು ಆಯ್ನಿ ಒಂದು ಕೋಡೆ ಒಂಜಿ 9:10 ಗಂಟೆ ರಾತ್ರಿ ಸರ್. ಆತ ಅಲ್ಪ ದಂಡಲ ಸುದೇದ ದಂಡಲ ಉಂಡೆ ಅಂಚೆ ಬತ್ತನ್ನ ಆತ ನೀರ್ ಸುದೆ ಉಂಡು ಸುದೆ ಬರಿ ಎಂಗ್ಲೆ ಇತ್ತಿನಟ ಇತ್ತು ವರ್ಷ ಓಲ ನೀರು ಬತ್ತಿಗೆ ಎಂಗ್ಲೆ ಒಂದು ಫಸ್ಟ್ ಟೈಮು ಎಂಕಿತ್ತೆ ಸಾಧಾರಣ 42 ವರ್ಷ ಅಂದೆ ಅನು ತೂತಿನಟ್ ಫಸ್ಟ್ ಒಂಜಿ ತೂತೆ ಅವನ್ನ ಆಂಡ್ಲ ಆತ ನೀರು ಬತ್ತಿಗೆ ಎಂಕ್ ಈ ಸರ್ತಿ ಅಂಚ ಈ ಸರ್ತಿ ಇಲ್ಲದೋಲ ಒಂಜಿ ಪೀಠ ಆತ ನೀರು ಬತ್ತನಿ ಒಂಜಿ ರಾತ್ರಿನೇ ಖಾಲಿ ಮಲ್ದಾರ ಅಲ್ಪ ರಾತ್ರಿ ಖಾಲಿ ಮಲ್ತಿರು ಒಂದೇ ಓರ್ದಾಕ ಪೂರ ಬತ್ತೇರು ಬತ್ತದ ಒಂದು ಸೆಡ್ ಹಿಂಗೆ ಸೆಡ್ ಉಂಡೆ ನಾನು ಸಾಮಿ ಅಂತ ಬೇಲೆ ಮಲ್ಪುನ ಐಕಿತೆ ಅವಳು ಅಡೆಗೆ ಒಂದು ಪೂರ ಶಿಫ್ಟ್ ಮಲ್ತೇನೆ ಸಾಮಾನು ಪೂರ ಸಾಮಾನು ಪೂರ ಶಿಫ್ಟ್ ಮಲ್ದಾರ ಮಲ್ತೇನೆ ಏರ್ ಮಾತೇಪು ನಿಲ್ಲಲೆ ಯಾನ್ ಎನ್ನ ಯಜಮಾನ್ದಿ ಬೊಕ್ಕ ಪೋರಿ ಮಗೆ ಓಕೆ ಇತ್ತೆ ಅಗ್ಲೇನ ಪೂರ ಶಿಫ್ಟ್ ಮಲ್ದಾರ ಬಾತರ ಶಿಫ್ಟ್ ಆತಾರೆ ಬೊಕ್ಕ ಇತ್ತೆ ಇನಿ ಉಂಡ ನೀರು ಇನ್ನಿ ಡೌನ್ ನೀನು ಮತ್ತೆ ಕೆಸರ ಪೂರ ಅಂಚಿನ ನೆಗ್ಲು ಕ್ಲೀನ್ ಮಲ್ತು ಅಂಚಿನ ಉಂಡಿತ್ತೆ ಕ್ಲೀನ್ ಮಲ್ದಿಜಾರ ಅಂದು ಪಂಚಾಯತ್ ದಾಖಲನ ಗಮನ ಕೊನದ್ದಾರ ಪಂಚಾಯತ್ ಬರೀ ಬರ್ತೇವೆ ಮೆಂಬರ್ ಭತ್ತದ ಬಂದಿರಿ ಅರೆ ಇದು ಪೋತಿರ್ತದೆ ಆ ಸುದ್ದಿ ಇತ್ತೆ ಭತ್ತದ ಪೋತೇರಾ ನಿಖಿಲ್ನ ಒಂಜೆ ಇಲ್ಲ ಸರ್ ಸುತ್ತಮುತ್ತ ಸುಮಾರು ಇಲ್ಲ ಇದು ಒಂಜೆ ಇಲ್ಲ ಎಂಕಲ್ ಅಲ್ಪ ಒಂಜೆ ಇಲ್ಲ ಬೊಕ್ಕ ಏನಾಳ ತೋಟ ಮಾತ ನೀರು ಜಂಗ್ಲ ತೋಟ ನೀರು ಬಿಡ್ದು ಉಲಾಯಿ ಹೋಗುದು ನೀರು ತೋಟಕ್ಕೆ ನೀರು ಬತ್ತದು ಉಲಾಯಿ ಹೋಗುದುಂಡೆ ಅಂದು ಇಲ್ಲದ ಉಲಾಯಿ ಒಂಜಿ ಸಾಧಾರಣ ಒಂಜಿ ಫೀಟ್ ಆತ ನೀರು ಎರ್ಕದನು ಫುಲ್ಲು ಒಂಜಿ ಫೀಟ್ ಆತ ದಾಲ ತೊಂದರೆ ಆತ ಜತೆ ಪಂಡ ನಿಕ್ಲೆ ದಾಲ ತೊಂದರೆ ಆತಜಿ ದಾಳ ತೊಂದರೆ ಇಲ್ಲಗಳ ದಾಳ ತೊಂದರೆ ಆತ ಯಾನ್ ಎಂಗ್ಲು ಪೋಡಿಗೆ ಮಿತ್ತಿಗೆ ಉಲ್ಲ ಏಪ ಪರ್ಪುನ್ ಮಾಡದ ಎಂಗ್ಲಿಗೆ ಶೆಡ್ ಉಲ್ಲ ಶೆಡ್ ಉಲ್ಲಾರ
ఇప్లే సార్ వంతే సేఫ్ ఇప్లే రెడ్ అలర్ట్ ఆగస్ట్ మూజి ముట్ట ఉండు తోజుండు అవే ఎంಗ್ల ಮೂಜಿ ಹೋದ ಕರಿನದ್ದು ಬೊಕ್ಕನೆ ಇಂಗ ಒಂತೆ ಅಂಜಿ ಒಕ್ಕ ತೂದು ಪೋಪ ಅಂದ ಮೂಜಿ ಮುಟ್ಟ ಉಂಡು ತೋಜುಂಡು ಒಂತೆ ಅಲರ್ಟ್ ಡಿಪ್ಲೆ ಅಂದ ಎಂಗ್ಲ ಇದು ಅವೇ ಇತ್ತೇ ಅಂಚಿನ ಸಮಸ್ಯೆ ಆತಿ ಈ ವರ್ಷನೇ ಸಮಸ್ಯೆ ಅಂಜಿ ಆವು ಶೇಖರ್ ಎಂಗ್ಲೊಟ್ಟು ಬಾತರ್ನೆಕ್ ಧನ್ಯವಾದ ಶೇಖರ್ ಮಗೆ ಒಂದು ಅಶೋಕ್ ఉందా ಚಂದ್ರಶೇಖರ್ ಅತ್ತ ಬಾತೇರ್ನು ಅಜ್ಜಿ ಅಜ್ಜಿ ಏರ್ನ ಪೊಪ್ಪನ ಬುದರ್ ಬಾರ್ದಾರತ್ತೆ ಪಾಡ್ದತ್ತ ಎಂಗ್ಲಿತೆ ಈರ್ ಚಂದ್ರಶೇಖರ್ ಬಂಡಾರತ್ತೆ ಮಲ್ಲಜಿ ಪೊಪ್ ಈರ್ ಚಂದ್ರಶೇಖರ್ ಅಂತ ಬಂಡಾರತ್ತೆ ಅಂಜೀರ್ನ ಪೊಪ್ಪನ ಬುದರ್ ಬಾರ್ದತ್ತ ಮಲ್ಲಜಿ ಪೊಪ್ಪನ ಬುದರನ್ನ ಅಲ್ಲ ಯಾರನ್ನ ಬುದರ್ ಡೆಪ್ಪಣ ಇಲ್ಲಲ್ಲ ಅಂದ ಸರಿ ಅಣ್ಣ ಆವು ಅಶೋಕ್ ಅಶೋಕ್ ಥ್ಯಾಂಕ್ ಯು ಬಾತರ್ನೇಕವೇ ನೋಡಿ ಅಲ್ಲಿ ಮಾತನಾಡ್ತಾ ಇದ್ದಾರೆ ಕಣಿಯೂರು 3ನೇ ವಾರ್ಡ್ನ ಭದ್ರೊಟ್ಟು ತಿಮ್ಮಪ್ಪ ಶೆಟ್ಟಿ ಅವರ ತೋಟದ ಬಳಿ ಗುಡ್ಡೆ ಕುಸಿತ ಆಗಿರುವಂತಹದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಕುದ್ರೊಟ್ಟುವಿನ ಒಂದು ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ಲಿಕ್ಕಿದ್ದೀರಿ. ಕುದ್ರೊಟ್ಟು ಹಳದಂಗಡಿಯ ಕುದ್ರೊಟ್ಟಿನಲ್ಲಿ ಏಕಾಏಕಿ ಗುಡ್ಡ ಕುಸಿದು ಅಲ್ಲಿ ಸಂಪೂರ್ಣವಾಗಿ ರಸ್ತೆ ಜಾಮ್ ಆಗಿದೆ. ರಸ್ತೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು, ಕೇವಲ 2 ವೀಲರ್ ನಿಲ್ಲಿಸಲಿಕ್ಕೆ ಮಾತ್ರ. ಅದೀಗ ಅದಾದ ನಂತರ ಅಲ್ಲಿ ಕೆಸರು ತುಂಬಿಕೊಂಡಿರುವಂತಹ ಒಂದು ವರದಿ ಕೂಡ ಬಂದಿರುವಂತಹದ್ದು. ಅದಾದ ನಂತರ ಕುತ್ಲೂರು ಸಮೀಪ ಏನಾಗಿತ್ತು ಅನ್ನುವಂಥದ್ದನ್ನು ಕೂಡ ನಾವೀಗ ತಿಳಿಸಿದ್ವಿ. ಇಲ್ಲಿಯೂ ಕೂಡ ಅದೇ ರೀತಿ ನಾವು ಏನೀಗ ಸೋನಂದೂರು ಅಥವಾ ಮದ್ದಡ್ಕ ಸಮೀಪದ ದೃಶ್ಯಾವಳಿಯನ್ನು ತೋರಿಸಿದ್ವಿ, ಅದೇ ರೀತಿ ಕುತ್ಲೂರು ಅತ್ತಿರಿಜಾಲು ಕೊಕ್ರಾಡಿ ಈ ಜಾಗಕ್ಕೆ ಹೋಗುವಂಥ ಸಂಪರ್ಕ ಸೇತುವೆಯು ಕೂಡ ಕುಸಿದು ಹೋಗಿರುವಂಥದ್ದು. ಅಲ್ಲಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಜನರು ಕೂಡ ಎರಡೂ ಬದಿಯಲ್ಲಿ ನಿಂತ್ಕೊಂಡಿದ್ರು ಇವತ್ತು ಅನ್ನುವಂಥದ್ದು ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ನಾವು ನಿಮಗೆ ಸೇಮ್ ಅಂಥದ್ದೇ ಆಗಿರುವಂಥದ್ದು, ಈಗಾಗಲೇ ನಾವು ಅದರ ಬಗ್ಗೆ ವರದಿಯನ್ನು ಕೂಡ ತೋರಿಸಿದ್ವಿ. ಕುದುರೆಂಜದ ದೃಶ್ಯಾವಳಿಗಳನ್ನು ಕೂಡ ನಾವೀಗ ನಿಮಗೆ ತೋರಿಸ್ತಾ ಇರುವಂಥದ್ದು. ಮದ್ದಡ್ಕ ಪಡಂಗಾಡಿ ರಸ್ತೆಯ ಕುದುರೆಂಜ ಎಂಬಲ್ಲಿ ಸೇತುವೆ ಕುಸಿತ ಆಗಿರುವಂಥದ್ದು. ಆ ದೃಶ್ಯಾವಳಿ ಕೂಡ ತಾವೀಗ ನೋಡ್ತಾ ಇದ್ದೀರಿ. ಯಾಕೆ ನಾವು ಇದನ್ನು ತೋರಿಸ್ತಾ ಇದ್ದೀವಿ ಅಂದರೆ ಅದೇ ರೀತಿ ಇನ್ನೊಂದಾಗಿದೆ. ಅಂದರೆ ನೋಡಿ, ಒಂದಲ್ಲ ಎರಡಲ್ಲ, ಈಗ ಮರೋಡಿಯ ದೃಶ್ಯಾವಳಿ ನಿಮಗೆ ತೋರಿಸ್ತಿದ್ದೀನಿ. ಮರೋಡಿಯಲ್ಲೂ ಕೂಡ ಅದೇ ರೀತಿ ಮರೋಡಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಮರೋಡಿಯಲ್ಲಿ ಗುಡ್ಡ ಕುಸಿತ ಆಗಿದ್ದು ಮಾತ್ರ ಅಲ್ಲ, ಇನ್ನೊಂದು ಕಡೆ ಇದೇ ರೀತಿ ಸೇತುವೆ ಸಂಪರ್ಕವನ್ನು ಕಸಿದುಕೊಂಡಿದೆ. ನೋಡಿ ಇಲ್ಲಿ ಏನಾಗಿದೆ ಅನ್ನುವಂಥದ್ದು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮರೋಡಿ ಗ್ರಾಮದ ದೇರಜಬೆಟ್ಟ ಎಂಬಲ್ಲಿಗೆ ಹೋಗುವಂಥ ಸಂಪರ್ಕ ರಸ್ತೆ ಅಲ್ಲಿ ಸಂಪೂರ್ಣವಾಗಿ ಸಂಪರ್ಕ ರಹಿತ ಆಗಿರುವಂಥದ್ದು. ನೋಡಿ, ಇದು ಕೂಡ ಮರಡಿ ಗ್ರಾಮದ ದೇರಜಬೆಟ್ಟ ಎಂಬಲ್ಲಿಗೆ ಹೋಗುವಂಥ ಸಂಪರ್ಕ ರಸ್ತೆ ಕುಸಿತಗೊಂಡಿರುವಂಥದ್ದು. ಒಂದಲ್ಲ ಎರಡಲ್ಲ, ನಿರಂತರವಾಗಿ ಬಹಳಷ್ಟು ಕಡೆ ಸಂಪರ್ಕಕ್ಕೆ ತೊಂದರೆಗಳಾಗಿರುವಂಥದ್ದು. ರಸ್ತೆಯ ಭಾಗವೇ ಹೋಗಿರುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ನಡದಲ್ಲಿ ಏನಾಗಿದೆ ಅನ್ನುವಂಥದ್ದು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಡ ಗ್ರಾಮದ ಸುರಿಯ ಅನ್ನುವಂಥ ಪ್ರದೇಶದಲ್ಲಿ ಪುತ್ತಿಯಲ್ಲಿ ಮನೆಯೊಂದಕ್ಕೆ ಗುಡ್ಡ ಬಂದು ಬಿದ್ದಿರುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಆನಂತರ ನಾರಾವಿಯಲ್ಲಿ ಬಹಳಷ್ಟು ತೊಂದರೆಗಳಾಗಿವೆ. ನಾರಾವಿಯ ಪಾಣಾಲ್ ರಸ್ತೆ ಬಳಿ ಗುಡ್ಡ ಕುಸಿತ ಆಗಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ರಿ. ಇಲ್ಲೂ ಕೂಡ ಬಹಳ ಹರಸಾಹಸ ಜನರು ಪಡಬೇಕಾಯಿತು ಅನ್ನುವಂಥದ್ದು ಕೂಡ ಇದೆ. ಇದು ನಾರಾವಿಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂಥದ್ದು. ಅದರ ಜೊತೆಗೆ ನಾರಾವಿಯ ಬಹಳಷ್ಟು ದೃಶ್ಯಾವಳಿಗಳಂತೂ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ನಾರಾವಿಯ ಕುಪ್ಪದೆಯಲ್ಲಿ ಮನೆಯೊಳಗಡೆ ನೀರು ಬಂದಿರುವಂಥ ದೃಶ್ಯಾವಳಿಗಳು ಇದೆಲ್ಲವೂ ಕೂಡ ಇವತ್ತು ನಿನ್ನೆಯ ಮಳೆಗೆ ಸರ್ವೇ ಸಾಮಾನ್ಯ ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇತ್ತು. ಅಷ್ಟರ ಮಟ್ಟಿಗೆ ತೊಂದರೆಗಳು ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಅದರ ಜೊತೆಗೆ ಕೆಲವರು ಕಾಮೆಂಟು ಮಾಡಿದ್ದಾರೆ, ಯಾರಿಗೂ ಏನು ಆಗಲಿಲ್ಲ ಅಲ್ವಾ ದೇವರೇ ಅಂತ. ಖಂಡಿತವಾಗಿಯೂ ದೇವರು ಕಾಪಾಡಿದ್ದಾನೆ ಆ ವಿಷಯದಲ್ಲಿ. ಆನಂತರ ಒಳಚರಂಡಿ ವ್ಯವಸ್ಥೆ ಸರಿಯಾಗಿ ಮಾಡಿದರೆ ಯಾವ ಸಮಸ್ಯೆಯೂ ಆಗೋದಿಲ್ಲ ಅನ್ನುವಂಥದ್ದನ್ನು ಒಬ್ಬರು ಹಾಕಿದ್ದಾರೆ. ಆಗಿರಬಹುದು, ಆದರೆ ಒಳಚರಂಡಿ ವ್ಯವಸ್ಥೆ ಸರಿ ಇದ್ದ ಕಡೆಯೂ ಕೂಡ ಕೆಲವು ಕಡೆ ಗುಡ್ಡ ಕುಸಿತಂತಹ ಒಂದು ಆಘಾತಗಳು ಆಗಿವೆ. ಅದನ್ನು ಕೂಡ ನಿಮಗೆ ತೋರಿಸ್ತೀವಿ. ರೆಂಕೆದ ಗುತ್ತುವಿನಲ್ಲಿ ಏನಾಯಿತು ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರೆಂಕೆದ ಗುತ್ತು ಸುಲೇಮನ್ ಅವರ ಮನೆಯ ಸಮೀಪದ ದೃಶ್ಯಾವಳಿಗಳು, ಅಲ್ಲಿಯೂ ಕೂಡ ಅವರ ಮನೆಗೆ ಹಾನಿಯಾಗಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ರೆಂಕೆದ ಗುತ್ತುವಿನ ಮನೆಯ ದೃಶ್ಯಾವಳಿಗಳು ಕೂಡ ತಾವೀಗ ನೋಡ್ತಾ ಇದ್ರಿ, ಯಾವ ರೀತಿಯಾಗಿ ಅಲ್ಲಿ ಹಾನಿಗೀಡಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ವೇಣೂರಿನ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ಈಗ ತೋರಿಸ್ತಾ ಇದ್ದೀವಿ. ವೇಣೂರಿನಲ್ಲಿ ಏನಾಯಿತು ಅನ್ನುವಂಥದ್ದು ಕೂಡ ನಾವು ಈಗ ನಿಮಗೆ ತೋರಿಸ್ತಾ ಇರುವಂಥದ್ದು. ವೇಣೂರಿನಲ್ಲಿ ನಿನ್ನೆ ರಾತ್ರಿಯ ದೃಶ್ಯಾವಳಿ ಇದು. ಯಾಕೆ ನಿಮಗೆ ತೋರಿಸ್ತಾ ಇದ್ದೀವಿ ಅಂದರೆ ಮತ್ತೆ ರೆಡ್ ಅಲರ್ಟ್ ಮುಗಿದಿಲ್ಲ, ಬಹಳಷ್ಟು ತೊಂದರೆಗಳು ಆಗ್ತಾ ಇದ್ದಾವೆ ಅನ್ನುವಂಥ ಕಾರಣಕ್ಕೆ ಇವತ್ತು ನಿಮಗೆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು. ಬಹಳಷ್ಟು ಹಾನಿಗೀಡಾದಂಥ ಪ್ರದೇಶಗಳಿಗೆ ಇವತ್ತು DC ಭೇಟಿ ಕೊಟ್ಟಿದ್ರು.
DC ಭೇಟಿ ಕೊಟ್ಟಂಥ ದೃಶ್ಯಾವಳಿಗಳನ್ನು ಮೊದಲೇ ಬಾರಿಗೆ ನಿಮಗೆ ತೋರಿಸ್ತಾ ಇದ್ವಿ. ಇವತ್ತು DC ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಏನೇನಾಯಿತು, DC ಎಲ್ಲಿಗೆಲ್ಲ ಹೋದರು ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಭಾಳ DC ಅವರು ಎಲ್ಲ ಒಂದು ಗುಡ್ಡ ಕುಸಿತ ಆದಂಥ ಪ್ರದೇಶಗಳಿಗೆ, ಮುಖ್ಯವಾಗಿ ಸವನಾಲ್ ಕಡೆಗೆ, ಆನಂತರ ಮೊದಲನೇದಾಗಿ ಅವರು ಬಂದದ್ದು ಮದ್ದಡ್ಕದ ಆ ಒಂದು ಸೇತುವೆ ಬಿರುಕು ಬಿಟ್ಟಂಥ ಆ ಪ್ರದೇಶಕ್ಕೆ, ಆನಂತರ ಸವನಾಲ್ ಕಡೆಗೆ ಹೋಗಿದ್ರು. ಅದಾದ ನಂತರ ಬೇರೆ ಬೇರೆ ಕಡೆಯ ಒಂದು ಗುಡ್ಡ ಕುಸಿತ ಆಗಿರುವಂಥದ್ದು, ಕಡೆಯದಾಗಿ ಅವರು ಮರೋಡಿಗೆ ತೆರಳಿ ಅಲ್ಲಿಯ ದೃಶ್ಯಾವಳಿಗಳನ್ನು ವೀಕ್ಷಣೆ ಮಾಡಿದರು. ಅದಾದ ನಂತರ DC ಅವರು ಮಾತನಾಡಿದ್ದಾರೆ ಕೂಡ. ಈಗ ಅವರು ವೀಕ್ಷಣೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳಂತ ತಾವೀಗ ನೋಡ್ತಾ ಇದ್ರಿ. ಜಿಲ್ಲಾಧಿಕಾರಿ ಅವರು ಜೊತೆಗೆ ತಹಶೀಲ್ದಾರ್ ಪೃಥ್ವಿ ಸಾನಿಕಮ್ ಅವರು, ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಹ ನಾಯಕ್ ಅವರು ಎಲ್ಲ ಜೊತೆಗೂಡಿ ಆ ಒಂದು ಮಳೆ ಹಾನಿ ಒಳಗಾದಂಥ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇರುವಂಥದ್ದು ನೋಡಿ. ಅಲ್ಲಿ ಆ ಭೇಟಿ ಆಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಜಿಲ್ಲಾಧಿಕಾರಿ ಅವರು ಭೇಟಿ ಆಗ್ತಾ ಇರುವಂಥ ದೃಶ್ಯ, ಪರಿಶೀಲನೆಯನ್ನು ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂಥದ್ದು. ಜಿಲ್ಲಾಧಿಕಾರಿ ಅವರು ಯಾವ ರೀತಿಯಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲ ಹೋಗಿದ್ದಾರೆ, ದುರ್ಗಮ ಹಾದಿಗಳಲ್ಲಿಯೂ ಕೂಡ ಸಂಚರಿಸಿಕೊಂಡು ಅಲ್ಲಿಯ ಸಮಸ್ಯೆಗಳಾಗಿದ್ದನ್ನು ಅಲ್ಲಿ ಗಮನಿಸ್ತಾ ಇದ್ದಾರೆ. ಇದೀಗ ಬಂದಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್, ಬಹಳಷ್ಟು ಜನ ಒಂದು ಕಾಮೆಂಟನ್ನು ಹಾಕ್ತಾ ಇದ್ರು, ನಾಳೆ ರಜೆಯ ಅನ್ನುವಂಥದ್ದು. ನಾಳೆ ಈಗಾಗಲೇ ಅನೌನ್ಸನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಂಗನವಾಡಿ, ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಪ್ರಾಥಮಿಕ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು 12ನೇ ತರಗತಿವರೆಗೆ 2/8/2024 ರಜೆಯನ್ನು ಘೋಷಿಸಲಾಗಿದೆ. ನಿನ್ನೆಯೂ ಕೂಡ ನಾವು ನೇರ ಪ್ರಸಾರವನ್ನು ಈ ಒಂದು ಮಾಹಿತಿ ಬರುವ ತನಕ ಮುಂದುವರಿಸಿದ್ವಿ. ಇವತ್ತು ಕೂಡ ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದೀವಿ. ನಾಳೆ ರಜೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಾಳೆ ರಜೆ, PUCಯ ತನಕ ನಾಳೆ ರಜೆ. ಹಾಗಾದರೆ ಡಿಗ್ರಿ ಅವರ ಕಥೆ ಏನು ಅಂತ ನೀವು ಕೇಳ್ಬೋದು. ಡಿಗ್ರಿ ಅವರ ಬಗ್ಗೆ DC ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ಕೂಡ ನಿಮಗೆ ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೋರಿಸ್ತೀವಿ. ಈಗ ಯಾರ್ಯಾರು ಲೈವ್ ನೋಡ್ತಾ ಇದ್ದೀರಾ, ನಾಳೆ ರಜೆ. ನಾಳೆ ಅಂಗನವಾಡಿಯಿಂದ ಸೆಕೆಂಡ್ PUC ತನಕ ರಜೆ ಘೋಷಣೆಯನ್ನು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಂಗನವಾಡಿ, ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಪ್ರಾಥಮಿಕ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು ಇವುಗಳಿಗೆಲ್ಲವೂ ಕೂಡ 2/8/2024 ರಜೆಯನ್ನು ಘೋಷಿಸಲಾಗಿದೆ. ದುರ್ಬಲ ಶಿಥಿಲ ಕಟ್ಟಡಗಳಿದ್ದಲ್ಲಿ ಅಂತಹ ಕಟ್ಟಡಗಳನ್ನು ಪಾಠ ಪ್ರವಚನಗಳಿಗೆ ಬಳಸುವಂತಿಲ್ಲ. ಈ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳ ಮುಖ್ಯಸ್ಥರು ಕಟ್ಟಡ ಸುಸ್ಥಿತಿಯ ಬಗ್ಗೆ ಗಮನ ಹರಿಸುವುದು, ನೀರು ಇರುವ ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಸಾರ್ವಜನಿಕರು ಪ್ರವಾಸಿಗರು ತೆರಳದಂತೆ ಜಾಗ್ರತೆ ವಹಿಸುವುದು, ಮೀನುಗಾರರು ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳದಂತೆ ಸೂಚನೆಯನ್ನು ನೀಡಲಾಗಿದೆ. ಜಿಲ್ಲೆಯಲ್ಲಿ ವಿಪರೀತ ಮಳೆ ಸುರಿತಾ ಇರೋದ್ರಿಂದ ಸಾರ್ವಜನಿಕರು ನದಿಗಳ, ತೋಡುಗಳ ಮತ್ತು ವಿದ್ಯುತ್ ಕಂಬ ತಂತಿ ಸಮೀಪ ಹೋಗದಂತೆ ಎಚ್ಚರಿಕೆ ವಹಿಸುವುದು. ಪ್ರಾಕೃತಿಕ ವಿಕೋಪದಿಂದ ಯಾವುದೇ ರೀತಿಯ ಘಟನೆಗಳು ಸಂಭವಿಸಿದಲ್ಲಿ ಅಥವಾ ಸಂಭವಿಸಬಹುದಾದ ಸೂಚನೆ ಇದ್ದಲ್ಲಿ ಸಾರ್ವಜನಿಕರು ಕೂಡಲೇ ಸಂಬಂಧಪಟ್ಟ ಪಂಚಾಯತ್, ನಗರ, ಸ್ಥಳೀಯ ಸಂಸ್ಥೆಗಳಿಗೆ ಮಾಹಿತಿಯನ್ನು ನೀಡುವುದು. ನಿಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ಮಾಹಿತಿಯನ್ನು ನೀಡಬೇಕು ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ನಾವು ಈಗ ನಿಮಗೆ ಮತ್ತೊಮ್ಮೆ ತುರ್ತು ಸೇವೆಗೆ ಅಂದರೆ ಕಂಟ್ರೋಲ್ ರೂಮ್ ನಂಬರನ್ನು ಕೊಡ್ತಾ ಇದ್ದೇವೆ. ಬೆಳ್ತಂಗಡಿ ತಾಲೂಕಿನ ಕಂಟ್ರೋಲ್ ರೂಮ್ ನಂಬರ್ 08256 232 047 08256 232 047 08256 232 047 ಇದು ಬೆಳ್ತಂಗಡಿಯ ಕಂಟ್ರೋಲ್ ರೂಮ್ ನಂಬರ್. ಆ ಬೆಳ್ತಂಗಡಿಯ ಕಂಟ್ರೋಲ್ ರೂಮ್ ನಂಬರನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಆ ಕಂಟ್ರೋಲ್ ರೂಮ್ ನಂಬರ್ ಕೂಡ ನಾವೀಗ ನಿಮಗೆ ಕೆಲವು ಕ್ಷಣಗಳಲ್ಲಿ ಕೊಡ್ತೇವೆ. ಇಲ್ಲಿ ಕಂಟ್ರೋಲ್ ರೂಮ್ ನಂಬರ್ ತಾವು ಯಾರಾದರೂ ಕರೆ ಮಾಡೋದಿದ್ರು ಕೂಡ ಕರೆ ಮಾಡಬಹುದು. ಇದೀಗ ಅಲ್ಲಿಯ ದೃಶ್ಯಾವಳಿಗಳು ನೋಡಿ. ಅಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಏನಾಗಿದೆ, ಏನಪ್ಪ ಸಮಸ್ಯೆ, ಯಾವ ರೀತಿಯಾದಂಥ ಸಮಸ್ಯೆ ಆಗಿದೆ, ಮತ್ತು ಇಲ್ಲಿ ಓಡಾಡ್ಲಿಕ್ಕೆ ಕಷ್ಟ ಏನು, ಇದಕ್ಕೆ ಪರಿಹಾರ ಹೇಗೆ ಅನ್ನೋದು ಮತ್ತು ಸಾರ್ವಜನಿಕರಿಗೆ ಆದಂಥ ತೊಂದರೆಗಳ ಬಗ್ಗೆ ಅಲ್ಲಿ DC ಅವರಲ್ಲಿ ವಿಚಾರಣೆ ಮಾಡ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ವಾಪಸ್ ಕನವಲ್ಲಿ ಇತ್ತ ಡೇಂಜರ್ ಉಂಡತೆ ವರ್ಷ ನಲ್ಲ 3 ದಿನ ಬಾರಿ ಜೋರ್ ಬರ್ಕೊಂಡು ಬರ್ಸ ಬಂದಾಗ ನನ್ನ ಸಮಸ್ಯೆ ಅಂಡ ಈ ಜೀವನದ ಮಲ್ಲದ ಅಲ್ಲತ್ತತೆ ಸರಿ. ಇವರ ಮನೆ ಪಕ್ಕದವರು ಇನ್ನೊಬ್ರು ಅಲ್ಲಿದ್ದಾರೆ, ಒಂದು 6 ಬೇತಕ್ಕುಲ್ಲ ಬತ್ತ ಬಿಡಿ ನೆಡ್ಡೆ ಇರುತ್ತೆ. ಮೆಂಬರ್ ಕೇಳಿದ್ರೆ ಹೇಳಿ ಅಂದ್ರೆ DC ಹೇಳಿದ್ರೆ ಕೇಳಲ್ಲ, ನೀವು ಅರೊಂದು ಪಂಚಾಯತ್ ಇರ್ತದೆ ಒಳ್ಳೆ ಆಯ್ತು. ಇದು ವಯಸ್ಸಾದವರು, ಗರ್ಭಿಣಿಯರು, ಮಕ್ಕಳು ಅವರೆಲ್ಲ ಹೊರಗೆ
ಡೇಂಜರ್ ನೋಡಿ ತರಬೇಕಾಗುತ್ತೆ. ಏನಾದರೂ ಇತ್ತು ಅಂದ್ರೆ ಮಳೆ ಇದ್ರೆ ಈ ರಾತ್ರಿ ಹೊತ್ತು ಬಿತ್ತು ನಾವು 20 ಜನ ಇದ್ದೀವಿ. ಅವಾಗ ಯಾರು ಬರೋದು, ನೀವು ಬರೋದು ಕಷ್ಟ ಆಗುತ್ತೆ. ಅವರವರು ಅವರು ಇಲ್ಲಿಂದ ಬರುವುದಕ್ಕೆ ಈ ಸಂಪರ್ಕ ರಸ್ತೆ ಏನಾದರೂ ಸಮಸ್ಯೆ ಆಗುತ್ತೆ. ಬಹಳ ಕಷ್ಟ ಆಗುತ್ತೆ. ಏನು ಆಗೋದು ಬೇಡ ಅಂತ ಪ್ರಾರ್ಥನೆ ಮಾಡುವ, ಬಟ್ ಆಗೋದು ಬೇಡ ಆಗಲ್ಲ ಅಂತಲೇ ಅನ್ಕೊಳ್ಳಿ. ಬಟ್ ಆದರೆ ಇಷ್ಟೇ ನೀವೆಲ್ಲ ಮೆಂಬರ್ಸ್ ಹೋಗಿ ಕನ್ವಿನ್ಸ್ ಮಾಡಿ ಕರ್ಕೊಂಬರಕ್ಕಾಗಲ್ವಾ? ಕನ್ವಿನ್ಸ್ ಮಾಡ್ಬೇಕು, ನೀವು ಪ್ರೆಷರ್ ಹಾಕ್ಬೇಕು, ರಿಕ್ವೆಸ್ಟ್ ಮಾಡಿ ಕರ್ಕೊಂಬನ್ನಿ. ಕಾಳಜಿ ಕೇಂದ್ರ ಒಂದು 2 ರಾತ್ರಿ ಇರಲಿ. ಗರ್ಭಿಣಿಯರು ಅಥವಾ ವಯಸ್ಸಾದವರು ವಯಸ್ಸಾದವರು ಮಾತಾಡಿ ಮೆಡಿಕಲ್ ಎಮರ್ಜೆನ್ಸಿ ದನ ಎಲ್ಲ ಕಟ್ಟಿದ್ರೆ ಮನೇಲಿ ದನ ಇದೆ ಅಂತ ಹೇಳ್ತಾರೆ. ಸೈಡ್ ಅಂತ ಕೆಳಗಡೆ ಎಲ್ಲ ಹೋಗಿ ಕೆಳಗೆ ಅಲ್ಲಿ ಮರ ಎಲ್ಲ ಬಿದ್ದಿದೆ. ಕೆಳಗೆ ಇಷ್ಟಿಲ್ಲ ಇಲ್ಲ ಇಲ್ಲ ನೀರು ಬರ್ತದೆ, ಮರದ ನೀರೆಲ್ಲ ಅದರೊಳಗೆ ಹೋಗ್ತಾ ಇದೆ. ಕೆಳಗಿಂದ ಹೌದು, ಅದರೊಳಗಡೆ ಹೋಗ್ತಾ ಇದೆ. ಅಲ್ಲಿ ಮುಂದೆ ಮನೆ ಕೂಡ ಮನೆ ಅಂಗಳದಲ್ಲಿ ಇಮಿಡಿಯೇಟ್ ಬೀಳುತ್ತೆ. ವೆಹಿಕಲ್ ಓಡಾಡಿಲ್ಲ ಅಂದ್ರೂ ಪ್ರಮಾಣ ಬೀಳುತ್ತೆ. ಮಳೆ ಜಾಸ್ತಿ ಆಗ್ತದೆ. ಕೋಲು ಇದೆ ಈ ಕಡೆ 40 ಮನೆ ಅಂತ ಇವತ್ತು ಜೀಪಲ್ಲಿ ಹೋಗ್ತಾರೆ. ಆಚೆ ಅವರು ಸಾಮಾನು ಆ ಕಡೆ ಮನೆ ಇದೆ. ಯಾವ್ದು ಸರ್? ಹೌದು, ಅದನ್ನ ಅರ್ಧ ಮನೆ ಉಂಟು ಸರ್. ಬೇರೆ ಸಂಪರ್ಕ ರೋಡ್ ಇಲ್ಲ ಅವರಿಗೆ. ಇದೆ, ಹೌದು, ಇದೇ ಸಂಪರ್ಕ ರೋಡ್, ಬೇರೆ ರೋಡೇ ಇಲ್ಲ. ಏನಾದರೂ ಎಮರ್ಜೆನ್ಸಿ ಅಂತ ಮಾಡಿ ಸಾಗುವಳಿಗಾಗಿ ಪರಿಹಾರ ಏನು ಮಾಡಲಿಕ್ಕಿಲ್ಲ. ದೊಡ್ಡ ಮೋರಿ ಹಾಕಿದರೆ ಅದು ಸರ್ ಉಳಿಲಿಕ್ಕಿಲ್ಲ. ಅದು ಕಲ್ಮಾಟಿದ್ದು. ಹೌದು, ಹೌದು ಫುಲ್ಲು ಕೊಚ್ಕೊಂಡು ಹೋಗಿದೆ. ಅಲ್ಲ ಸರ್, ಒಂದು 10 ವರ್ಷ ಆಯ್ತು ಅದು. ಅಂದರೆ ಇದು ಸಂಪರ್ಕ ರೋಡ್ ಇಲ್ಲ. ಊರಿನವರು ಸೇರಿ ಒಂದು ಇದಕ್ಕೆ ಗೌರ್ಮೆಂಟಿಂದ ಮಾಡಿದ್ದಲ್ಲ, ಊರಿನವರು ಸೇರಿ ಮತ್ತೊಬ್ಬರು ಅಲ್ಲಿ ಅವರು ಜಾಗ ತೆಗೆದುಕೊಂಡು ಅವರು ಒಟ್ಟಿಗೆ ಸೇರಿ ನಾವು ಮಾಡಿದ್ದು. ಹಾಂ ಹೌದು, ಕಾಂಟ್ರಿಬ್ಯೂಷನ್ ಆಗಿ ಮಾಡಿದ್ದು ಊರಿನವರು ಸೇರಿ. ಮತ್ತು ಇದು ಹೋದ ವರ್ಷ MLA ಅವರು ಫಂಡಿಟ್ಟು ಇದು ಯಾವುದು ಕಾಂಕ್ರೀಟ್ ಮಾಡಿದ್ದೆವು. 25 ಲಕ್ಷ ಕಾಂಕ್ರೀಟ್ ಇತ್ತು ಹೋದ ವರ್ಷ. ಇದು ಆಚೆಯವರು ಆಚೆ ಸರಿ, ಈಚೆಯವರು ಈಚೆ. ಇದು ಬೇರೆ ನಾವು ಹೋದ ಕಡೆ ಆಚೆ ಈಚೆ ಸಂಪರ್ಕ ಇಲ್ಲಿ ಸರಿ, ಇಲ್ಲಿ ಸಂಪರ್ಕವಿಲ್ಲ. ಮರೋಡಿ ಗ್ರಾಮ ಮರೋಡಿ, ದೇರಜ ಬೆಟ್ಟ, ಇಲ್ಲೊಂದು ದೇವಸ್ಥಾನ ಉಂಟು ಅಲ್ಲಿ, ದೇರಜ ಬೆಟ್ಟ. 15 ಮನೆ ಉಂಟು ಆ ಕಡೆ. ಜನ ಎಷ್ಟು? ಜನ ಒಂದು 45 ಅಷ್ಟೇ. ಬೇರೆ ಇಲ್ಲಿ ಕಾಲ್ದಾರಿ ಕ್ರಾಸ್ ಮಾಡಿ ಹೀಗೆ ಗದ್ದೆಗೆ ಏನಾದರೂ ಕರೆಂಟ್ ಪಾಪ ಆಗಬೇಕು, ಏನಾದರೂ ಟೆಂಪರೇಚರ್ ಪಾಪ ಇಲ್ವಾ? ಇಲ್ಲ, ಇಷ್ಟವರೆಗಿಲ್ಲ. ಅರೇಂಜ್ಮೆಂಟ್ ಇವತ್ತು ಬೆಳಿಗ್ಗೆ ನಾವು ಬೇರು ಸಹ ತುಂಬ
ಅಲ್ಲಿ ನೋಡಬೇಕಾದ್ರೆ ಮತ್ತೆ ಈ ನೀರನ್ನು ಬೆಳೆಸ್ಕೊಳಕ್ಕಿಲ್ಲ ಜಿಲ್ಲಾಧಿಕಾರಿ ಅವರು ಮಳೆ ಹಾನಿಯಾದಂತಹ ಎಲ್ಲ ಪ್ರದೇಶಗಳಿಗೆ ಭೇಟಿ ಕೊಟ್ಟರು. ಪ್ರಮುಖವಾಗಿ ಮದ್ದಡ್ಕದ ಸೇತುವೆ ಬಿದ್ದಂಥ ಸ್ಥಳಗಳಿಗಿರ್ಬೋದು, ಸವನಾಲ್ನ ಪ್ಲೇಸ್ಗಳಿಗಿರ್ಬೋದು, ಕೊನೆಯದಾಗಿ ದೇರಾಜ ಬೆಟ್ಟಕ್ಕೆ ಹೋಗಿದ್ದಿರ್ಬೋದು, ಎಲ್ಲ ಸ್ಥಳಗಳ ವೀಕ್ಷಣೆಯನ್ನು ಮಾಡಿದರು. ಸಂಪರ್ಕ ಕಡಿತಗೊಂಡಂಥ ರಸ್ತೆಗಳಲ್ಲಿ ವೀಕ್ಷಣೆಯನ್ನು ಮಾಡಿದರು. ಮಳೆಯನ್ನು ಲೆಕ್ಕಿಸದೆ ಸಾಗಿದರು. ತಹಶೀಲ್ದಾರ್ ಇರ್ಬೋದು, ಆನಂತರ ವಿಧಾನ ಪರಿಷತ್ ಸದಸ್ಯರಂಥ ಪ್ರತಾಪ್ ಸಿಂಹ ನಾಯಕ್ ಅವರು ಸಂಪೂರ್ಣ ಸಾಥನ್ನು ಸಂಪೂರ್ಣವಾಗಿ ಜೊತೆಗಿದ್ದರು. ಜೊತೆಗೆ ಕಾಂಗ್ರೆಸ್ ಮುಖಂಡ ರಕ್ಷೀಶ್ವರಾಮ್ ಕೂಡ ಸಂಪೂರ್ಣವಾಗಿ ಜೊತೆಗಿದ್ದರು. ಎಲ್ಲ ಗ್ರಾಮ ಪಂಚಾಯತ್ನ ಯಾವ ಏರಿಯಾಗಳಿಗೆ ಹೋಗಿದ್ದಾರೆ ಆಯಾ ಗ್ರಾಮ ಪಂಚಾಯತ್ನ ಸದಸ್ಯರುಗಳು, ಅಧ್ಯಕ್ಷರುಗಳು, ಅಲ್ಲಿಯ ಪಿ ಡಿ ಒಗಳು ಸಾಥ್ ಕೊಟ್ಟರು. ಎಲ್ಲರೂ ಕೂಡ ಬಂದು ಅಲ್ಲಿಯ ಸಮಸ್ಯೆಗಳ ಬಗ್ಗೆ ವಿವರಣೆಯನ್ನು ನೀಡಿದರು. ಅದರ ಜೊತೆಗೆ ಸಾರ್ವಜನಿಕರ ಅಹವಾಲುಗಳನ್ನು ಕೂಡ ಸ್ವೀಕಾರ ಮಾಡಿದರು. ಅಲ್ಲಿ ಯಾವ ರೀತಿಯ ದೂರನ್ನು ಕೊಡ್ತಾರೆ, ಹೀಗೀಗ ಆಗಿದೆ ಸರ್, ನಮಗೆ ಸಮಸ್ಯೆ ಆಗಿದೆ, ನಮಗೆ ಪರಿಹಾರ ಬೇಕು ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾ ಇದ್ರು. ಅದನ್ನು ಕೂಡ ಸ್ವೀಕಾರ ಮಾಡಿದಂಥದ್ದು ಕೂಡ ನಾವೀಗ ನೋಡ್ತಾ ಇದ್ದೀವಿ. ಡಿ ಸಿ ಅಲ್ಲಿ ನಡೆದುಕೊಂಡು ಬರುವಂಥ ದೃಶ್ಯಾವಳಿಗಳು ಇವೆಲ್ಲವೂ ಕೂಡ ತಾವೀಗ ನೋಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಡಿ ಸಿ ಎಲ್ಲ ಕಡೆಗೆ ಭೇಟಿ ನೀಡಿದ ನಂತರ ಅವರು ಮಾತನಾಡಿದ್ದಾರೆ. ಅವರು ಏನು ಮಾತನಾಡಿದ್ದಾರೆ ಕೇಳೋಣ. ವೇಣೂರು, ನಾರಾವಿ ಈ ಕಡೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ. 458ರಷ್ಟು ವೇಣೂರಲ್ಲಿ ಮಳೆಯಾಗಿದೆ ಅನ್ನುವಂಥ ಮಾಹಿತಿಗಳನ್ನು ಕೊಡುತ್ತಿದ್ದಾರೆ. ಪ್ರಾಕ್ಟಿಕಲಾಗಿ ನೋಡುವುದಾದರೆ ಇಲ್ಲಿ ಬೆಳ್ತಂಗಡಿ, ವೇಣೂರು ಭಾಗಗಳಲ್ಲಿ ಸಾಕಷ್ಟು ಕಡೆ ಮುಂದೆ ಯಾವಾಗಲೂ ಇಲ್ಲದಷ್ಟು ಈ ತೋಟಗಳಲ್ಲಿ ಎಲ್ಲ ನೀರು ಹರಿದು ಹೋಗಿರುವಂಥದ್ದು, ಮತ್ತು ತುಂಬಿ ಅದನ್ನು ಒಂದು 4 ಅಥವಾ 5 ಕಡೆ ಕನಿಷ್ಠ ಈ ಸಣ್ಣ ಸಣ್ಣ ಬ್ರಿಡ್ಜ್ಗಳನ್ನು ಕೊಚ್ಕೊಂಡು ಹೋಗಿರುವಂಥದ್ದನ್ನು ನಾವು ವೀಕ್ಷಣೆ ಮಾಡಿದ್ದೇವೆ. ಅದು ಬಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಇದ್ದ ಕಾರಣ ಸ್ವಲ್ಪ ಏನು ಮನೆಗಳಿದ್ದಾವೆ ಮತ್ತು ರೋಡ್ ಹತ್ತಿರ ಇರುವಂಥ ಗುಡ್ಡಗಳು ಸ್ವಲ್ಪ ಸಣ್ಣ ಸಣ್ಣ ಮಡ್ ಸ್ಲಿಪ್ಸ್ಗಳು ಸಹ ಇಲ್ಲಿ ಆಗಿದೆ. ಈಗ ಯಾವುದೂ ಸಂಪರ್ಕ ಬಂದಾಗಿಲ್ಲ. ಈ ಒಂದು ಕಡೆ ಮಾತ್ರ ಸಂಪೂರ್ಣ ಸಂಪರ್ಕ ಕಟ್ ಆಫ್ ಆಗಿರುವಂಥ ಒಂದು 45 ಜನ ಇರುವಂಥ ಒಂದು ಗ್ರಾಮ, ಅದು ಯಾವ ದೇರಜ ಬೆಟ್ಟ ಅನ್ನುವಂಥ ಒಂದು ಪ್ರದೇಶ ಮಾತ್ರ ಕಟ್ ಆಫ್ ಆಗಿದೆ. ಪಂಚಾಯತ್ ವತಿಯಿಂದನೂ ಸಹ ರೆವೆನ್ಯೂ ಇಲಾಖೆ ಎಲ್ಲ ಸೇರಿ ಕ್ರಮವನ್ನು ಮಾಡಿದ್ದಾರೆ. ಈಗ ಪಂಚಾಯತ್ ವತಿಯಿಂದ ಅವ್ರದ್ದು ಇದನ್ನು ಟೆಂಪ್ರವರಿ ಇದನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡೋದಾಗಿ ಕೂಡ ಅವರುಗಳು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಇದು ಇಲ್ಲ, ಬಟ್ ಆದರೆ ಅವ್ರನ್ನ ಸ್ಥಳಾಂತರ ಮಾಡಿಸ್ಕೊಂಡು ಈ ಕಡೆ ತರಿಸಿ ಕಾಳಜಿ ಕೇಂದ್ರದಲ್ಲಿ ಕೂರಿಸಬೇಕು ಅನ್ನುವಂಥ ನಿರ್ದೇಶನಗಳನ್ನ ಕೊಟ್ಟಿದ್ದೇವೆ. ಅದು ಬಿಟ್ಟು ಬೇರೆ 2-3 ಕಡೆಯೂ ಇದೇ ಥರ ಒಂದು ಬ್ರಿಡ್ಜ್ಗಳಲ್ಲಿ ಸಣ್ಣ ಸಣ್ಣ ಬ್ರಿಡ್ಜ್ಗಳಿರುವಂಥದ್ದು, 2 ಕಡೆ ನೀರಿನ ಮಟ್ಟ ಜಾಸ್ತಿ ಆಗಿರೋದ್ರಿಂದ ಅದು ಕೊಚ್ಕೊಂಡು ಹೋಗುವಂಥದ್ದು
ಆ ರೀತಿಯಾದ ಘಟನೆಗಳಾಗಿದ್ದಾವೆ. ಅಲ್ಲಿ ಎಲ್ಲ ರೋಡನ್ನು ಈಗ ಬ್ಲಾಕ್ ಮಾಡುವಂಥದ್ದು ಬಿಟ್ಟು ಬೇರೆ ಪರ್ಯಾಯ ವ್ಯವಸ್ಥೆಗೆ ಸದ್ಯಕ್ಕೆ ಇದಿಲ್ಲ. ಒಂದು ಟ್ರಾನ್ಸ್ಫಾರ್ಮರ್ ಶಿಫ್ಟ್ ಮಾಡುವಂಥ ವ್ಯವಸ್ಥೆಗಳು ಇದೆ. ಮನೆಗಳಲ್ಲಿ ಹಾನಿಯಾಗಿರುವಂಥದ್ದಕ್ಕೆ ಅದನ್ನು ಪರಿಹಾರ ಕೊಡುವಂಥ ವ್ಯವಸ್ಥೆಗಳು ಮಾಡಲಾಗುತ್ತೆ. ಅದರ ಜೊತೆಗೆ ನಿನ್ನೆ ರಾತ್ರಿ ಇಲ್ಲಿ ಆಗಿರುವಂಥ ಮಳೆ ಕೆಳಗಿನ ಗಡ್ಡದ ಕೆಳಗಡೆ ನಮ್ಮ ಗುರುಪುರ ಕೆಳಗೆ ಇರುವಂಥ ಏನು ಮಂಗಳೂರು ತಾಲೂಕಲ್ಲೂ ಸಹ ಅದ್ಯಪಾಡಿ ಮತ್ತು ಉಲಾಯಿಬೆಟ್ಟು ಮತ್ತು ಕೂಲೂರು ನದಿಗೆ ಹೋಗಿ ಕಡಲಲ್ಲಿ ಸೇರುತ್ತೆ. ಆ ಒಂದು ಮಟ್ಟ ತನಕನೂ ಈ ನೀರಿನ ಮಟ್ಟ ಹೆಚ್ಚಾಗಿದೆ. ಹಿಂದೆ ಯಾವಾಗಲೂ ಇಲ್ಲದಿದ್ದ ಮಟ್ಟಿಗೆ ಅದು ಕೆಲವು ಮನೆಗಳಲ್ಲಿ ನುಗ್ಗಿರುವಂಥದ್ದು ಪ್ರಕರಣಗಳು ಆಗಿದ್ದಾವೆ. ಒಂದು 35 ಜನ ಅಲ್ಲಿ ಕೂಳೂರಲ್ಲಿ ಸಹ ಅವ್ರನ್ನ ಸ್ಥಳಾಂತರ ಮಾಡಿದ್ದೀವಿ ಕಾಳಜಿ ಕೇಂದ್ರಗಳಿಗೆ. ಬಟ್ ಡೇಂಜರಸ್ ಲೆವೆಲ್ಸ್ ಏನಿಲ್ಲ, ಬಟ್ ಮನೆ ಒಳಗಡೆ ಸ್ವಲ್ಪ ನೀರು ಬಂದಿರುವಂಥದ್ದು ಇದೆ. ಬಟ್ ಆನ್ ಪ್ರಿಕಾಷನರಿ ಮೆಷರ್ ನಾವು ಅವ್ರನ್ನ ಶಿಫ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಟೀಮ್ ಎಲ್ಲರೂ ಸ್ಥಳದಲ್ಲಿದ್ದಾರೆ. ಈ ಬೆಳ್ತಂಗಡಿ ತಾಲೂಕು ಮತ್ತು ಮೂಡುಬಿದಿರೆ ಮತ್ತು ನಿನ್ನೆ ಮ್ಯಾಂಗ್ಳೂರು ಸಿಟಿಯಲ್ಲೂ ಸಹ ಇಡೀ ರಾತ್ರಿ ಕಾರ್ಯಾಚರಣೆ ಮಾಡಿದ್ದಾರೆ. ನಾವು ಸತತ ಸಂಪರ್ಕದಲ್ಲಿದ್ದರು, ಮಾಹಿತಿಗಳನ್ನ ಕೊಡ್ತಿದ್ರು. ರಾತ್ರಿ ಇನ್ಸಿಡೆಂಟ್ ಕಮಾಂಡರ್ಸ್ ಅಂತ PDOಸನ್ನು ಮಾಡಿದ್ದೇವೆ. ರೆವೆನ್ಯೂ ಇಲಾಖೆ ಮತ್ತು ಎಲ್ಲರೂ ಕೈ ಜೋಡಿಸಿ, ಪೊಲೀಸವರು ಎಲ್ಲರೂ ಕೂಡ ಕೈ ಜೋಡಿಸಿ, ಫೈರ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕ್ರಮವನ್ನು ಮಾಡಿದ್ದಾರೆ. ಇದಕ್ಕೆ ಇಮಿಡಿಯೇಟ್ ಏನು ಪರ್ಯಾಯ ವ್ಯವಸ್ಥೆ ಇದೆ ಅದರ ಬಗ್ಗೆ ನಾವೀಗ ಕಾನ್ಸಂಟ್ರೇಟ್ ಮಾಡಿ ಮಾಡ್ತೀವಿ. ಇನ್ನೊಂದು ಏನಂತ ಹೇಳಿದ್ರೆ ಸರ್, NDRF ತಂಡ ಏನಾದರೂ ಆಗಮಿಸಿದೆ ಸರ್? NDRF ತಂಡ, SDRF ತಂಡ ಈಗಾಗಲೇ ಜಿಲ್ಲೆಯಲ್ಲಿ ಪ್ರಾರಂಭ ಆಗುವ ಮುಂಚೆ ಅಂತಲೇ ಇದೆ. ಅಂದರೆ ಮಾನ್ಸೂನ್ ಪ್ರಾರಂಭ ಆಗೋಕ್ಕೆ ಮುಂಚೆನೇ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರು ಇಲ್ಲೇ ಸ್ಥಳದಲ್ಲಿ ಇರ್ತಾರೆ. ಉಪ್ಪಿನಂಗಡಿ ಹತ್ರ NDRF ತಂಡ ಇದೆ. ಮತ್ತು ಒಂದು SDRF ತಂಡ ಸುಬ್ರಹ್ಮಣ್ಯದಲ್ಲೂ, ಒಂದು SDRF ತಂಡ ಮಂಗಳೂರಲ್ಲೂ ಸ್ಟೇಷನ್ ಇದೆ. ಫೈರ್ ಡಿಪಾರ್ಟ್ಮೆಂಟ್ ಕಡೆಯೂ ಸಾಕಷ್ಟು ಎಕ್ವಿಪ್ಮೆಂಟ್ಸ್ ಜೊತೆ ಎಲ್ಲೆಲ್ಲ ಫೈರ್ ಸ್ಟೇಷನ್ ಲಿಮಿಟ್ಸಲ್ಲಿ ಜನ ಇದ್ದಾರೆ. ಪ್ರತಿಯೊಬ್ಬ ತಾಲೂಕಾ ದಂಡಾಧಿಕಾರಿಗಳು ತಾಲೂಕಾ ಮಟ್ಟದಲ್ಲೂ ಸಹ ಅವರಿಗೆ ಹೋಮ್ ಗಾರ್ಡ್ಸು ಮತ್ತು ಎಕ್ವಿಪ್ಮೆಂಟ್ಸನ್ನ ಇದನ್ನು ಕೊಟ್ಟಿದ್ದೇವೆ. ಸೊ ಆಲ್ ದಿಸ್ ಇಸ್ ಬೀಯಿಂಗ್ ಮ್ಯಾನೇಜ್ಡ್. ಇನ್ನೊಂದು ಏನಂತ ಹೇಳಿದರೆ, ಕಾಳಜಿ ಕೇಂದ್ರಕ್ಕೆ ಹೋಗಿ ಕೆಲವರು ರೆಡಿ ಇಲ್ಲ, ಸೋನಾಲಲ್ಲಿ ಇರ್ಬೋದು. ಇಲ್ಲಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಕಾಳಜಿ ಕೇಂದ್ರಗಳು ಹೋಗುವಂಥ ಒಂದು ಇದು ಇಲ್ಲ. ಯಾಕಂದರೆ ಮೋಸ್ಟ್ಲಿ ಇದು ಇಲ್ಲಿ ತನಕ ಇವತ್ತು ತನಕ ಎಲ್ಲಿಯೂ ಕೂಡ ಏನು ಈ ನೀರು ಬಂದಿರುವಂಥದ್ದು, ನೆರೆ ಥರ ಒಂದು ವಾತಾವರಣ ಬಂದಿರುವಂಥದ್ದು ಪ್ರತಿ ವರ್ಷವೂ ಬರುವಂಥದ್ದು. ಅವರು ಕ್ರಮೇಣವಾಗಿ ಅವರು ರಿಶ್ತೆದಾರ್ ಮನೆಗಳಿಗೆ ತೆರಳುವಂಥದ್ದು, ನಗರ ಪ್ರದೇಶಕ್ಕೆ ಹೋಗುವಂಥದ್ದು ಅವರು ಕ್ರಮೇಣವಾಗಿ ಮಾಡ್ತಾ ಬರ್ತಾ ಇರೋದ್ರಿಂದ ಆ ಒಂದು ಪದ್ಧತಿಯಲ್ಲಿ ಇಲ್ಲ. ಇಲ್ಲಿ ಇವತ್ತು ಫಾರ್ ಎಕ್ಸಾಂಪಲ್ ಮಂಗಳೂರು ಸಿಟಿಯಲ್ಲಿ ಆಗಿರುವಂಥದ್ದು ಅವರು ಸ್ವಲ್ಪ ವಲಸೆ ಬಂದವರು ಇದ್ದಾರೆ ಜಾಸ್ತಿ. ದಕ್ಷಿಣ ಕನ್ನಡದವರಿಗಿಂತ ಬೇರೆ ಉತ್ತರ ಕರ್ನಾಟಕ ಮತ್ತು ನಾರ್ತ್ ಇಂಡಿಯಾದಿಂದ ಬಂದವರು ಇದ್ದಾರೆ. ಸೊ ಅವರು ಬರ್ತಾ ಇದ್ದಾರೆ. ಇಲ್ಲಿ ಬೇರೆ ಬೇರೆ ಅವ್ರದ್ದು ಪರ್ಯಾಯ ವ್ಯವಸ್ಥೆ ಇರುವಾಗ ಅವರು ಇದು ಮಾಡ್ತಾರೆ. ಬಟ್ ಎಲ್ಲಿ ಡೇಂಜರಸ್ ಇದು ಇದೆ, ಅವ್ರಿಗೆ ರಾತ್ರಿ ಸ್ವಲ್ಪ ಸಮಸ್ಯೆ ಆಗ್ಬೋದು ಅನ್ನುವಂಥ ಒಂದು ಅನುಮಾನ ಇದೆ, ಅವರನ್ನು ನಾವು ಫೋರ್ಸಿಬ್ಲಿ ಮಾಡಲಿಕ್ಕೆ ಕೂಡ ಅವ್ರಿಗೆ ಮನವರಿಕೆ ಮಾಡಲಿಕ್ಕೆ ಗ್ರಾಮ ಪಂಚಾಯತ್ ಮುಖಾಂತರ ಮಾಡ್ತೇವೆ. ಇಲ್ಲಾಂದ್ರೂ ಅವ್ರನ್ನ ಫೋರ್ಸ್ಫುಲಿ ವಿ ವಿಲ್ ಶಿಫ್ಟ್ ಇಟ್ ವೇರ್ ಎವರ್ ಸೇಫ್ಟಿ ಇಶ್ಯೂಸ್ ಇದೆ ಅವ್ರನ್ನ ಮಾಡ್ತೇವೆ. ಯಾಕಂತ ಹೇಳಿದರೆ ಕೃಷಿ ಇದೆ, ಜಾನುವಾರು ಇದೆ ಅಂತೇಳಿ ಹೋಗ್ಲಿಕ್ಕೆ ಕೇಳ್ತಿಲ್ಲ. ಎಕ್ಸಾಂಪಲಲ್ಲಿ ಸೌನಲ್ಲಿ ಕೂಡ ಅದೇ ಒಂದು ಮಾತನ್ನು ಹೇಳಿದ್ರು ಆ ಮನೆಯವರು. ಸವನಾಲ್ ಅಂದರೆ ಇದು ಮಲೆಕುಡಿಯ ಭೂಕುಸಿತ. ಸವನಾಲಲ್ಲಿ ಅಲ್ಲಿ ಇರುವಂಥ ಒಳಗಡೆ ಇರುವಂಥವ್ರಿಗೆ ಇಮಿಡಿಯೇಟ್ ಎಮರ್ಜೆನ್ಸಿ ಏನಿಲ್ಲ. ಬಟ್ ಅಲ್ಲಿ ಕ್ರಾಸ್ ಮಾಡಿಕೊಂಡು ಬರುವಂಥ ಒಂದು ಪರಿಸ್ಥಿತಿ, ಅದೇನಾದ್ರು ಬಿದ್ದರೆ ಕ್ರಾಸ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ಬರ್ಬೋದು. ಅದಕ್ಕೆ ಆ ಕಡೆಯಿಂದ ಗಾಡಿ ಈ ಕಡೆಯಿಂದ ಗಾಡಿ ಇಟ್ಕೊಂಡು ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಬಟ್ ಆದರೆ ಯಾರಿಗೆ ಮೆಡಿಕಲ್ ಎಮರ್ಜೆನ್ಸಿ ಬರ್ಬೋದು, ವಯಸ್ಸಾದವರು, ಗರ್ಭಿಣಿಸ್ತರು ಮತ್ತು ಮಕ್ಕಳು ಅಂಥವ್ರನ್ನ ಶಿಫ್ಟ್ ಮಾಡಲಿಕ್ಕೆ ನಾವು ಕೇಳ್ಕೊಂಡಿದ್ದೇವೆ, ಅದನ್ನು ಮಾಡ್ತೇವೆ. ಇನ್ನೊಂದು ಏನಂತ ಹೇಳಿದರೆ, ಮಳೆಗಾಲದಲ್ಲಿ ರೀಲ್ಸ್ ಮಾಡ್ತಾರೆ, ಬೇರೆ ಬೇರೆ ರೀತಿಯ ಒಂದು ಅಪಾಯಕಾರಿ ಆ ಥರ ಮಾಡೋರ ಮೇಲೆ ಅದನ್ನು ವಿಡಿಯೋನೇ ಇಟ್ಕೊಂಡು FIR ಮಾಡ್ತೀವಿ. ಈಗ ಕುಂದೂರುಕಟ್ಟೆಯಿಂದ ಚಾರ್ ಮಾಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯ ಚರಂಡಿಯ ಕೆಲಸ ಇನ್ನೂ ಕೂಡ ಗೊತ್ತಿದ್ದಾರೆ ಮಾಡಿಲ್ಲ. ಯಾರು ನಮ್ಮ ಬೆಳ್ತಂಗಡಿ NH ನಾವು ಭಾಳ ಪ್ರಯತ್ನಗಳು ಮಾಡಿದ್ದೇವೆ. ಒಂದು ಈಗ ಮೊನ್ನೆನೂ ಕೂಡ ಸಂಡೇ ಮೀಟಿಂಗ್ ಆಗಿದೆ ಅಂತ ಕಾಣ್ತದೆ, ಇಲ್ಲೇ ಮಾಡಿದ್ದಾರಲ್ಲ ಬೆಳ್ತಂಗಡಿಯಲ್ಲಿ. ಸೊ ಅದಲ್ಲಿ ಅವ್ರದ್ದು ಒಮ್ಮೆಗೆ ಓಪನ್ ಮಾಡಿರುವಂಥದ್ದು, ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಸರಿಯಾದ ವ್ಯವಸ್ಥೆ ಮಾಡ್ಕೊಳ್ಳಿರುವಂಥದ್ದು, ಅವ್ರಿಗೆ ಇರುವಂಥ ಆರ್ಥಿಕ ಸಮಸ್ಯೆಗಳು, ಆ ಕಂಪನಿದು ಅದೆಲ್ಲ ಇಶ್ಯೂಸ್ ಇದೆ. ಸೊ ಅದನ್ನು ನಾವು ಬಿಫೋರ್ ದ ಮಾನ್ಸೂನ್ ಇಟ್ ಸೆಲ್ಫ್ ಅದನ್ನು ನೋಡಿಬಿಟ್ಟು ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ದೇವೆ. ಅದನ್ನು AC ಅವರು ಒಂದು ಇದರಲ್ಲಿ ಕಂಟಿನ್ಯೂಸ್ ಫಾಲೋಅಪ್ಪಲ್ಲಿ ಅದನ್ನು ಮಾಡಿರುವಂಥದ್ದು ನೋಡ್ತಾ ಇದ್ವಿ. ಇವತ್ತು ಬಂದಾಗಲೂ ನೋಡಿದ್ವಿ ಎಲ್ಲೆಲ್ಲಿ ಅದನ್ನು ಸ್ಯಾಂಡ್ ಬ್ಯಾಗ್ಸ್ ಇಡಬೇಕಾಯಿತು, ಎಲ್ಲೆಲ್ಲಿ ಸೇಫ್ಟಿ ಇದು ಇಡಬೇಕಾಯಿತು, ಎಲ್ಲೆಲ್ಲಿ ಕಂಬಿಗಳನ್ನ ಇಡಬೇಕು, ಅಂದರೆ ಆಕ್ಸಿಡೆಂಟ್ ಆಗದಂಗೆ ನೋಡುವಂಥ. ಬಿಕಾಸ್ ಈಗ ಮಳೆಯಲ್ಲಿ ಅದಷ್ಟೇ ನಾವು
ಮಾಡಲಿಕ್ಕೆ ಸಾಧ್ಯ. ಅದನ್ನು ನಾವು ಮಾಡಿದ್ದೇವೆ. ಅದು ಪ್ಲಸ್ ಹೈಯೆಸ್ಟ್ ಲೆವೆಲ್ಗೆ ನಾವು ಅದನ್ನು ತೊಗೊಂಡೋಗಿದ್ದೀವಿ. ಈಗ ದೇ ಆರ್ ರೆಡಿ, ದೇ ವಿಲ್ ಸ್ಟಾರ್ಟ್ ದ ವರ್ಕ್ ಆ್ಯಂಡ್ ದೇ ವಿಲ್ ಕಂಪ್ಲೀಟ್. ಅವರಿಗೆ ಫಸ್ಟ್ ಅವ್ರದ್ದು ಪ್ರೆಸೆನ್ಸೇ ಇರಲಿಲ್ಲ, ಈಗ ಪ್ರೆಸೆನ್ಸನ್ನು ತರಿಸಿದ್ದೀವಿ. ಅದನ್ನು ವಿ ಆರ್ ಕಂಟಿನ್ಯೂಸ್ಲಿ ಫಾಲೋ. ಅಂದರೆ ಪರಿಸ್ಥಿತಿ ಬದಲಾವಣೆ ಆಗಿಲ್ಲ, ಬಟ್ ಇನ್ನೂ ಕೆಟ್ಟದಾಗಿ ಆಗದ ಹಾಗೆ ಪ್ರಿವೆಂಟಿವ್ ಮೆಷರ್ಸನ್ನು ವಿ ಹ್ಯಾವ್ ಟೇಕನ್. ಬಟ್ ವಿ ವಿಲ್ ಎನ್ಶೋರ್ ದಟ್ ಒನ್ಸ್ ದ ಮಾನ್ಸೂನ್ ಇಸ್ ಡನ್, ಮಾನ್ಸೂನ್ ಕೊಡೋದು ಕೂಡ ಅದನ್ನು ಬೇಗ ಚುರುಕುಗೊಳಿಸ್ತಾರೆ. ಯಾಕಂತ ದೊಡ್ಡ ದೊಡ್ಡ ಹೊಂಡಗಳೆಲ್ಲ ಬಿದ್ದಿದೆ. ಇಲ್ಲ ಅದು ಪ್ರಿನ್ಸಿಪಲ್ ಸೆಕ್ರೆಟರಿ PWD ಇವರು ಬಂದಿದ್ದರು, ಚೀಫ್ ಇಂಜಿನಿಯರ್ಸ್ ಎಲ್ಲರೂ ಬಂದಿದ್ದರು, ಎಲ್ಲರ ಗಮನಕ್ಕೂ ಇದೆ. MP ಅವ್ರ ಮೀಟಿಂಗು ಮಾಡಿದರು, ನಮ್ಮ ಮಿನಿಸ್ಟ್ರ್ ಮೀಟಿಂಗಲ್ಲೂ ಹೇಳಿದ್ವಿ. ಎಲ್ಲರ ಗಮನದಲ್ಲೂ ಇದೆ. ಅದನ್ನು ಯಾವ NHA ಇದು ಟಾಪ್ ಮೋಸ್ಟ್ ಇವ್ರಿಗೂ ಗಮನಕ್ಕೂ ತರಿಸಿದ್ದಾರೆ. ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತೇಳಿ ಅವರು ಯಾರಿಗೂ ಅದೇ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ, ಈಗ ರೆಸ್ಪಾನ್ಸ್ ಮಾಡುವ ಸ್ಥಿತಿಗೆ ತರಿಸಿದ್ದೇವೆ. ಮಾಡಿಸೋಣ, ಮುಂದೆ ಸತತ ಅದು ಕಂಟಿನ್ಯೂಸ್ ಆಗುತ್ತೆ, ಒಂದೇ ದಿವಸ ಮುಗಿಯುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ VA ಮೇಲೆ ಒಂದು ಅಧ್ಯಕ್ಷರು ಆರೋಪ ಮಾಡಿದ್ರು ಅಂದರೆ ನಾವು ಕೆಲಸ ಮಾಡಲಿಲ್ಲ, ಬರಲಿಲ್ಲ, ಅಲ್ಲಿ ಡಿಲೇ ಆಯ್ತು ಅಂತ. ಇಲ್ಲ, ಈಗ VAದು ಕೆಲಸ ವೈಖರಿ ಸರಿ ಇಲ್ಲ ಅನ್ನೋಂಥದ್ದನ್ನು ಹೇಳಿದ್ದಾರೆ. ಅವ್ರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡುವಂಥ ವ್ಯವಸ್ಥೆನ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲ, ಏನು ಕಾರಣ ಅಂತೇಳಿ ಅವರು ಹೇಳಿದ್ರು ಅಧ್ಯಕ್ಷ. ನಿನ್ನೆ ರಾತ್ರಿ ಅರ್ಲಿ ಮಾರ್ನಿಂಗ್ ಇವತ್ತು ಸರಿ ಇಲ್ಲಿ ವೇಣೂರು, ನಾರಾವಿ ಈ ಕಡೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ. 458 ಅಷ್ಟು. ನಮಗೊಂದು ಕರೆ ಬಂದಿದೆ. ಹಲೋ 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 ಹಲೋ, ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಇಲ್ಲಿ ಶಿವಾಜಿನಗರ ಕಕ್ಕೇನದಿಂದ. ಶಿವಾಜಿನಗರ ಅಂದ್ರೆ ಎಲ್ಲಿ ಬರುತ್ತೆ ಮೇಡಮ್ ಅದು? ಇಲ್ಲಿ ಪ್ರಸನ್ನ ಕಾಲೇಜ್ ಹತ್ರ. ಪ್ರಸನ್ನ ಕಾಲೇಜ್ ಹತ್ರನಾ? ಹೌದೌದು, ಇಲ್ಲಿ ಮೇಲೆ ಕಕ್ಕೇನ. ಹೇಳಿ ಮೇಡಮ್, ಏನು ಸಮಸ್ಯೆ? ಸರ್, ಇಲ್ಲಿ ನಮ್ದು ಇವತ್ತು ಇಲ್ಲಿ ನಮ್ದು ಬರೋ ಹಿಂದೆ ಜರ್ದಿದೆ ಸರ್. ಎಂತಾಗಿದೆ? ಅದು ಮಳೆಗೆ ಇಲ್ಲಿ ಜರ್ದಿದೆ, ಸ್ವಲ್ಪ ಅಲ್ಲ ತುಂಬಾ ಜರ್ದಿದೆ. ನಮ್ಮ ಮನೆ ಈಗ ಬೀಳುವ ಪರಿಸ್ಥಿತಿಯಲ್ಲಿ ಉಂಟು. ಓಕೆ. ಹಾಗೆ ಅದಕ್ಕೀಗ ನಾವು ಪಂಚಾಯತಿಗೆಲ್ಲ ಅರ್ಜಿ ಎಲ್ಲ ಕೊಡ್ತಾ ಇದ್ದೇವೆ. ಬರುವಂತ 15 ವರ್ಷದಿಂದ ನಮ್ದು ಪ್ರತಿ ಮಳೆಗಾಲದಲ್ಲಿ ಇದೇ ವಿಷಯ ಆಯ್ತು ಸರ್. ಬರ್ತದೆ ಸ್ವಲ್ಪ ಜೆಟ್, ನಾವು ಮತ್ತೆ ಮಳೆಗಾಲದಲ್ಲಿ ಮತ್ತೆ ಕಟ್ತೇವೆ, ಮತ್ತೆ ಅದೇ ಪರಿಸ್ಥಿತಿ ಆಗ್ತಾ ಉಂಟು. ಈಗ ಇದು ನಮ್ದು ಮನೆ ಈಗ ಜರಿಲಿಕ್ಕೆ ನಾವು ಈಗ ನೇರ ಕಾರಣ ಅವರು ಪ್ರಸನ್ನ ಕಾಲೇಜ್ ಅವರು ಸರ್. ಯಾಕಂತ ಹೇಳಿದ್ರೆ ಇದು ನಾವು ಮನೆ ತಕೊಂಡದ್ದು ಆಗ. ಸೊ ನಾವು ಯಾರು ಇಲ್ಲದ ಟೈಮಲ್ಲಿ ಅವರು ನಮ್ಮ ಇದು ಹಿಂದೆಯಿಂದ ಪರೆಯನ್ನು ಸರ್, ಮನೆಯಲ್ಲಿ ಯಾರಿದ್ದಾರೆ ಜರ್ತದವರು JCB ತಗೊಂಡು ಅವತ್ತಿಂದ ಇವತ್ತಿನವರೆಗೆ ನಾವು ಅರ್ಜಿ ಕೊಡ್ತಿದ್ದೇವೆ, ಹೇಳ್ತಿದ್ದೇವೆ, ಎಲ್ಲ ಸಹ ಮಾಡ್ತಿದ್ದೇವೆ. ರೆಸ್ಪಾಂಡ್ ಇಲ್ಲ ಸರ್, ನಮಗೆ ರೆಸ್ಪಾಂಡ್ ಇಲ್ಲ. ಹೋದ ಸಲ ಮಳೆ ಬರದ ಕಾರಣ ಹೋದ ಸಲ ಏನಾಗಿಲ್ಲ. ಅದಕ್ಕಿಂತ ಮುಂಚಿನ ಸಹ ನಮ್ಮದು ಹಿಂದಿಂದ ಬರ ಜರ್ದಿದೆ. ಈ ಸತಿ ಮಳೆ ಜರ್ದಿದೆ ಸರ್. ಓಕೆ ಓಕೆ. ಈಗ ಎಂತ ಯಾರಿಗೆಲ್ಲ ದೂರು ಕೊಟ್ಟಿದ್ದೀರಿ? ಈಗ ನಾವು ಪಂಚಾಯತಿಗೆ ಕೊಡ್ತೇವೆ. ಪ್ರತಿ ವರ್ಷ ಪಂಚಾಯತಿಗೆ ಕೊಟ್ಟಿದ್ದೇವೆ ನಾವು ದೂರು. ಈ ವರ್ಷಕ್ಕೆ ಕೊಟ್ಟಿದ್ದೇವೆ. VA ಎಲ್ಲ ಬಂದು ನೋಡಿ ಹೋದ್ರು. ಅದು ಪ್ರತಿ ವರ್ಷ ಹಾಗೆ ಬಂದು ನೋಡಿ ಕೊಡು ತಕೊಂಡು ಹೋಗ್ತಾರೆ. ನೆಕ್ಸ್ಟ್ ಜರಿವಾಗಲೇ ಬರುದು ಹೊರತು ಅದು ಮತ್ತೆ ಮಳೆ ನಿಂತಾದಂತ ಬಂದು ಅದಕ್ಕೆ ಪರಿಹಾರ ಆಗಿ ಎಂತ ಶಿಕ್ಷರವರೆಗೆ ನಮಗೆ ಕೊಡ್ಲಿಲ್ಲ. ಓಕೆ. ನೀವು ಯಾರೆಲ್ಲ ಇದ್ರು ಮನೆಯಲ್ಲಿ? ಯಾರೆಲ್ಲ ಇರೋದು ಮನೆಯಲ್ಲಿ? ಮನೆಯಲ್ಲಿ ಇವಾಗ ನಾನು ಮತ್ತೆ ಅಮ್ಮ, ಅಜ್ಜಿ ಮತ್ತೆ ಮಗು. ಓಕೆ. ಈಗ ನೀವು ಭಯದಲ್ಲೇ ಇದ್ದೀರಿ ಹಾಗಾದ್ರೆ? ಹೌದು ಸರ್. ಓಕೆ, ಧನ್ಯವಾದ. ನೋಡು, ಇದನ್ನ ಸಂಬಂಧಪಟ್ಟವರಿಗೆ ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ. ಹೌದು, ಯಾಕೆ ಅಂತ ಕೇಳಿದಾಗ ಹೇಳ್ತಾರೆ ನಾವು ಅರ್ಜಿ ಕೊಟ್ಟಿದ್ದೇವೆ ಅವ್ರ ಹತ್ರ ಹೇಳ್ತೇವೆ ಅಂತ ಹೇಳ್ತಾರೆ. ಮಾಡುದಿಲ್ಲ ಸರ್. 10 ವರ್ಷ ಆಯ್ತು. ಇದು ಈ ವರ್ಷದ್ದು ಕಥೆ ಅಲ್ಲ ಅಥವಾ ಹೋದ ವರ್ಷದ್ದು ಕಥೆ ಅಲ್ಲ. 15 ವರ್ಷದಿಂದ ಇದೇ ಸೇಮ್ ಪ್ರೊಸೆಸ್ ಆಗ್ತಾ ಉಂಟು. ಓಕೆ. ಈಗ ಇದು ಲಾಯ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತಲ್ಲ? ಹೌದೌದು, ಲಾಯ್ಲಾ ಗ್ರಾಮ ಪಂಚಾಯತಿಗೆ ಬರ್ತದೆ. ಓಕೆ ಓಕೆ. ನೋಡು, ಅವರಿಗೂ ನಾವು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇವಮ್ಮ. ಅವರು ಅಲ್ಲಿ ಅರ್ಧ ತನಕ ಕಟ್ಟಿದ್ದಾರೆ, ಗದಿಗೋಡೆ ಅರ್ಧ ತನಕ ಕಟ್ಟಿದ್ದಾರೆ. ಕಟ್ಟಲಿಲ್ಲ ಸರ್. ಅದು ಯಾಕೆ ಕಟ್ಲಿಲ್ಲ ಅಂತ ಕಟ್ಲಿಲ್ಲ ಅಂತ ನಮ್ಮದು ಮನೆ ಒಂದು 1/4 ಕಿಲೋಮೀಟರ್ ಅಲ್ಲ, ಒಂದಿಷ್ಟು 100 ಮೀಟರ್ ಉಂಟು ತಡೆಗೋಡೆ. ಈ ತಡೆಗೋಡೆ ಅದು 15 ವರ್ಷದಿಂದ ಹಾಗೆ ಉಂಟು. ಅಲ್ಲೇ ಸ್ಟಾಪ್ ಆಗ್ತದೆ. ಈಚೆ ಬರ್ತೇವೆ, ಯಾಕೆ ಗೊತ್ತಿಲ್ಲ ಸರ್. ನಮ್ಗೆ ಇದೇ ಆಯ್ತು. ಈಗ ಇದು ಮಳೆ ಕಂಟಿನ್ಯೂ ಆದ್ರೆ ಈ ಮನೆಗೆ ಬೀಳ್ತದೆ ನಮ್ಮದು. ಓಕೆ ಓಕೆ. ಆಯ್ತಮ್ಮ, ನಾವು ಇದನ್ನ ಸಂಬಂಧಪಟ್ಟವರಿಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೇವೆ.
ಓಕೆ ಸರ್. ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಬಹಳಷ್ಟು ಜನರ ಪ್ರಶ್ನೆಗಳು, ಬಹಳಷ್ಟು ಜನರು ನಮ್ಮ ಹತ್ರ ಕೇಳ್ತಾ ಇರುವಂಥದ್ದು ಎಲ್ಲೇ ರಜೆನಾ, ಎಲ್ಲೇ ರಜೆನಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಎಲ್ಲೇ ರಜೆ PUC ದಾಖಲೆ ಮುಟ್ಟ ಮಾತ್ರ ಒಂಜಿನೆ ಪಂಡ ಅಂಗನವಾಡಿ ಹಿಡಿದು PUC ದಾಖಲೆಗೆ ಮುಟ್ಟ ರಜೆ ಎಲ್ಲೇ ಡಿಗ್ರಿ ದಾಖಲೆ ರಜೆ ಇಜ್ಜಿ ದಾಯ ಡಿಗ್ರಿ ದಾಖಲೆ ರಜೆ ಗುರು ಪೂಜಾರು ಅಂತ ಹೇಳಿ ನಾವು ಕೂಡ ಪ್ರಶ್ನೆಯನ್ನು ಮಾಡಿದ್ವಿ. DC ಅವ್ರ ಹತ್ರನೇ ಕೇಳಿದ್ವಿ ಯಾಕೆ ಡಿಗ್ರಿ ಅವರಿಗೆ ರಜೆ ಕೊಡೋದಿಲ್ಲ ಅಂತ. ಆಗ ಅವರು ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. DC ಅವರು ಇವತ್ತು ಭೇಟಿಯಾದಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಮಾತನಾಡಿಸಿದ್ವಿ. ಅವರು ಏನು ಅಂದಿದ್ದಾರೆ ಕೇಳಿ. ಪ್ರದೇಶಗಳಿಗೆ ಭೇಟಿ ಕೊಟ್ಟಿರುವಂತಹ DC ಮುಲ್ಲೈ ಮುಹಿಲಾನ್ ಸರ್ ನಮ್ಮ ಜೊತೆಗೆ ಈಗ ಇದ್ದಾರೆ. ಈ ತರ ಇರುವಂತ ಸೇತುವೆಗಳು ಕೊಲಾಪ್ಸ್ ಆಗಿದೆ. ನಾವು ನೇರ ಪ್ರಸಾರಗಳನ್ನು ಮಾಡಿದಾಗ ನಮಗೆ ಬಹಳಷ್ಟು ಜನ ಕೇಳುವಂತ ಇದೊಂದು DC ಬಂದ್ರೆ ಕೇಳಿ ಅಂತ. ಏನು ಅಂತಂದ್ರೆ ಡಿಗ್ರಿ ಮಕ್ಕಳಿಗೆ ಯಾಕೆ ರಜೆ ಇಲ್ಲ? ಡಿಗ್ರಿ ಅವರು ಬೆಳ್ತಂಗಡಿಯಲ್ಲಿ ಮಳೆ ಹಾನಿಯ ಪ್ರದೇಶಗಳಿಗೆ ಭೇಟಿ ಕೊಟ್ಟಿರುವಂತಹ DC ಮುಲ್ಲೈ ಮುಹಿಲಾನ್ ಸರ್ ನಮ್ಮ ಜೊತೆಗೆ ಈಗ ಇದ್ದಾರೆ. ಸರ್, ಬೆಳ್ತಂಗಡಿಯಲ್ಲಿ ಬಹಳಷ್ಟು ಕಡೆ ಮಳೆ ಹಾನಿಯಾಗಿದೆ, ಇವತ್ತು ಭೇಟಿ ಕೊಟ್ಟಿದ್ದೀರಿ, ಏನ್ ಹೇಳ್ತೀರಿ? ನಿನ್ನೆ ರಾತ್ರಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳ್ತಂಗಡಿ ಪ್ರಾಂತ್ಯದಲ್ಲಿ ಮಳೆ ಆಗಿದೆ. ಕೆಲವು ಕಡೆ 300 ಆಗಿದೆ, 263 ತನಕ ಮಳೆ ಆಗಿದೆ. ವೇಣೂರಲ್ಲಿ 330ರಷ್ಟು ಮಳೆ ಆಗಿದೆ. ಸೊ ಅದರಿಂದ ಈ ಪಾಲ್ಗುಣಿ ನದಿಯಲ್ಲೂ ಸ್ವಲ್ಪ ನೀರಿನ ಮಟ್ಟ ಹೆಚ್ಚಾಗಿದೆ. ಇಲ್ಲಿ ಈ ತರ ಒಂದು 4 ಕಡೆ ಈ ತರ ಇರುವಂತ ಬ್ರಿಡ್ಜಸ್ ಬಿದ್ದೋಗಿದೆ ಅನ್ನುವಂಥದ್ದು ಮಾಹಿತಿ ಬಂತು. ಮತ್ತೆ ಜನರನ್ನು ಸ್ಥಳಾಂತರ ಮಾಡ್ಬೇಕಾದ ಅವಶ್ಯಕತೆಯನ್ನು ಸಹ ಇಲ್ಲಿ ಬಂದಿರುವಂತ ಸುದ್ದಿಯಿಂದ ರಾತ್ರಿ ಎಲ್ಲ ನಮ್ಮ ತಹಸೀಲ್ದಾರು, EO, ಪೊಲೀಸು, ಫೈರ್ ತಂಡ ಎಲ್ಲರೂ ಸೇರಿ ಕಾರ್ಯಾಚರಣೆ ಮಾಡಿದ್ದಾರೆ. ಸ್ಥಳೀಯರ ಒಂದು ಸಹಕಾರದೊಂದಿಗೆ ಯಾರ್ಯಾರನ್ನ ಸ್ಥಳಾಂತರ ಮಾಡಬೇಕು ಅಂತ ವಿಚಾರಗಳನ್ನ ಮಾಡಿದ್ದಾರೆ. ಸೊ ಅದರ ಇಂಪ್ಯಾಕ್ಟ್ ಏನಿದೆ ಅನ್ನೋಂತ ನೋಡ್ಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಒಂದು ಬ್ರಿಡ್ಜ್ ಕೊಲಾಪ್ಸ್ ಆಗಿರುವಂತ ಕಡೆ ಬಂದು ಅದನ್ನ ವೀಕ್ಷಣೆ ಮಾಡ್ತೀವಿ. ಓಕೆ, 4-5 ಕಡೆ ಸಂಪರ್ಕ ಸೇತುವೆಗಳೇ ಕೊಲಾಪ್ಸ್ ಆಗಿದೆ ಸರ್, ಅವ್ರಿಗೆ ಸಂಪರ್ಕಕ್ಕೆ ಕಷ್ಟ ಆಗ್ತಾ ಇದೆ. ಸಂಪರ್ಕ ಸೇತುವೆ ಅಂದ್ರೆ ಈ ತರ ಇರುವಂತ ಸೇತುವೆಗಳು ಕೊಲಾಪ್ಸ್ ಆಗಿದೆ. ಬಟ್ ಯಾವುದೇ ರೆಸಿಡೆನ್ಷಿಯಲ್ ಏರಿಯಾಸ್ ಡಿಸ್ಕನೆಕ್ಟ್ ಆಗಿಲ್ಲ. ಅಂದ್ರೆ ಅವ್ರಿಗೆ ಅಲ್ಟರ್ನೇಟಿವ್ ರೂಟ್ಸ್ ಇದೆ. ಈ ತರ ಗದ್ದೆಗಳಲ್ಲಿ ಹೋಗುವಂತ 1-2 ಸಂಪರ್ಕ ಕೇಂದ್ರ 4 ಇದು ಆಗಿದೆ. ಬಟ್ ನೋ ಪಾಯಿಂಟ್ ಡಿಸ್ಕನೆಕ್ಟ್, ಯಾವುದು ಹ್ಯಾಬಿಟೇಷನ್ಸ್ ಡಿಸ್ಕನೆಕ್ಟ್ ಆಗಿಲ್ಲ. ಅದರಿಂದ ಸದ್ಯಕ್ಕೆ ವಿ ಡೋಂಟ್ ಹ್ಯಾವ್ ಅದರ್ ಇಶ್ಯೂಸ್. ಬಟ್ ಇದನ್ನು ಕೂಡ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ. ಸದ್ಯಕ್ಕೆ ಇದನ್ನ ಬ್ಲಾಕ್ ಮಾಡುವಂತದ್ದು ಯಾರು ಬಳಸದ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಲಾಗ್ತದೆ. ಸರ್, ಈಗ ಇಲ್ಲಿ ನೀವು ಬಂದಾಗ ಜನರು ನಿಮ್ಮ ಹತ್ರ ಏನ್ ಕೇಳ್ತಿದ್ದಾರೆ? ಇಲ್ಲ, ಅವರು ಇಲ್ಲಿ ಏನು ಆ ಒಂದು ಅರಿವು ಆ ಕಡೆ ಇದೆ. ಈ ಒಂದು ಪ್ರಾಜೆಕ್ಟ್ ರೋಡ್ ಅಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿ ಆ ಕಡೆ ಇರುವಂತ ತೋಡು ಏನಿದೆ ಅದು ಇಂಟರ್ ಕನೆಕ್ಟೆಡ್ ತೋಡುಗಳಿರುವುದರಿಂದ ಅಲ್ಲಿ ವೆಂಟೆಡ್ ಇದು ತರ ಬ್ರಿಡ್ಜ್ ತರ ಆಗ್ಬೇಕು. ಈಗಿರುವಂತದ್ದು ಪೈಪ್ ಕಲ್ವಟ್ಟಿದೆ, ಅದನ್ನ ಕನ್ವರ್ಟ್ ಮಾಡಬೇಕು. ಅದು ಇದಕ್ಕೆ ಸ್ವಲ್ಪ ಪರಿಹಾರ ಆಗ್ಬಹುದು ಅನ್ನುವಂಥದ್ದು ಅವರ ಸಜೆಷನ್ ಆಗಿದೆ. ಇದು PMGSY ಕೆಳಗಡೆ ಮಾಡಿರುವಂತದ್ದು. ಇಲ್ಲಿರುವಂತ ಇಂಜಿನಿಯರ್ಸ್ಗೂ ಇವ್ರಿಗೂ ಸೂಚನೆ ಕೊಡ್ತೀವಿ. ಅಷ್ಟು ಏನ್ ಡಿಸೈನ್ ವೈಸ್ ನೋಡ್ಕೊಂಡು ಟೋಟಲ್ ಡ್ರೈನ್ ಆಗಿ ಪ್ಲಾನ್ ಮಾಡಿ, ವಾಟರ್ ಶೆಡ್ ನೋಡ್ಕೊಂಡು ಎಷ್ಟು ಡ್ರೈನೇಜ್ ಇದೆ ಅಂತ ನೋಡ್ಕೊಂಡು ಟೋಟಲ್ ನೆಟ್ವರ್ಕ್ಗೆ ಸೇರಿಸ್ಬಿಟ್ಟು ಪ್ಲಾನ್ ಮಾಡಿ ಕೊಡಿ. ಅದನ್ನ ಅನುದಾನದ ಬೇಸಿಸ್ ಮೇಲೆ ಅದನ್ನ ಮುಂದೆ ತಗೊಳ್ಳುವ ಬಗ್ಗೆ ಕ್ರಮ ವಹಿಸ್ತೀವಿ. ಬಹಳಷ್ಟು ಕಡೆ ಸರ್ ಗುಡ್ಡ ಕುಸಿದು ಮನೆಗಳಿಗೆ ಹಾನಿಯಾಗಿದೆ, ಅವರೆಲ್ಲರೂ ಕೂಡ ಪರಿಹಾರಕ್ಕಾಗಿ ಕೇಳ್ತಿದ್ದಾರೆ. ಅವರಿಗೆ ಯಾವ ರೀತಿ ಭರವಸೆ ಕೊಡ್ತೀವಿ? ಇಲ್ಲ, ಭರವಸೆ ಅಂದ್ರೆ ಸರ್ಕಾರದ ಒಂದು ನಿಯಮ ಪ್ರಕಾರ ಸಂಪೂರ್ಣ ಹಾನಿಯಾಗಿರುವಂತ ಮನೆಗೆ ಮತ್ತು ತೀವ್ರ ಹಾನಿಯಾಗಿರುವಂತ ಮನೆಗೆ NDRF ನಾರ್ಮ್ಸ್ ಕೆಳಗಡೆ 1,20,000 ರೂಪಾಯಿ ಕೊಡ್ಲಿಕ್ಕೆ ಅವಕಾಶ ಇದೆ. ಅದು ಈಗ ಸದ್ಯಕ್ಕೆ ನಮ್ಗೆ ಇರುವಂತ ಅವಕಾಶ. ಬಟ್ ಈ ಏನು ಮನೆ ಕಟ್ಕೊಳ್ಳುವಂಥದ್ದು ಆ ಒಂದು ವಿಧಾನ ಏನಿದೆ ಅದನ್ನ ನಾವು ಸ್ವಲ್ಪ ಬದಲಾಯಿಸ್ಕೋಬೇಕು, ಸ್ವಲ್ಪ ಚಿಂತನೆ ಮಾಡಬೇಕು. 90 ಡಿಗ್ರಿ ಕಟ್ ಮಾಡುವಂಥದ್ದು, ಮೇಲೆ ಒಂದು ಮನೆ ಕೆಳಗೆ ಒಂದು ಮನೆ ಕಟ್ಕೊಳ್ಳುವಂಥದ್ದು, ಇವ್ರ ಕೆಳಗೆ ಇರುವಂತ ಇವರು ಆ ಒಂದು ಅವರ ಲ್ಯಾಂಡಿನ ಗಡಿ ತನಕನೂ 90 ಡಿಗ್ರಿ ಕಟ್ ಮಾಡ್ಕೊಂಡು ಹೋಗೋದು, ಇದೆಲ್ಲ ಕೂಡ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈಗ ವಯನಾಡಲ್ಲಿ ನೋಡ್ತಾ ಇದೀವಿ, ಬೇರೆ ಬೇರೆ ಕಡೆ ಎಲ್ಲ ಆ ತರ ಸಮಸ್ಯೆಗಳು ಬರಬಾರದು ಅಂತ ಅದ್ರ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡಬೇಕಾಗಿದೆ. ವಿ ವಿಲ್ ಡೂ ಸಮಥಿಂಗ್. ನೀವು ಎಲ್ಲೆಲ್ಲಿ ಹೋಗ್ತೀರಿ ಸರ್, ಅಲ್ಲೆಲ್ಲ ಮಕ್ಳು ಇರ್ತಾರೆ, ಮಕ್ಳು ಎಲ್ಲರೂ ಕೂಡ ನಾಳೆ ರಜೆ ಅಂತಾನೆ ನಮ್ಮ ಹತ್ರನೂ ಕೂಡ ಅದನ್ನೇ ಕೇಳ್ತಿರ್ತಾರೆ. ಇಲ್ಲೂ ಕೂಡ ತುಂಬಾ ಜನ ಮಕ್ಳಿದ್ದಾರೆ. ಸರ್, ನಿಮಗೆ ಹೋದಲ್ಲೆಲ್ಲ ಮಕ್ಕಳ ರೆಸ್ಪಾನ್ಸ್, ಯಾಕಂದ್ರೆ ತುಂಬಾ ವಿಡಿಯೋಗಳು ವೈರಲ್ ಆಗ್ತವೆ, ಏನ್ ಹೇಳ್ತೀರಿ? ಏನ್ ಹೇಳೋದು, ಹೇಳಿದ್ರೆ ಮತ್ತೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲ್ ಬರ್ತದ ಅಂತ. ಇಲ್ಲ, ಮಕ್ಕಳಲ್ಲಿ ನಂದು ವಿನಂತಿ ಪೇರೆಂಟ್ಸ್ಗೂ ಮತ್ತು ಮಕ್ಕಳಿಗೆ, ಈಗ ಕೊಡುವಂತದ್ದು ಯಾವುದೇ ರೀತಿಯಲ್ಲಿ ಹೋಗಿ ಬರುವಂತ ದಾರಿಯಲ್ಲಿ ಮತ್ತೆ ಶಾಲೆಗಳಲ್ಲಿ, ಯಾಕಂದ್ರೆ ಏನಾದ್ರೂ ಅನಾಹುತ ಆದ್ರೆ ಒಟ್ಟಿಗೆ ಅಷ್ಟು ಮಕ್ಕಳಿರುವಂತದ್ದು ಹಾನಿ ಆಗ್ಬಾರ್ದು ಅನ್ನುವಂಥದ್ದು ಒಂದು ದೃಷ್ಟಿಯಿಂದನೇ ನಾವು ಇದ್ರ ಭಾರಿ ಸೂಕ್ಷ್ಮತೆಯನ್ನ ನೋಡ್ಕೊಂಡು ನಾವು ಮಾಡ್ತೀವಿ.
ಅದ್ರಲ್ಲಿ ನಮ್ಮ ವಿನಂತಿ ಏನಂದ್ರೆ ಆ ಒಂದು ಅವರ ಒಂದು ಸುರಕ್ಷತೆಗಾಗಿ ನಾವು ಮಾಡುವಂತ ನಿರ್ಣಯ ಅವರುಗಳು ಅದನ್ನು ಸುರಕ್ಷಿತವಾಗಿ ಇರಬೇಕು, ಅದನ್ನ ಚುಟ್ಟಿಯನ್ನ ಬಳಸ್ಕೊಂಡು ಓಡಾಡಬಾರ್ದು ಅಂತ. ಸರ್, ನಾವು ನೇರ ಪ್ರಸಾರಗಳನ್ನ ಮಾಡಿದಾಗ ನಮಗೆ ಬಹಳಷ್ಟು ಜನ ಕೇಳುವಂತ ಇದೊಂದು DC ಬಂದ್ರೆ ಕೇಳಿ ಅಂತ, ಏನು ಅಂತಂದ್ರೆ ಡಿಗ್ರಿ ಮಕ್ಕಳಿಗೆ ಯಾಕೆ ರಜೆ ಇಲ್ಲ? ಡಿಗ್ರಿ ಅವರು 18 ವಯಸ್ಸಲ್ಲಿ ದೇಶ ಕಾಯಲಿಗೆ ಯೋಧರಾಗಿ ಹೋಗುವಂತ ಅರ್ಹತೆ ಇರುವಂತದ್ದು 18 ವಯಸ್ಸು. ನಾಳೆ ಏನಾದ್ರೂ ನಮಗೆ ಡಿಸಾಸ್ಟರ್ ಅಲ್ಲಿ ನಮಗೆ ಫುಡ್ ಸೋಲ್ಜರ್ಸ್ ಬೇಕು, ಇಲ್ಲಿ ಹೋಗಿ ಜನರು ಒಂದು 4 ಜನನ ಕಾಪಾಡ್ಕೊಂಡು ಬರ್ಬೇಕಂದ್ರೆ ಆ ಡಿಗ್ರಿ ಮಕ್ಕಳನ್ನೇ ನಾವು ಅವಲಂಬಿತರಾಗಿದ್ದೇವೆ. ಅವ್ರು ನಮ್ಮ ಜೊತೆ ಬೆನ್ನೆಲುಬಾಗಿ ನಿಲ್ಬೇಕು, ಅವರುಗಳು ಯೋಧರಾಗಿರ್ಬೇಕು ಅಂತ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಜನರ ಪ್ರಶ್ನೆಗಳನ್ನ, ಒಂದಷ್ಟು ಪ್ರಶ್ನೆಗಳಿತ್ತು, ಆ ಎಲ್ಲ ಜನರ ಪ್ರಶ್ನೆಗಳನ್ನ ನಾವು DC ಅವ್ರ ಜೊತೆ ಕೇಳಿದ್ವಿ. ಅವ್ರು ಎಲ್ಲದಕ್ಕೂ ಕೂಡ ಉತ್ತರಿಸಿದ್ದಾರೆ. ಸಂದೀಪ್ ಶೆಟ್ಟಿ ಮತ್ತು ಪಂಚೇಶ್ ಕೆ ಚಾರ್ಮಡಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಮದ್ದಡ್ಕ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಯಾಕೆಂತಂದರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಏನೇನು ಆಗಿದೆ ಅನ್ನುವಂಥದ್ದನ್ನು ತಿಳಿಸುವಂಥ ಪುಟ್ಟ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಬಹಳಷ್ಟು ಊರುಗಳ ವಿಡಿಯೋಗಳಿದ್ದಾವೆ, ಎಲ್ಲವನ್ನೂ ಕೂಡ ನಮಗೆ ಪ್ಲೇ ಮಾಡಲಿಕ್ಕೆ ಆಗ್ತಾ ಇಲ್ಲ. ಪ್ರಮುಖವಾಗಿ ನಿನ್ನೆ ಕುಪ್ಪೇಟಿಯಲ್ಲಿ ರಾತ್ರಿ ಓಡಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ನೀರು ಬರ್ತಾ ಇತ್ತು. ಜೊತೆಗೆ ಪುತ್ರಬೈಲು ನದಿ ಅದು ಉಕ್ಕಿ ಹರಿದು ಮತ್ತೆ ನಿನ್ನೆ ರಾತ್ರಿಯೂ ಕೂಡ ರಸ್ತೆಗೆ ಬಂದಿತ್ತು. ಇವತ್ತು ಕೊಂಚ ಮಟ್ಟಿಗೆ ವರುಣ ಶಾಂತ ಆಗಿದ್ದಾನೆ ಅನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಯಾವುದೇ ರೀತಿಯ ಅಪಾಯ ಆಗೋದು ಬೇಡ, ವರುಣ ಶಾಂತ ಆಗಲಿ, ಜನಜೀವನ ಮತ್ತೆ ಸಹಜ ಸ್ಥಿತಿಗೆ ಮರಳಿ ಅನ್ನುವಂಥ ಆಶಯದೊಂದಿಗೆ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.